ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದ. ಪ್ರೆಸ್ ವೀಕ್ಷಕರೇ, ಅಂತೂ ಇಂತೂ ತ್ರಿವಳಿ ತಲಾಖ್ ಅಂತಕ್ಕಂಥ ಮಸೂದೆ ಈಗ ಲೋಕಸಭೆಯಲ್ಲಿ ಮಂಡನೆ ಆಗಿರುವಂತದ್ದು. ಮತ್ತೆ ಪುನಃ ತ್ರಿವಳಿ ತಲಾಖ್ ಚರ್ಚೆಗೆ ಗ್ರಾಸವಾಗಿದೆ. ಒಂದಷ್ಟು ಮಂದಿ ಇದನ್ನು ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಈ ವಿಚಾರವಾಗಿ ಚರ್ಚೆ ಮಾಡೋಣ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕರೆ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ಜೊತೆ ಇವತ್ತು ಚರ್ಚೆಗೆ ಬಿಜೆಪಿಯ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಆರಿಫ್ ಕಲ್ಲೋಟೆ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಜೊತೆಗೆ ಜನಾರ್ದನ್ ಭಂಡಾರ್ಕರ್ ಅವರು ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಆರಿಫ್ ಕಲ್ಲೋಟೆ ಅವರ ಹತ್ರ ಕೇಳಬೇಕು. ಬಹುಶಃ ಎಲ್ಲ ಒಂದು ಕಡೆ ವಿರೋಧಗಳು ಕೂಡ ಇದಕ್ಕೆ ಹುಟ್ಟಿಕೊಳ್ತಾ ಇದೆ. ನೀವೊಬ್ಬ ಮುಸ್ಲಿಂ ಆಗಿ ಇದನ್ನು ಏನು ವಹಿಸಿಕೊಂಡು ಮಾತನಾಡ್ತೀರಾ ಅಥವಾ ವಿರೋಧಿಸ್ತೀರಾ ಹೇಗೆ ಅಂತ? ನೋಡಿ, ಒಳ್ಳೆ ಕೆಲಸ ಮಾಡುವಾಗ ಪರ ವಿರೋಧ ಬರೋದು ಸಹಜ. ಆದರೆ ನಾವು ಕೇವಲ ವಿರೋಧ ಮಾಡಿ ಆ ಕಾರ್ಯಕ್ರಮ ಇವತ್ತು ಆ ಕಾರ್ಯಕ್ರಮಕ್ಕೆ ವಿರೋಧ ಮಾಡೋರು ಅವರಿಗೇನು ತೊಂದರೆ ಆಗೋದ್ರಿಂದ ಅವರು ವಿರೋಧ ಮಾಡ್ತಾರೆ. ಯಾಕಂತ ಹೇಳಿದರೆ ಈ ತ್ರಿವಳಿ ತಲಾಖ್ ಅಂತ ಹೇಳಿ ಯಾರು ಕೂಡ ಹಿಂದೂಗಳು ಅದನ್ನು ಹೋರಾಟ ಮಾಡಿದಲ್ಲ. ಶಹರ ಬಾನು ಅಂತೇಳಿ ಒಂದು ಮುಸ್ಲಿಂ ಮಹಿಳೆ ಆ ಹೆಂಗಸಿಗೆ ತಲಾಖಾಗಿ ಮಕ್ಕಳಿದ್ದು ಗಂಡ ಬಿಟ್ಟು ಹೋಗಿ ಬೇರೆ ಮದುವೆ ಆಗುವಾಗ ಆ ಹೆಂಗಸು ಶಾಹಿರಾ ಬಾನು ಅಂತೇಳಿ ಹೆಂಗಸು ಹೈಕೋರ್ಟ್ ಮೆಟ್ಲೆ ಇರ್ತಾರೆ. ಹೈಕೋರ್ಟ್ ಮೆಟ್ಲಲ್ಲಿ ಅವರಿಗೆ ನ್ಯಾಯ ಸಿಗಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ಆಗಸ್ಟ್ 22ಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಅಫಿಡವಿಟ್ ಸಲ್ತಾರೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ಅಫಿಡವಿಟ್ ಸಲ್ತಾರೆ. ಯಾಕಂದರೆ 6 ತಿಂಗಳೊಳಗೆ ನೀವು ಈ ತ್ರಿವಳಿ ತಲಾಖಿಗೆ ನೀವು ಪಾರ್ಲಿಮೆಂಟಲ್ಲಿ ಒಂದು ಮಂಡನೆ ಮಾಡಬೇಕು, ಅದಕ್ಕೆ ಒಂದು ತಿದ್ದುಪಡಿ ಕಾನೂನು ತರಬೇಕಂತೇಳಿ ಇವತ್ತು ಹೇಳ್ತಾ ಉಂಟು. ಇದು ನಿಜವಾಗಿ ನೋಡಿ, ನಾವು 2 ದೃಷ್ಟಿಯಲ್ಲಿ ನೋಡಬೇಕಾಗ್ತದೆ. ಇವತ್ತು ತಲಾಖ್ನ ಬಗ್ಗೆ ತುಂಬ ಮಂದಿ ವಿರೋಧ ಮಾಡುವವರಿದ್ದಾರೆ, ಅದಕ್ಕೆ ಪರ ಮಾಡುವವರಿದ್ದಾರೆ. ನೋಡಿ, ನಮಗೆ ಅಲ್ಲ, ನಮ್ಮ ಧರ್ಮಕ್ಕೆ ಆ ಮುಸ್ಲಿಂ ಮಹಿಳೆಯರಿಗೆ ಏನು ತೊಂದರೆ ಆಗಿದೆ ಆ ಕಾನೂನಿನ ನೋಡಿ ತಿದ್ದುಪಡಿ ಉಂಟು. ನಮ್ಮ ಇಸ್ಲಾಂ ಧರ್ಮದಲ್ಲಿ ಶರಿಯತ್ ಪ್ರಕಾರ ತಲಾಖ್ ಅಂತ ಹೇಳಿದರೆ ಅದು ಕೊನೆಯ ಹಂತದ ಒಂದು ಘಟನೆ ಅದು. ಯಾಕಂತ ಹೇಳಿದರೆ ಒಂದು ಗಂಡ ಹೆಂಡತಿ ಇರುವಾಗ ಅವರ ಮಧ್ಯದಲ್ಲಿ ಅವರ ಸಂಬಂಧ ನಡೆಸಲಿಕ್ಕೆ ಆಗೋದಿಲ್ಲ ಸಂಬಂಧ. ಅಂಥ ಪರಿಸ್ಥಿತಿ ಇರುವಾಗ ತಲಾಖ್ ಅಂತ ಹೇಳಿದರೆ ಒಂದೇ ಸಲ 3 ತಲಾಖ್ ಹೇಳುವ ಪದ್ಧತಿ ಇಲ್ಲ. ನಾನು ನಿಮಗೆ ನಿಮ್ಮ ಈ ಕಾರ್ಯಕ್ರಮದ ಇದಕ್ಕಿಂತ ಮುಂಚೆ ನಾನು ಡೆಬಿಟಲ್ಲಿ ಮಾತಾಡಿದ್ದೇನೆ, ಪುನಃ ಇವತ್ತು ನಾನು ಉಲ್ಲೇಖ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ 1 ತಿಂಗಳಿಗೆ 1 ತಲಾಖ್. ಯಾಕಂತ ಹೇಳಿದರೆ ಆ ತಲಾಖಿನ ಸಂಬಂಧದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಜೀವನ ಮಾಡುವಂಥ ಅದರಲ್ಲಿ ಒಂದು ನಮ್ಮ ಧರ್ಮದಲ್ಲಿ ಉಂಟು, ಇಸ್ಲಾಂ ಶರಿಯತ್ ಪ್ರಕಾರ ಉಂಟು. 2ನೇ ತಲಾಖಲ್ಲಿ ಸಹ ಕೂಡ ಅವರಿಗೆ ಒಪ್ಪಿಗೆ ಆಗಲಿಲ್ಲ. 3ನೇ ತಲಾಖಲ್ಲಿ 3ನೇ ತಿಂಗಳಲ್ಲಿ ಅವರಿಗೆ ಯಾವುದೇ ಒಂದು ಫೈನಲ್ ಡಿಸಿಷನ್ ಆಗಲಿ, ಗಂಡ ಹೆಂಡತಿ ಆಗದಿದ್ದರೆ ಮತ್ತೆ ಲಾಸ್ಟಿಗೆ ಫೈನಲ್ ಆಗ್ತದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಮದುವೆ ಆದ ಕೂಡಲೇ ತಲಾಖ್ ಅಂತ ಹೇಳಿದರೆ ಎಲ್ಲ ಒಟ್ಟಾರೆ ತಲಾಖ್ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ಗಂಡ ಹೆಂಡತಿ ಇರ್ತಾರೆ, ಗಂಡ ಎಲ್ಲೇ ಹೊರಗ ದೇಶದಲ್ಲಿ ಇರ್ತಾನೆ, ಆ ಹೆಂಡತಿ ಇಲ್ಲಿ ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಇಡುವಾಗ ಆಗ ಅವ ಎಂತ ಮಾಡ್ಬೇಕು ಹೇಳಿ? ಈಗ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದ್ದೆ, ಅದಕ್ಕೆ ಕೆಲವು ತಿದ್ದುಪಡಿ ಉಂಟು. ಅದು ನೋಡಿ, ಯಾವುದೇ ಆಗಲಿ ಸರ್ಕಾರ ಅದಕ್ಕೆ ಇವತ್ತು ಈಗ ನಾನು ಬರುವ ಮುಂಚೆ ನಾನು ನೋಡಿದ್ದೆ ಮಾಧ್ಯಮಗಳಲ್ಲಿ, ಈಗ ಲೋಕಸಭೆಯಲ್ಲಿ ಅದು ಈಗ ಅಂಗೀಕಾರ ಆಯಿತು, ನಾಳೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗ್ತದೆ ಅಂತೇಳಿ ಈಗ ಮಾಧ್ಯಮ ಮುಖಾಂತರ ನೋಡಿದ್ದೆ ಇವತ್ತು. ಎಸ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಸ್ ಸರ್, ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ಎಸ್ ಸರ್, ಹೇಳಿ. ಈಗ ಈ ವಿಚಾರವಾಗಿ ನೀವು ಇದಕ್ಕೆ ಪರವಾಗಿದ್ದೀರಾ ಅಥವಾ ನೀವು ಇದನ್ನು ವಿರೋಧಿಸ್ತೀರಾ? ಯಾಕಂದ್ರೆ ಒಂದಷ್ಟು ಮಂದಿ ಮುಸ್ಲಿಂ ಮೂಲಭೂತವಾದಿಗಳು ವಿರೋಧ ಮಾಡ್ತಿದ್ದಾರೆ. ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಾ? ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಜನಾರ್ದನ್ ಭಂಡಾರ್ಕರ್ ಅವರ ಎಲ್ಲ ಒಂದು ಕಡೆ ಇದು ಪಕ್ಷೇತರವಾಗಿ ನಾವು ಯೋಚನೆ ಮಾಡಿದ್ರೆ ಬಿಜೆಪಿನ ಕಾಂಗ್ರೆಸ್ ಮತ್ತೊಂದು ಎಲ್ಲದರಿಂದ ಹೊರತಾಗಿ ನಾವು ಇದನ್ನು ಯೋಚನೆ ಮಾಡೋದಾದ್ರೆ ಈ ವಿಚಾರವನ್ನು ನೀವು ಸ್ವಾಗತಿಸ್ತೀರಾ ವಿರೋಧಿಸ್ತೀರಾ? ನಾನು ಇಲ್ಲಿ ಏನೋ ಧಾರ್ಮಿಕ ಪಂಡಿತನಲ್ಲ, ನಾನೊಬ್ಬ ರಾಜಕೀಯ ಮತ್ತೆ ಸಾಮಾಜಿಕ ಕಾರ್ಯಕರ್ತನಾಗಿದ್ದೇನೆ. ಅದರಿಂದ ನನ್ನ ಏನು ವೈಯಕ್ತಿಕವಾದ ಅನಿಸಿಕೆಗಳಿವೆ ಮತ್ತು ಧರ್ಮ ಇವರದ್ದು ಏನು ಹೇಳ್ತದೆ ಅದನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಮತ್ತೇನು ನಾನು ಇಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ತಲಾಖ್ ಹೇಳಿದರೆ ಒಂದು ಬಂಧ ಮುಕ್ತಿ ಅಂತ, ಅದು ಆರಿಫ್ ಕಲ್ಲೋಟೆ ಹೇಳಿದ ಹಾಗೆ ಅದು ಗಂಡ ಮತ್ತು ಹೆಂಡತಿಗೆ ಕೊನೆಯದಾಗಿ
ಅದು ಆಗುವುದೇ ಇಲ್ಲ, ಒಟ್ಟಿಗೆ ಬದುಕಲಿಕ್ಕೆ ಆಗುವುದೇ ಇಲ್ಲ ಅಂತ ಕಟ್ಟ ಕಡೆಯ ಒಂದು ಪರಿಸ್ಥಿತಿಯಲ್ಲಿರುವಾಗ ಅದು ಮಾಡ್ಬೋದು ವಿನಃ ಅದು ತಲಾಕ್ 3 ಸಲ ಹೇಳೋದು ಕೂಡ ಅಷ್ಟು ಸುಲಭದಲ್ಲಿ ಅಲ್ಲ. ಇವತ್ತು ಒಂದು ಸಲ ತಲಾಕ್ ಇವನು ಗಂಡ ಹೆಂಡತಿಗೆ ಹೇಳ್ತಾನೆ, ಅದ ನಂತರ ಏನು ಋತುಚಕ್ರಗಳು ಆಗ್ತವೆ, ಈ 3 ಹೆಂಗಸಿನ 3 ಋತುಚಕ್ರದ ನಂತರ ಅಂದರೆ 3 ತಿಂಗಳ ನಂತರ ಪುನಃ ಎರಡನೆಯ ಏನು ತಲಾಖನ್ನು ಹೇಳ್ಬೋದು. ಅದರಂತೆ ಪುನಃ 3 ತಿಂಗಳ 3 ಋತುಚಕ್ರದ ನಂತರ ಪುನಃ ಏನು ತಲಾಖನ್ನು ಹೇಳ್ಬೋದು. ಆದರೂ ಕೂಡ ಅದರಲ್ಲಿ ಕೂಡ ತಲಾಖ್ ಹೇಳಿದ ನಂತರ ಕೂಡ ಆಕೆ ಇನ್ನೊಬ್ಬನೊಟ್ಟಿಗೆ ನಿಕಾ ಮಾಡಿಕೊಂಡು ನಿಕಾ ಮಾಡಿದ ನಂತರ ಅಲ್ಲಿ ಕೂಡ ತಲಾಖ್ ಆಗಿ ಪುನಃ ತಲಾಖ್ ಆಗಿ ಬಹಳ ಒಂದು ಕಷ್ಟದ ಪರಿಸ್ಥಿತಿ ಇದೆ. ಇದೆಲ್ಲ ಮುಂದುವರಿಸಿಕೊಂಡು ಎರಡನೇದು ಕೂಡ ಹಾಗೆ ಅದೇ ರೀತಿ ಅದು ಕೂಡ ಮದುವೆಯಾಗಿ ಇನ್ನೊಬ್ಬನೊಟ್ಟಿಗೆ ನಿಕಾ ಆಗಿ ಒಂದು ದಿನ ರಾತ್ರಿ ಅವನೊಟ್ಟಿಗೆ ಇದ್ದು ಅದ ನಂತರ ಏನು ಪುನಃ ಇವನೊಟ್ಟಿಗೆ ತಲಾಖಿಗೆ ಬರಬೇಕು. ಈ ರೀತಿಯ ಪ್ರಸಂಗಗಳು ಅದು ಸ್ಟೇಜ್ ಬೈ ಸ್ಟೇಜ್ 2 ಸ್ಟೇಜಿಗೂ ಈ ರೀತಿ ಇದೆ. ಈ ರೀತಿ ಮುಸ್ಲಿಂ ಕಾನೂನುಗಳ ಇದರಲ್ಲಿ ಧರ್ಮಗಳಲ್ಲಿ ಈ ರೀತಿ ಇದೆ. ಆದ್ದರಿಂದ ಇದು ಎಷ್ಟರ ಮಟ್ಟಿಗೆ ಸರಿ ಅದು ತಪ್ಪು ಹೇಳಿಕೆ ನಾನೊಂದು ಧಾರ್ಮಿಕ ಪಂಡಿತನಲ್ಲದ್ರಿಂದ ನಾನು ಅದಕ್ಕೆ ಫಿಟ್ ಅಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಧಾರ್ಮಿಕ ಪಂಡಿತರೇ ಅದಕ್ಕೆ ಫಿಟ್. ಆದರೂ ನಾವು ಹೊರಗಿನಿಂದ ನೋಡಿದಾಗ ಇವತ್ತು ಏನು 3ನೇ ಸಲ ಆಗಿ ತಲಾಖಾಗಿ ಬಿಡುಗಡೆಯಾದರೆ ಅವರಿಗೆ ಮಕ್ಕಳಿದ್ರೆ ಆ ಮಕ್ಕಳು 18 ವರ್ಷ ಆಗುವ ತನಕ ಸಾಕಲಿಕ್ಕೆ ಜೀವನಾಂಶವನ್ನು ಈತ ಕೊಡಬೇಕಾಗ್ತದೆ. ಒಂದು ತಲಾಖ ಆದ ಕೂಡಲೇ ಆ 3 ತಿಂಗಳೊಳಗೆ ಅವಳು ಆತನೊಂದಿಗೆ ಇನ್ನೊಂದು ಮದುವೆಯಾಗಿ ಆತನ ಇನ್ನೊಂದು ನಿಕಾ ಆಗಿ ನಿಕಾದಿಂದ ಆತ ಪುನಃ ತಲಾಖ್ ಕೊಡೋದು ಇದೆಲ್ಲ ಬಹಳ ಒಂದು ಕಷ್ಟದ ಪರಿಸ್ಥಿತಿ ಕೂಡ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಆ ಘಟ್ಟವನ್ನೇ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅಲ್ಲಾಹ ಕೂಡ ಹೇಳ್ತಾರೆ ಏನು ಹೇಳ್ತಾನೆ ಹೇಳಿದರೆ ಇದು ಒಂದು ಕ್ರೋಧದ ವಿಷಯ, ಏನು ತಲಾಖ್ ಎನ್ನುವುದು ಒಂದು ಕ್ರೋಧದ ವಿಷಯ ಅಂತ ಕೂಡ ಅಲ್ಲಾಹ ಕೂಡ ಹೇಳ್ತಾರೆ. ಇದೆಲ್ಲ ಕೂಡ ನಾನು ತಿಳಿದುಕೊಂಡ ವಿಷಯವನ್ನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇದು ಒಳ್ಳೆಯ ಸಂಪ್ರದಾಯ ಅಂತ ಕೂಡ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಏನು ರಾಮನನ್ನು ಒಬ್ಬನೇ ಹೆಂಡತಿ ಇರುವ ಮಹಾಪುರುಷ ಅಂತಾರೆ ಇರಬೇಕು ಆ ರೀತಿಯಲ್ಲಿ ಮಾತನಾಡ್ತಾರೆ. ಇವತ್ತು ರಾಜರ ಕಾಲಕ್ಕೆ ಹೋದರೂ ಕೂಡ ನೋಡಿದರೆ ಏನು ಅವರೇನು ಪತಿವ್ರತ ಅಥವಾ ಒಬ್ಬಳೇ ಪತ್ನಿ ಇದ್ದದ್ದು ಇಲ್ಲ. ರಾಜನಿಗೂ ಕೂಡ ಯಾವುದೇ ರಾಜರು ಇರಲಿ ಮಂತ್ರಿಯ ಮಗಳು ಸುಂದರವಾಗಿದ್ದರೆ ಅವಳನ್ನೇ ತನ್ನ ಹೆಂಡತಿಯಾಗಿ ಆತ ಅಂತಃಪುರಕ್ಕೆ ಇರ್ತಾನೆ. ಅಂತಃಪುರದಲ್ಲಿ 100 ಮಹಿಳೆಯರು ರಾಜರಿಗೆ ಇದ್ದರು. ಇದೆಲ್ಲವೂ ಕೂಡ ಯಾವಾಗ ನಡೀತಿದ್ದು? ನಿರಂಕುಶ ಪ್ರಭುತ್ವ ಇರುವಾಗ ರಾಜರ ಆಳ್ವಿಕೆಯಲ್ಲಿ ನಡೀತಿತ್ತು. ಈಗ ಹಾಗೆ ಅಲ್ಲ. ಯಾವಾಗ ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆಯೋ ಆ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಗಲಿಕ್ಕೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಏನಾಗಬೇಕು? ಇವತ್ತು ಗಂಡ ಹೆಂಡತಿ ಒಟ್ಟಿಗೆ ನಿಲ್ಲಿಕ್ಕೆ ಆಗೋದಿಲ್ಲ, ಓಕೆ, ಅವರು ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ವಿಚ್ಛೇದನ ಆದರೆ ಅವಳಿಗೆ ಜೀವನಾಂಶ ಕೊಡುವ ಎಲ್ಲ ರೀತಿಯ ಇದು ಕೂಡ ಕೋರ್ಟಲ್ಲಿ ಯಾವ ಸಮಯದಲ್ಲಿ ಅದು ಕೂಡ ಈಗ ಒಂದು ನಿಕಾ ಆದರೂ ಕೂಡ ಬಿಡ್ತಾರೆ ಪಶ್ಚಾತ್ತಾಪ ಆಗಿ, ಇಲ್ಲ ನಾನು ಪುನಃ ಒಟ್ಟಿಗೆ ಬರ್ತೇನೆ ಅಂತ. ಆದರೂ ಕೂಡ ಆಕೆ ಇನ್ನೊಬ್ಬರೊಟ್ಟಿಗೆ ನಿಕಾ ಮಾಡಿ ಆತನೊಟ್ಟಿಗೆ ಒಂದು ದಿನ ಕಳೆದು ಇದೆಲ್ಲವೂ ಕೂಡ ಹೆಣ್ಣಿಗೆ ಸ್ವಲ್ಪ ಬಹಳ ಕಷ್ಟದ ಪರಿಸ್ಥಿತಿಗಳು. ಈ ನಿಕಾ ಇದೇನು ತಲಾಖಿಗೆ ಈ ಬಂಧ ಮುಕ್ತಕ್ಕೆ ಬಹಳ ಈ ಒಂದು ಘಟ್ಟಗಳಿಲ್ವೇ, ಇದು ಸ್ತ್ರೀಗೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತದೆ ಅಂತ ನನ್ನ ಅನಿಸಿಕೆಯನ್ನು ಹೇಳಿಕೆ ಇಷ್ಟಪಡ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆ ಜನಾರ್ದನ್ ಭಂಡಾರ್ಕರ್ ಉಲ್ಲೇಖ ಮಾಡಿದ್ರು ನಿಕಾ ಹಲಾಲ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಬಹಳ ಮಂದಿಯಲ್ಲಿ ಕಾಡ್ತಾ ಇರುವಂಥದ್ದು. ಸೊ ಇದರ ಮೂಲ ಏನು? ಬಹುಶಃ ಒಂದಷ್ಟು ಮುಸ್ಲಿಂ ಮೂಲಭೂತವಾದಿಗಳು ಇದು ಬೇಕು, ಇದು ಶರೀಯತ್ ಕಾನೂನೇ ಅಂತಿಮ, ನಮಗೆ ಇದರಿಂದ ಮುಕ್ತಿ ಬೇಡ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟು ನಿಕಾ ಹಲಾಲ್ನ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಮ್ಮ ದೇಶದಲ್ಲಿ 125 ಕೋಟಿ ಜನಸಂಖ್ಯೆ ಉಂಟು. ಅದರಲ್ಲಿ 20 ಕೋಟಿ ದೇಶದಲ್ಲಿ ಮುಸಲ್ಮಾನರಿದ್ದಾರೆ. ಇಡೀ ದೇಶದಲ್ಲಿ 6 ಕೋಟಿ ಮುಸಲ್ಮಾನರು ಹೊಂದಿದ ಅತಿ ದೊಡ್ಡ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ತಲಾಖ್ ಇವತ್ತು ದುರುಪಯೋಗ ಆಗಿದೆ. ಯಾಕಂತ ಹೇಳಿದರೆ ಒಂದು ಮದುವೆ ಆಗಿ ಅಲ್ಲಿ ಕಾನೂನೇ ಇಲ್ಲ. ನೋಡಿ, ಅದು ನಾನು ಯಾಕೆ ವಿಷಯ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ತಲಾಖ್ನ ವಿಷಯಕ್ಕೆ ಬಂದಾಗುವಾಗ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲಿಕ್ಕೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಎಂತ ಹೇಳ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ ಎಂತ ಹೇಳ್ತಾರೆ, ನೀವು ನಿಮ್ಮ ಜಮಾತಲ್ಲಿ ಹೋಗಿ ಅದನ್ನು ಸರಿ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಇದು ಜವಾಬ್ದಾರಿ ಯಾರು ಮಾಡಬೇಕಿತ್ತು?
ಇದು ಇವತ್ತು ತಲಾಕ್ನ ಬಗ್ಗೆ ಈ ಜಮಾತ್ನವರು ಇವತ್ತು ಈ ತಲಾಕ್ನ ಬಗ್ಗೆ ಒಂದು ಇದಾಗ್ತಿದ್ರೆ ಅದರ ಬಗ್ಗೆ ಒಂದು ಚಿಂತನೆ ಮಾಡ್ತಿದ್ರೆ ಇವತ್ತು ನಮ್ಮ ಮುಸ್ಲಿಂ ಮಹಿಳೆಯರು, ಈಗ ನಾನು ನಿಮಗೆ ಹೆಸರು ಹೇಳ್ತೇನೆ ನೋಡಿ, ಶಾಯರಬಾನು, ಇಶ್ರಾ ಜಹಾನ್, ಗುಲ್ಶಾನ್ ಪರ್ವೀನ್, ಅಫ್ರೀನ್ ರೆಹಮಾನ್ ಮತ್ತು ಆತಿಯಾ ಸಾಬ್ರಿ ಅಂತೇಳಿ 5 ಮುಸಲ್ಮಾನ್ ಹೆಂಗಸರು ನೋಡಿ. ಇದು ಉಂಟಲ್ಲ, ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ಮೋದಿಯವರಿಗೆ ಹಲವಾರು ದೇಶದ ಒಳಗಿದೆ ಜ್ವಲಂತ ಸಮಸ್ಯೆ ಇರ್ಬೋದು, ಹೊರಗಿನ ಸಮಸ್ಯೆ ಇರ್ಬೋದು. ಯಾಕಂತ ಹೇಳಿದರೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಟ್ಟರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಮುಸ್ಲಿಂ ಮಹಿಳೆಯರ ನಾನು ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮ ಮಾಡ್ತಾನೆ ಅಂತೇಳಿ. ಇವತ್ತು ಅವರಿಗೆ ಒಳ್ಳೆ ಕೆಲಸ ಮಾಡಿದರೆ ಸಹ ಅವರಿಗೆ ವಿರುದ್ಧವಾಗಿ ಮಾತಾಡಿರ್ತಾರೆ. ನಾನು ಇವತ್ತು ಬೆಳಿಗ್ಗೆ ಮಾಧ್ಯಮ ಮುಖಾಂತರ ನೋಡಿದೆ, ಇವತ್ತು ಕಾಂಗ್ರೆಸ್ ಸಮೇತ ಅದಕ್ಕೆ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಯಾಕಂದರೆ ಅವರು ಇವತ್ತು ಅಡ್ಡಕತ್ತರಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ 5 ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇವತ್ತು ಅದರ ಪರವಾಗಿ ಇವತ್ತು ತ್ರಿವಳಿ ತಲಾಖ್ ಆಗಬೇಕಂತೇಳಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದರೆ, ಅದರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ನಿಂದ ಸಲ್ಮಾನ್ ಖುರ್ಷಿದ್ ಮತ್ತು ಕಪಿಲ್ ಸಿಬಾಲ್ ಹಿರಿಯ ವಕೀಲರಾದ ಇವತ್ತು ತಲಾಖ್ ಬರಬಾರ್ದಂತೇಳಿ ಅವರು ಆ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದರು. ಇವತ್ತು ಅವರಿಗೆ ಸೋಲಾಯಿತು, ಅವರ ಒಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗ ನೋಡಿ. ನಾನು ಒಬ್ಬ ಮುಸಲ್ಮಾನ್, ನಾನು ನನ್ನ ಶರೀಯತ್ ಪ್ರಕಾರ ನಾನು ನಡೀತೇನೆ ನೋಡಿ. ಯಾವುದೇ ಒಂದು ಕಾನೂನು ಬಂದರೆ ನಮಗೆ ನಮ್ಮ ಧರ್ಮ ದೊಡ್ಡದು, ಪಕ್ಷ ಸೆಕೆಂಡ್. ಯಾಕಂತ ಹೇಳಿದ್ರೆ ಇವತ್ತು ಇಂಥ ಒಂದು ಕಾನೂನು ಬರುವಾಗ ನಾವು ಅದಕ್ಕೆ ಸ್ವಾಗತ ಮಾಡಬೇಕು. ಯಾಕಂತೇಳಿ ಅಲ್ಲಿ ಒಂದು ಕೂಡ ಇವತ್ತು ಅದೇ ತಿದ್ದುಪಡಿ ಉಂಟು. ಕೇವಲ ತಲಾಖ್ ಅಂತ ಅವನಿಗೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದರೆ, ಈಗ ಹುಡುಗಿ ತಪ್ಪು ಮಾಡಿರ್ತದೆ. ಈಗ ತಲಾಖ್ ಅಂತ ಹೇಳಿದರೆ ಹುಡುಗ ಸಹ ತಪ್ಪು ಮಾಡಿರ್ಬೋದು, ಹುಡುಗಿ ಸಹ ತಪ್ಪು ಮಾಡ್ಬೋದು ನೋಡಿ. ಎಲ್ಲ ಧರ್ಮದಲ್ಲಿ ಸಹ ನಾನು ಹೇಳ್ತೇನೆ ನೋಡಿ, ಹಿಂದೂ ಧರ್ಮ ಆಗ್ಬೋದು, ಕ್ರೈಸ್ತ ಧರ್ಮ ಆಗ್ಬೋದು ನೋಡಿ, ಅಂಥ ಘಟನೆ ನಡೀತದೆ. ಯಾಕಂತೇಳಿ ಬೇರೆ ಧರ್ಮದಲ್ಲಿ ನಿಮ್ಮ ಕೋರ್ಟ್ ಮುಖಾಂತರ ನಡೀತದ್ದು. ನಮ್ಮಲ್ಲಿ ಎಂತಾಗಿದೆ, ನಮ್ಮ ಜಮಾತ್ರುವಲ್ಲಿ ಅದಕ್ಕೆ ಒಂದು ಫೈಸಲಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ನೋಡೋದು ಎಷ್ಟೋ ಲಕ್ಷ ಗಟ್ಟಲೆ ತಲಾಖ್ ಆಗಿದ್ದ ಮನೆಯಲ್ಲಿ ಹುಡುಗಿಯರಿದ್ದಾರೆ ನೋಡಿ. ನಾನು ನಿಮ್ಮ ಸ್ಟುಡಿಯೋ ಮುಖಾಂತರ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ. ಮೊನ್ನೆ ನಾನೊಂದು ಕಾರ್ಕಳದ ಒಂದು ನಮ್ಮ ಶಾಸಕರು ಸುನೀಲ್ ಕುಮಾರ್ ಅವರು ಒಂದು ಕಾರ್ಯಕ್ರಮ ಮಾಡಿದರು ಮೊನ್ನೆ. ಯಾಕಂತ ಹೇಳಿದರೆ ಆ ತಲಾಖ್ ಆಗಿದ್ದ ಮಹಿಳೆಯರು ಮತ್ತು ಒಂದು 50 ಮಂದಿ ಸೇರಿಸಿ ಅವರ ಹತ್ರ ಒಂದು ನಾವು ಸಂವಾದ ಮತ್ತು ಒಂದು ಅಭಿಪ್ರಾಯ. ಯಾಕಂತ ಹೇಳಿದರೆ ಅವರಿಗೆ ಡೆಲ್ಲಿಯಲ್ಲಿದ್ದಾರೆ ಸುನೀಲ್ ಕುಮಾರ್ರು. ಮೊನ್ನೆ ಅವ್ರಿಗೆ ಅಲ್ಲಿ ವಿಷಯ ಅಂತಂತ ಹೇಳಿದರೆ ಅದೊಂದು ದೊಡ್ಡ ಒಂದು ರದ್ದಂತ ಮಾಡಿದರು ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ನೋಡಿ. ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ಪಕ್ಷಕ್ಕೆ ಆಗಲಿ, ಮೋದಿಯವರಿಗಾಗಲಿ ಅಥವಾ ಸುನೀಲ್ ಕುಮಾರ್ ಆಗಲಿ, ಮುಸಲ್ಮಾನ್ ಹೆಂಗಸರ ನೋಡಿ ಅದು ಅವರಿಗೆ ಅಗತ್ಯ ಇಲ್ಲ. ನಾನು ಒಂದು ವಿಷಯ ಅದು ನೋಡಿ, BJP ಅಂತ ಹೇಳಿದರೆ ಇವತ್ತು ನೋಡಿ ಹಿಂದೂಗಳ ಪಕ್ಷ ಅಂತ ಹೇಳ್ತಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹಿಂದೂ, ಅವರಿಗೆ ನೋಡಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಅವರ ಕಣ್ಣೀರು ಒರೆಸ್ಬೇಕಂತ ಹೇಳಿದರೆ ಇವತ್ತು ಅವರ ಬಗ್ಗೆ ವಿರೋಧ ಮಾಡ್ತಾರೆ. ನೋಡಿ ನಾನು ಒಂದು ವಿಷಯ ಹೇಳ್ತೇನೆ, ಇವತ್ತು ಈಗ ಕಾನೂನು ಬರೋದ್ರಿಂದ ಇವತ್ತು ಇಂಥ ಘಟನೆಗಳು ತುಂಬ ಕಡಿಮೆ ಆಗ್ತದೆ. ಯಾಕಂತೇಳಿ ಒಂದು ಪಾಪದ ಒಂದು ಹುಡುಗಿಗೆ ಇವತ್ತು ಯಾರು ನ್ಯಾಯ ಕೊಡುವವರಿಲ್ಲ. ಇವತ್ತು ಏನು ಮಾಡಬೇಕು, ಸಣ್ಣ ಮಕ್ಕಳು ಇಟ್ಕೊಂಡು ಆ ಹುಡುಗಿ ಬೀಡಿ ಕಟ್ಟಿ ಆ ಸಣ್ಣ ಮಕ್ಕಳಿಗೆ ಸಾಕಬೇಕಲ್ಲ. ಇದು ನೋಡೋದು ಬೇಡ ನಾವು. ನೋಡಿ ನಾವು ನಮ್ಮಷ್ಟಕ್ಕೆ ನಮ್ಮ ಕಷ್ಟ ನಾವು ನೋಡ್ಲಿಕ್ಕೆ ಹೋಗಲ್ಲ, ಇನ್ನೊಬ್ರು ಏನು ಕಷ್ಟದಲ್ಲಿದ್ದಾರೆ ಅದನ್ನು ನಾವು ನೋಡಬೇಕು. ಆಗ ನಮಗೆ ಕೂಡ ಅದರಲ್ಲಿ ನೆಮ್ಮದಿ ಆಗ್ತದೆ. ಇವತ್ತು ಈ ಕಾನೂನು ಬಂದಿದೆ, ಅದರಲ್ಲಿ ಕೂಡ ತಿದ್ದುಪಡಿ ಉಂಟು. ಯಾಕಂತ ಹೇಳಿದ್ರೆ ಅದರಲ್ಲಿ ಇವತ್ತು ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಗಿದೆ. ಈಗ ಅಥವಾ ಮತದಾನ ಮಾಡಿ ಇವತ್ತು ಪಾಸ್ ಮಾಡಿದ್ದಾರೆ, ನಾಳೆ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗ್ತದೆ ಅಂತ ಈಗ ನಾನು ಮಾಧ್ಯಮ ಮುಖಾಂತರ ನೋಡಿದೆ ನಾನು. ಎಸ್, ಬಹುಶಃ ಎಲ್ಲೋ ಒಂದು ಕಡೆ ಆರಿಫ್ ಕಲೆಕ್ಟರ್ ಹೇಳ್ತಾರೆ, ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ನ ತಾತ್ವಿಕ ಸೋಲು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರೋದು. ಇದಕ್ಕೆ ಏನು ಹೇಳ್ತೀರಾ? ಕಪಿಲ್ ಸಿಬಲ್ ಒಬ್ಬರು ವಕೀಲರಾಗಿ ಅಲ್ಲಿ ವಾದಿಸಿರ್ಬೋದು. ಈಗ ರಾಮ್ ಜೇಠ್ಮಲಾನಿ ಅವರು ಎಷ್ಟು ಜನರ ವಿರುದ್ಧವಾಗಿ ವಾದಿಸ್ಲಿಲ್ವಾ BJP ಒಬ್ಬರು ಸದಸ್ಯರಾಗಿದ್ಕೊಂಡು? ನೋಡಿ ಅಲ್ಲ ನೋಡಿ, ನೀವು ಮಾತಾಡೋಣ, ಮಾತಾಡ್ಲಿಲ್ಲ, ನೀವು ಮತ್ತೆ ಮಾತಾಡಿ. ರಾಮ್ ಜೇಠ್ಮಲಾನಿ ಅವರು ಮಾಡ್ಲಿಲ್ವಾ? ಯಾವುದಕ್ಕೆಲ್ಲ ಅವರು ಪ್ರತಿ ಒಂದು ತಪ್ಪು ಮಾಡಿದವರಿಗೂ ಕೂಡ ಅದು ವಕೀಲರು ಏನು ಹೇಳ್ತಾರೆ ಹೇಳಿದರೆ, ಅವರ ಕ್ಲೈಂಟಿಗೆ ಫಿರ್ಯಾದಿದಾರರಿಗೆ ಆತನನ್ನು ಕಾನೂನು ಪ್ರಕಾರ ರಕ್ಷಿಸೋದು ಆತನ ಕೆಲಸ ಅಂತ ವಕೀಲರೇ ನನ್ನೊಟ್ಟಿಗೆ ಕೂತ್ಕೊಂಡ ವಕೀಲರವರೇ ಎಷ್ಟೋ ಸಲ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದು ವಕೀಲ ವೃತ್ತಿ ಅವ್ರು ಮಾಡ್ತಾರೆ. ಸೋಲು ಗೆಲುವು ಅದೆಲ್ಲ ಇದ್ದದೆ, ಅದು ವಿಷಯ ಬೇರೆ. ಆದರೆ ಇವರು ಹೇಳಿದರು BJP ಹಿಂದೂಗಳ ಪಕ್ಷ ಅಂತ ಹೇಳ್ತಾರೆ ಅಂತ. ಇವರಿಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ. ಇವತ್ತು ಅನಂತ ಕುಮಾರ್ ಹೆಗಡೆ ಏನು ಹೇಳಿದರು? ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಅಂಬೇಡ್ಕರ್ ಅವರ ಪವಿತ್ರವಾದ ಏನು
ಸಮತಾ ಭಾವ, ಸಮಬಾಳು, ಸಮಪಾಲು ಏನು ಪವಿತ್ರ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದನ್ನೇ ಬದಲಿಸಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಅಂತ ಎದೆ ತಟ್ಟಿ ಹೇಳುವ ಅನಂತಕುಮಾರ್ ಹೆಗಡೆ ಇರುವ ತನಕ ಇದು ಖಂಡಿತ ಇದು ಜಾತ್ಯತೀತ ಎಲ್ಲ ಧರ್ಮದವರ ಪಕ್ಷ ಆಗೋದು BJP ಬಹಳ ಕಷ್ಟ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅನುಭವಕ್ಕೆ ಬರ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಾನು ಬೆಂಬಲ ಅಂತ ಹೇಳಿಕ್ಕೆ ಇಷ್ಟಪಡ. ಆದರೆ ಇಲ್ಲಿ ನಾವು ಇದನ್ನು ನೋಡಬೇಕು. ಇವತ್ತು ತಲಾಖಗಳ ಬಗ್ಗೆ ಮತ್ತು ಪರಿಸ್ಥಿತಿ ಬಗ್ಗೆ ಇವತ್ತು ಹೆಚ್ಚೆಚ್ಚು ಮದುವೆಗಳು ಆಗೋದ್ರಿಂದ ಕೂಡ ಇವತ್ತು ಹೆಚ್ಚು ಸಂಸಾರ ದೊಡ್ಡದಾಗ್ತದೆ, ಕುಟುಂಬ ದೊಡ್ಡದಾಗಿ ಅದನ್ನು ಅವರಿಗೆ ಸಾಕಲಿಕ್ಕೆ ಕಷ್ಟ ಆಗ್ತದೆ, ಆರ್ಥಿಕ ಸಂಕಷ್ಟ ಇದಾಗ್ತದೆ, ಅವರಿಗೆ ಕಲಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ಏನು ಮುಸ್ಲಿಂ ಧರ್ಮಗುರುಗಳು, ಮುಸ್ಲಿಮ್ನ ನಾಯಕರುಗಳು ಇದನ್ನು ಅವರ ಜನರಿಗೆ ಹೇಳಬೇಕು. ಇವತ್ತು ಅವರು ಹೇಳಿದರು, ಎಲ್ಲೇ ಅದು ಉತ್ತರ ಪ್ರದೇಶದಲ್ಲಿ ಏನು ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ಗಳು ಬಂದರೆ, ಈ ತಲಾಖಿ ಕೇಸ್ಗಳು ಬಂದರೆ ನೀವು ಜಮಾತಲ್ಲಿ ಮಾಡಿ ಅಂತ. ಅದಕ್ಕೆ ಖಂಡಿತ ಅವರದ್ದು ಕೂಡ ತಪ್ಪಿಲ್ಲ. ಏಕೆ ಹೇಳಿದರೆ ನಮ್ಮ ಹಾಗೆ ಅಲ್ಲ, ಇವರ ಸಂಖ್ಯೆ ಕಡಿಮೆ ಇರುವುದರಿಂದ ಯಾವುದು ಇಡೀ ದೇಶದಲ್ಲಿ ಅಲ್ಲಲ್ಲಿ ಕೆಲವು ಭಾಗಗಳಲ್ಲಿ ಇವರ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಕಾಶ್ಮೀರದಲ್ಲಿ ಇರ್ಬೋದು ಜಾಸ್ತಿ ಆಗಿದೆ. ಕಾಶ್ಮೀರದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು. ಆದರೆ ಆಗ ಆ ಸಮಯ ಇವರಿಗೆ ಹೇಗೆ ಹೇಳ್ತಾರೆ ಗೊತ್ತುಂಟಾ, ಒಬ್ಬರು ಹುಟ್ಟಿದ ಕೂಡಲೇ ಇವರು ಅದು ಜಮಾತಿಗೆ ಹೇಳಬೇಕು, ಅದು ಸಂಬಂಧಪಟ್ಟ ಕರೆ ಇದೆ ಜನಾರ್ದನ್ ಭಂಡಾರ್ಕರ್ ಅವರೇ. ಹಲೋ ಹಲೋ ಎಸ್ ಹೇಳಿ ಸರ್. ಹಲೋ ಹೇಳಿ ಸರ್, ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ಎಸ್ ಹೇಳಿ, ತ್ರಿವಳಿ ತಲಾಖ್ ಕುರಿತಾಗಿ ನೀವೇನು ಹೇಳ್ತೀರಾ? ಹಲೋ ಎಸ್ ಹೇಳಿ ಸರ್, ತ್ರಿವಳಿ ತಲಾಖ್ ಕುರಿತಾಗಿ ಏನು ಹೇಳ್ತೀರಾ? ಹಲೋ, ನಿಮ್ಮ ಸೌಂಡ್ ಕೇಳಿರಲಿಲ್ಲ. ಎಸ್ ಜನಾರ್ದನ್ ಭಂಡಾರ್ಕರ್ ಅವರೇ, ನೀವು ಹೌದು. ಈಗ ಮಸೀದಿಗಳಿಗೆ, ಜಮಾತ್ಗಳಿಗೆ ಇವರ ಹೆಸರನ್ನ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗ್ತದೆ. ಇವತ್ತು ಚರ್ಚ್ಗಳಲ್ಲಿ ಅದೇ ರೀತಿ ಇದೆ, ಅದೇ ರೀತಿಯಲ್ಲಿ ಪ್ರೊಟೆಸ್ಟೆಂಟ್ಗಳಿಗೆ ಅದೇ ರೀತಿ ಇದೆ. ಹಿಂದೂಗಳಿಗೆ ಆ ರೀತಿಯ ಏನು ರಿಸ್ಟ್ರಿಕ್ಷನ್ಗಳಿಲ್ಲ. ಬಹುಸಂಖ್ಯಾತರು ಬಹಳಷ್ಟು ಜನ ಇದ್ದಾರೆ, ಆ ರೀತಿ ಇಲ್ಲ. ಅವರಿಗೆ ಜಮಾತ್ನಲ್ಲಿ ಆಗಬೇಕು. ಜಮಾತ್ನಲ್ಲಿ ಅಥವಾ ಮಸೀದಿಯಲ್ಲಿ ಎಂಟ್ರಿ ಆದರೆ ಮಾತ್ರ ನಾಳೆ ಸತ್ರು ಕೂಡ ಅದೇ ಮಸೀದಿಯಲ್ಲಿ ಅವನಿಗೆ ಹೂಳ್ಲಿಕ್ಕೆ ಆಗ್ತಿಲ್ಲ, ಇಲ್ಲದೆ ಹೂಳ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ನಾನು ಇದನ್ನೆಲ್ಲವೂ ಕೂಡ ಎಲ್ಲ ಧರ್ಮದವರೊಟ್ಟಿಗೆ ನಾನು ಇರುವುದರಿಂದ ನಾನು ಇದನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿಂದೂಗಳಲ್ಲಿ ಹಾಗಿಲ್ಲ. ನಮಗೆ ವಿಚಾರದಲ್ಲಿ ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ, ಜನಾರ್ದನ್ ಭಂಡಾರ್ಕರ್ ಮತ್ತು ಆರಿಫ್ ಕಲೋಟೆ ಅವರ ಜೊತೆ ಮತ್ತಷ್ಟು ಮಾತನಾಡೋಣ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತಾರೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತ್ರಿವಳಿ ತಲಾಖ್ನ ಕುರಿತಾಗಿ ಮತ್ತಷ್ಟು ಚರ್ಚೆ ಮಾಡ್ತಾ ಇದ್ವಿ. ತ್ರಿವಳಿ ತಲಾಖ್ ಅಂತ ವಿಚಾರ ಬಂದ ತಕ್ಷಣ ಅದರ ಜೊತೆಗೆ ನಿಕ್ಕಾ ಹಲಾಲ್ ಅನ್ನುವಂಥದ್ದು ಬರ್ತದೆ, ಬಹುಪತ್ನಿತ್ವ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಇದು ಚೈನ್ ಸಿಸ್ಟಮ್ನ ರೀತಿಯಲ್ಲಿ ಬರ್ತಾನೆ ಹೋಗ್ತದೆ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮುಂದುವರಿಸ್ತೇನೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಬಹುಶಃ ನಾವಾಗಲೇ ಮಾತನಾಡ್ತಾ ಇದ್ವಿ, ಎಲ್ಲ ಒಂದು ಕಡೆ ಈ ರೀತಿಯ ಹಲವಾರು ಕಠಿಣ ಸವಾಲುಗಳನ್ನ ಎದುರಿಸಿ ಅದನ್ನೆಲ್ಲ ಪಾಸಾಗಿ ಒಬ್ಬ ಹೆಣ್ಣು ಮಗಳು ತಲಾಖ್ನ ಇದಕ್ಕೆ ಬರೋದೇ ಬಹಳ ಕಷ್ಟ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ವಿ. ಖಂಡಿತ ಬಹಳ ಕಷ್ಟ. ಇವತ್ತು ಒಂದೇ ತಲಾಖ್ ನಂತರ ಆಕೆ ಪರಪುರುಷನೊಟ್ಟಿಗೆ ಇನ್ನೊಂದು ನಿಕಾ ಮಾಡಿ ಅವನೊಟ್ಟಿಗೆ ಒಂದು ದಿವಸ ಮಲಗಿ ಅದ ನಂತರ ಹೌದಂತ ಕರೆ ಆಗಬೇಕು. ಅದು ನಂತರ ಇವಳು ಪುನಃ ಬರೋದು, ಪುನಃ ಎರಡನೇದಾಗೋದು, ಪುನಃ ಮೂರನೇದು. ಇದು ನಿಜವಾಗಿ ಅಷ್ಟು ನಮ್ಮ ಭಾರತೀಯ ಸಂಸ್ಕೃತಿಗೆ ಇದೊಂದು ಹೆಣ್ಣಿಗೆ ಬಹಳ ಒಂದು ಕ್ರೂರ ಒಂದು ಪರೀಕ್ಷೆ ಅಂತ ನನಗೆ ಬಹಳ ಮನಸ್ಸಿಗೆ ನೋವಿನಿಂದ ಇದನ್ನು ಹೇಳ್ತೇನೆ. ಯಾವುದೇ ಹೆಣ್ಣಿಗೆ, ಯಾವುದೇ ಜಾತಿಯ, ಯಾವುದೇ ಧರ್ಮದ ಹೆಣ್ಣಿಗೆ ಈ ರೀತಿಯ ಅವಸ್ಥೆಗಳು, ಈ ರೀತಿಯ ಒಂದು ಏನು ಶಿಕ್ಷೆ ಅಥವಾ ಈ ರೀತಿಯ ಒಂದು ಪರೀಕ್ಷೆಗಳು, ಬಹಳ ಪರೀಕ್ಷೆಗಳು ಹಿಂದೆ ಕೂಡ ನಾವು ರಾಮಾಯಣ ಮಹಾಭಾರತದಲ್ಲಿ ನೋಡಿದ್ದೇವೆ. ಬೆಂಕಿಗೆ ಹಾರುವುದಾಗಲಿ, ಪತಿ ಸತ್ತ ಅಂತ ಕೂಡ ಸತಿ ಸಹಗಮನ ಮಾಡುವುದಾಗಲಿ, ಇದೆಲ್ಲ ರಾಜರ ಕಾಲದ್ದು, ಈ ಹಿಂದಿನದ್ದಲ್ಲ. ಅದನ್ನೆಲ್ಲವನ್ನು ಕೂಡ ಈಗ ನಾವು ಬಿಟ್ಟಿದ್ದೇವೆ. ಅದೇ ರೀತಿ ಕೂಡ ಮುಸ್ಲಿಮರು ಕೂಡ ಈ ಬಗ್ಗೆ ಕೂಡ ಒಂದು ಚಿಂತನೆ ಮಾಡಬೇಕಾಗುತ್ತೆ. ಇದು ನಾವು ಹೇಳಿದ್ಕೊಳ್ಳಿ, ಅದು ಪರ್ಸನಲ್ ಲಾ ಹೇಳ್ತಾರೆ, ಮುಸ್ಲಿಂ ಪರ್ಸನಲ್ ಲಾಗೆ ಇದು ವಿರೋಧವಾಗ್ತದೆ ಅಂತ ಧಾರ್ಮಿಕವಾಗಿ ಹೇಳ್ತಾರೆ. ಧಾರ್ಮಿಕ ಗುರುಗಳು ಕೂಡ ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲರನ್ನು ಧಾರ್ಮಿಕರ ಕುಳಿತುಕೊಂಡು ಇದು ಹಿಂದೆ ನಡೆದದ್ದು ಹೌದು.
ಈ ಒಂದು ಕಾಲಕ್ಕೆ, ಈ ಕಾಲಘಟ್ಟಕ್ಕೆ ಇದು ಸರಿಯೋ ಈ ಬಗ್ಗೆ ಚಿಂತನೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿದರೆ ಅಲ್ಲಿ ಅವರ ಮಹಿಳೆಯರಿಗೂ ಕೂಡ ರಕ್ಷಣೆಯನ್ನು ಸಿಗ್ತದೆ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಲ್ವಾ? ಇವತ್ತು ಬಹುಪತ್ನಿತ್ವದಿಂದ ಆತನಿಗೆ ಒಬ್ಬನಿಗೆ 5-6 ಇದು ಸ್ತ್ರೀಯರನ್ನು ಸಾಕುವಷ್ಟು ಸಲಹುವಷ್ಟು ತಾಕತ್ತು ಇರುವುದಿಲ್ಲ, ಆದರೂ ಮದುವೆ ಆಗ್ತಾನೆ. ಮದುವೆ ಆದರೆ ಬೇಕಾದಷ್ಟು ಪ್ರತಿ ಹೆಂಗಸಿಗೆ 2-3 ಮಕ್ಕಳಾಗ್ತವೆ. 5 ಹೆಂಡತಿ ಇದ್ದರೆ 15 ಮಕ್ಕಳಾದರೆ ಆತ ಸಾಕೋದು ಹೇಗೆ, ಕಲಿಸೋದು ಹೇಗೆ? ನಾನು ಇಷ್ಟೇ ಕೈ ಮುಗಿದು ಬೇಡ್ಕೊಂಡು ಹೇಳೋದು ಮುಸ್ಲಿಂ ಬಾಂಧವರ ಹತ್ರ, ದಯವಿಟ್ಟು ನೀವು 2 ಮಕ್ಕಳ 3 ಮಕ್ಕಳು ಅಷ್ಟಕ್ಕೆ ದಯವಿಟ್ಟು ತಾವು ನಿಲ್ಲಿಸಿದರೆ ತಮ್ಮ ಧರ್ಮದ ಪ್ರಚಾರ ಕೂಡ ಆಗ್ತದೆ, ಜನ ಕೂಡ ಒಳ್ಳೆಯದರಲ್ಲಿ ಇರ್ತಾರೆ, ಅವರಿಗೆ ಕಲಿಸ್ಲಿಕ್ಕೆ ಆಗ್ತದೆ, ಅವರಿಗೆ ಉತ್ತಮವಾದ ಒಂದು ಸಂಸ್ಕೃತಿಯನ್ನು ಕಲಿಸ್ಲಿಕ್ಕೆ ಆಗ್ತದೆ, ಉನ್ನತ ಶಿಕ್ಷಣವನ್ನು ಕಲಿಸ್ಲಿಕ್ಕೆ ಆಗ್ತದೆ. ಇಲ್ಲಾದರೆ ಕಲಿಸ್ಲಿಕ್ಕೆ ಅವ್ರ ಹತ್ರ ಹಣ ಇಲ್ಲದ್ರೆ ಅವರಿಗೆ ಕೆಲವು ಕಡೆಯಲ್ಲಿ ಕೆಲವು ಏರಿಯಾಗಳಲ್ಲಿ ಸ್ಲಮ್ ಏರಿಯಾಗಳಲ್ಲಿ ನಾವು ನೋಡ್ತೇವೆ, ಹಾಕ್ಲಿಕ್ಕೆ ಚಡ್ಡಿ ಇಲ್ಲ, ಮಕ್ಕಳಿಗೆ ಶರ್ಟ್ ಇಲ್ಲ. ಇಂಥಲ್ಲೂ ಕೂಡ ನಮಗೆ ಮಕ್ಕಳು ಬೇಕಾ? ಅದನ್ನು ಥಿಂಕ್ ಮಾಡಬೇಕು, ಆ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಮತ್ತು ಹೆಣ್ಣ ಬಗ್ಗೆ ಬಹಳಷ್ಟು ಕ್ರೂರತೆಯನ್ನು, ಮತ್ತು ಹೆಣ್ಣು ಮಾತ್ರ ನಡತೆಗೆಟ್ಟವಳು, ಗಂಡು ಮಾತ್ರ ತಾನು ಏನು ಮಾಡಿದರೂ ನಡೀತದೆ, ಅದನ್ನು ಒಪ್ಪಲಿಕ್ಕೆ ನಾವು ರೆಡಿ ಇಲ್ಲ. ಹೇಗೆ ಹೆಣ್ಣು ಉತ್ತಮ ರೀತಿ ಪತಿವ್ರತೆ ಆಗಿರಬೇಕು, ಗಂಡ ಕೂಡ ಪರ ಸ್ತ್ರೀಯರ ಮೋಹದಲ್ಲಿ ಇರಬಾರ್ದು. ಹಾಗೆ ಆದರೂ ಕೂಡ ಪರಸ್ತ್ರೀಯರನ್ನು ತನ್ನ ಸಹೋದರಿಯಂತೆ ಕಂಡ್ರೆ ಮಾತ್ರ ಇವತ್ತು ಎಲ್ಲ ಧರ್ಮದಲ್ಲಿರುವವರು ಕೂಡ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಸಾಮರಸ್ಯದಿಂದ ಇರಲಿಕ್ಕೆ ಆಗ್ತದೆ. ಇವತ್ತು ಇವರ ನಾನು ಹೇಳಿದ್ದೆ, ಇವರ ಮಸೀದಿಗಳಲ್ಲಿ ಅದು ರಿಜಿಸ್ಟ್ರಲ್ಲಿ ಎಂಟ್ರಿ ಆದರೆ ಮಾತ್ರ ಮಾಡಲಿಕ್ಕಾಗ್ತದೆ. ಇವತ್ತು ಮದುವೆಗಳು ಕೂಡ ಹಾಗೆ, ಮದುವೆಗಳು ಕೂಡ ಇವರ ಧರ್ಮಗುರುಗಳು ಬಂದು ಧರ್ಮಗುರುಗಳ ಎದುರಿನಲ್ಲಿ ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಅದು ಪುಸ್ತಕದಲ್ಲಿ ಅವರ ಏನು ರಿಜಿಸ್ಟ್ರಿ ಇದೆ ಇವರ ಏನು ಮಸೀದಿಯಲ್ಲಿ ಅದರಲ್ಲಿ ರಿಜಿಸ್ಟ್ರಿ ಮಾಡಿ ಆ ಮದುವೆ ಏನು ದಾಖಲೆಗಳು ಕೂಡ ಅವರಲ್ಲಿ ಇರ್ತವೆ. ನಮ್ಮಲ್ಲಿ ಆ ರೀತಿಯ ಸಂಪ್ರದಾಯ ಇಲ್ಲ. ನಮ್ಮಲ್ಲಿ ಪುರೋಹಿತರು ಬರ್ತಾರೆ, ಮದುವೆ ಮಾಡ್ತಾರೆ, ಆದರೆ ಯಾವುದೇ ರೀತಿಯ ದೇವಸ್ಥಾನಗಳಾಗಲಿ ರಿಜಿಸ್ಟ್ರಿ ನೀಡೋ ಪದ್ಧತಿ ಇಲ್ಲ. ಆದರೆ ಇವತ್ತು ಕಾನೂನು ಏನು ಹೇಳ್ತದೆ ಹೇಳಿದರೆ, ಮದುವೆ ಆದ ಕೂಡಲೇ ಅವರನ್ನು ಕಾನೂನು ಪ್ರಕಾರ ರಿಜಿಸ್ಟ್ರಿ ಮಾಡಬೇಕು ಅಂತ. ರಿಜಿಸ್ಟ್ರಿ ಮ್ಯಾರೇಜ್ ಆದರೆ ಮಾತ್ರ ಅದು ಕಾನೂನು ಪ್ರಕಾರ ಸರಿ, ಇಲ್ಲಾದರೆ ಕಷ್ಟ ಉಂಟಂತ ಈಗ ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ಇದು ಪ್ರಚಲಿತ ಇರುವುದು. ಇವತ್ತು ಪಾಸ್ಪೋರ್ಟ್ ಇರ್ಬೋದು, ಬೇರೆ ಯಾವುದಕ್ಕೂ ಕೂಡ ಮದುವೆ ಆದರೆ ಕೇಳ್ತಾರೆ. ಅಮೇರಿಕಾಗೆ ಹೋದರೂ ಕೂಡ ರಿಜಿಸ್ಟರ್ ಆದರೆ ಮಾತ್ರ ಅವರಿಗೆ ಅಮೇರಿಕಾಗೆ ಹೋಗ್ಲಿಕ್ಕಾಗುತ್ತೆ ಗಂಡ ಹೆಂಡತಿಗೆ, ಇಲ್ಲಾದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವು ತಡೆಗಳಿವೆ. ಇದೆಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ಕಾನೂನಿನ ಒಂದು ರಕ್ಷಣೆ ಹೆಣ್ಣಿಗೆ ಸಿಗ್ತದೆ. ಇದು ನಿಜವಾಗಿ ರಿಜಿಸ್ಟರ್ಡ್ ಆಗಬೇಕಾದ್ರೂ ಒಳ್ಳೆಯದೇ. ವಿವಾಹ ನೋಂದಣಿ ಮಾಡೋದು ಇದು ಒಳ್ಳೆಯದೇ, ಈ ಕಾನೂನುಗಳು ಒಳ್ಳೆಯದೇ. ಏಕೆಳಿದರೆ ಅವಳ ಭದ್ರತೆ ಇರ್ತದೆ, ಸರ್ಕಾರ ಇರ್ತದೆ, ನ್ಯಾಯಾಲಯ ಇರ್ತದೆ, ಅವಳಿಗೊಂದು ಹೆಣ್ಣಿಗೊಂದು ರಕ್ಷಣೆ ಕೊಡ್ತದೆ. ಮತ್ತು ಅದು ಅಧಿಕೃತ ಮುದ್ರೆ ಬೀಳ್ತದೆ, ಅದಕ್ಕೆ ಸರ್ಕಾರದ ಅಧಿಕೃತ ಮುದ್ರೆ. ಹೇಗೆ ಪುರೋಹಿತರು ಮಾಡುವಾಗ ಒಂದು ರೀತಿಯ ಭಾವನಾತ್ಮಕವಾದ ಒಂದು ಸಂಬಂಧಕ್ಕೆ ಬೀಳ್ತಾರೋ, ಹೇಗೆ ಗುರುಗಳು ಒಂದು ಮದುವೆ ಮಾಡುವಾಗ ಕುಳಿತುಕೊಂಡು ಧಾರ್ಮಿಕ ಒಂದು ಸಂಪ್ರದಾಯಕ್ಕೆ ಕಟ್ಟುಬಿದ್ದು ಒಂದು ಏನು ಪರಂಪರೆಯನ್ನು, ಒಂದು ಧಾರ್ಮಿಕ ಸಂಪ್ರದಾಯವನ್ನು ಕಟ್ಟುಕಟ್ಟಲಿಕ್ಕೆ ಬೀಳ್ತಾರೋ, ಅದೇ ರೀತಿ ರಿಜಿಸ್ಟ್ರೇಷನ್ ಆಗುವಾಗ, ವಿವಾಹ ನೋಂದಣಿ ಆಗುವಾಗ ಸರ್ಕಾರದ ಒಂದು ಮುದ್ರೆ ಸಿಗ್ತದೆ. ಆದ್ರಿಂದ ಒಂದು ಕರೆ ಇದೆ, ಸ್ಪೀಕರ್ಸ್. ಹಲೋ ಹಲೋ ಹಲೋ, ಎಸ್ ಮೇಡಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಎಸ್ ದಿನೇಶ್ ಅವರೇ ಹೇಳಿ. ಇದು ನೀವು ತ್ರಿವಾಳಿ ತಲಕ್ ಅಂತ ಹೇಳ್ಬೇಕಲ್ಲ, ಅದು ತ್ರಿವಾಳಿ ತಲಕ್ ಅದು ಬ್ಯಾನ್ ಆಗ್ಲೇಬೇಕಲ್ಲ? ತ್ರಿವಾಳಿ ತಲಾಕ್ ಅದು ಬ್ಯಾನ್ ಆಗ್ಲೇಬೇಕು. ಯಾಕಂದ್ರೆ ಅಲ್ಲಿ ನಮ್ಮ ಇದು ಕರ್ನಾಟಕದಲ್ಲಿ ಇಲ್ಲ, ನಮ್ಮ ಮ್ಯಾಂಗ್ಳೂರ್ ಸೈಡ್ ಎಲ್ಲ ಇಲ್ಲಿ ಒಂದು ಮದುವೆ ಆಗ್ತಾರೆ, ಹಾಗೆಲ್ಲ ಉಂಟು. ಇಲ್ಲಿ ತುಳು ಸಂಸ್ಕೃತದಲ್ಲಿ ನಡೀತಾರೆ, ಆದ್ರೆ ಬೇರೆ ಊರಲ್ಲೆಲ್ಲ 3 ಮದುವೆ ಆಗ್ತಾರೆ. ನಾವು ನಿನ್ನೆ ಜೀನಿಯಸ್ ಅಲ್ಲಿ ನೋಡಿದೆ, ಅಲ್ಲಿ ಮೌಲಾನ ಅವರು ಕೂಡ ಅದು ಹಲಾಲ ಮದುವೆ ಅಂತ ಆಗ್ತಾರೆ. ಒಂದು ರಾತ್ರಿ ಮಾತ್ರ ಅದು ಮದುವೆ, ಹಲಾಲ ಮದುವೆ. ಅದೆಲ್ಲ ನಿಲ್ಬೇಕು. ಅದಕ್ಕೆ ಇದು ತ್ರಿವಾಳಿ ತಲಾಖ್ ಕೊನೆ ಆಗ್ಬೇಕು. ಇದು 2018 ಕೊನೆ ಆಗ್ಬೇಕು. ಎಸ್ ಎಸ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಆರ್ ಎಫ್ ಕಲಾಟ್ ಅವರೇ, ಬಹುಶಃ ಈ ವಿಚಾರದಲ್ಲಿ ಬಹುತೇಕರು ಹೇಳ್ತಾ ಇರುವಂತದ್ದು ನಿಕಾ ಅಲ್ಲ, ಅದೊಂದು ರೀತಿಯ ಕ್ರೂರವಾಗಿದೆ ಅಂತಕ್ಕಂಥ ಪ್ರಶ್ನೆ. ಆಗ ಜನಾರ್ದನ್ ಭಂಡಾರ್ಕರ್ ಅವರು ಕೂಡ ಹೇಳಿದ್ರು. പക്ഷേ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಜನಾರ್ದನ್ ಭಂಡಾರ್ಕರ್ ಒಂದು ತಪ್ಪು ಸಂದೇಶ ಕೊಟ್ಟರಾಗ. ಯಾಕಂತ ಹೇಳಿದರೆ, ನಮ್ಮಲ್ಲಿ ಒಂದು ಮದುವೆ ಆಗ್ತದೆ, ಮದುವೆ ಆಗೋ ಸಂದರ್ಭದಲ್ಲಿ ಧರ್ಮಗುರುಗಳಿರ್ತಾರೆ.
ಧರ್ಮಗುರುಗಳು ಆ ಮದುವೆ ಸಂದರ್ಭದಲ್ಲಿ ಲಗ್ನ ಆಗುವ ಸಂದರ್ಭದಲ್ಲಿ ನಮ್ಮಲ್ಲಿ ನಿಕಾ ಏನು ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮ ರಿಜಿಸ್ಟ್ರಿ ಬುಕ್ಕಲ್ಲಿ 3 ಸಿಗ್ನೇಚರ್ ತಗೊಳ್ಳಿಗುಂಟು ಆ ಮದುವೆಗೆ ಸಾಕ್ಷಿಯಾಗಿ. ಯಾಕಂತೇಳಿದರೆ ಒಂದು ವೇಳೆ ಅಂಥದ್ದೇ ಘಟನೆಯಲ್ಲಿ ತಲಾಕಿನ ಹಂತಕ್ಕೆ ಬಂದರೆ ಆ ಯಾರು ಸಿಗ್ನೇಚರ್ ಆ ಸಂದರ್ಭದಲ್ಲಿ ಹಾಕಿದ್ದಾರೆ ಅವರು ಆ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಅಲ್ಲಿ ಅದು ರಿಜಿಸ್ಟರ್ ಆಗಿರ್ತದೆ. ಮಸೀದಿ ಇವರು ಹೇಳಿದಾಗೆ ಹಿಂದೂ ಧರ್ಮದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮುಸ್ಲಿಮ್ ಧರ್ಮದಲ್ಲಿ 100% ಅದು ಅದರಲ್ಲಿ ರಿಜಿಸ್ಟರ್ ಆಗಿರ್ತದೆ. ಮತ್ತು ಇವರು ಒಂದು ವಿಷಯ ಹೇಳಿದರೆ ಎಂತಂದು ಹೇಳಿದರೆ ನೋಡಿ, ಒಂದು ಮದುವೆ ಆದ ಕೂಡಲೇ ಬೇರೆ ಗಂಡನೊಟ್ಟಿಗೆ ಲೈಂಗಿಕ ಇದು ಮಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಒಂದು ವೇಳೆ ತಲಾಕ್ ಆಗಿ ಫೈನಲ್ ಆದರೆ ಮಾತ್ರ ಗಂಡನಿಗೆ ಸಹ ಬೇರೆ ಮದುವೆ ರೈಟ್ಸ್ ಉಂಟು, ಹುಡುಗಿಗೆ ಸಹ ಒಂದು ರೈಟ್ಸ್ ಉಂಟು. ಯಾಕಂತ ಹೇಳಿದರೆ ಒಂದು ವೇಳೆ ಒಂದು ಗಂಡನಿಗೆ ತಲಾಕ್ ಆಗ್ತದೆ ಹೇಳಿ, 1-2 ಹೆಣ್ಮಕ್ಳುಂಟು ಆ ಹುಡುಗಿಗೆ, ಆ ಹೆಣ್ಣು ಮಗುವಿಗೆ ಆ ಗಂಡ ಎಲ್ಲ ಅವಳದು ಎಜುಕೇಷನ್ ಆಗ್ಬೋದು, ಮದುವೆ ಸಂದರ್ಭದ ಎಲ್ಲ ಖರ್ಚು ಅವನು ನೋಡಬೇಕು. ಎಲ್ಲಿ ತನಕ ಅಂತ ಹೇಳಿದರೆ ಆ ಹುಡುಗಿಗೆ 18 ವರ್ಷ ಪ್ರಾಯ 20 ವರ್ಷ ಆಗಿ ಮದುವೆ ಆಗುವಾಗ ನಮ್ಮದಲ್ಲಿ ನಿಖಾಗು ಅಂತ ಹೇಳಿದರೆ ಆ ಹುಡುಗಿ ತಲಾಕಾಗಿರ್ತದೆ, ಗಂಡ ಹೆಂಡತಿ ತಲಾಕಾಗಿರ್ತದೆ. ಆ ಗಂಡ ಬೇರೆ ಮದುವೆ ಆಗಿರ್ಬೋದು ಅಥವಾ ಈ ಹೆಂಗಸು ಬೇರೆ ಮದುವೆ ಆಗಿರ್ಬೋದು. ಆದರೆ ಅವರಿಗೆ ಹುಟ್ಟಿದ ಮಕ್ಕಳಿದ್ದಾರಲ್ಲ ಅವರಿಗೆ ಮದುವೆ ಆಗುವಾಗ ಯಾರು ಅವನ ಅಪ್ಪ ಉಂಟು ಅಲ್ಲಿ ನಿಖಾಕ್ಕೆ ಕೂತ್ಕೊಳ್ಬೇಕಾಗ್ತದೆ. ನಮ್ಮದಲ್ಲಿ ಕೂಡ ಶರಿಯತ್ ಪ್ರಕಾರ ಕಾನೂನುಂಟು. ಯಾಕಂತ ಹೇಳಿದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಇವತ್ತು ಈ 5 ಮಂದಿ ಹೆಂಗಸರು ಹೈಕೋರ್ಟ್ಗೆ ಹೋಗಿದೆ ಅಂತ ಹೇಳಿದರೆ UP ಮತ್ತು ಬಿಹಾರದಲ್ಲಿ ಅಲ್ಲಿ ಇದರದ್ದು ತಲಾಖಿನ ಬಗ್ಗೆ ದುರುಪಯೋಗ ಆಗಿದೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅಂಥದ್ದು ಸಮಸ್ಯೆ ಕಮ್ಮಿ ಉಂಟು. ಕರ್ನಾಟಕ ಆಗ್ಬೋದು, ಬೇರೆ ರಾಜ್ಯಕ್ಕೆ ಅಂತ ಅಷ್ಟು ನಮ್ಮ ಜನಸಂಖ್ಯೆ ಇಲ್ಲ. ಇಡೀ 20 ಕೋಟಿ ಜನಸಂಖ್ಯೆಯಲ್ಲಿ 6 ಕೋಟಿ ಜನಸಂಖ್ಯೆ UPಯಲ್ಲಿ ಉಂಟು, 4 ಕೋಟಿ ಜನಸಂಖ್ಯೆ ಬಿಹಾರದಲ್ಲಿ ಉಂಟು. ಅಲ್ಲಿ ಮಾತ್ರ ಈ ತಲಾಖ್ನ ಬಗ್ಗೆ ದುರುಪಯೋಗ ಆಗಿದೆ. ಅಲ್ಲಿ ಅದಕ್ಕೆ ಈಗ ಈ ಕಾನೂನು ಬಂದ ನಂತರ ಖಂಡಿತವಾಗಿ ಅವರಿಗೆ ಯಾರು ಕೂಡ ಅಂಥದ್ದೊಂದು ಯೋಜನೆ, ಯಾಕಂದ್ರೆ ನೋಡಿ ಘಟನೆ ನಡೀತದೆ. ನಾನು ಹೇಳ್ತೇನೆ, ಅದು ಹಿಂದೂ ಧರ್ಮ ಆಗ್ಬೋದು, ಕ್ರೈಸ್ತ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು. ಒಂದು ವೇಳೆ ನಾನು ಆಗಲೇ ನಿಮ್ಗೆ ಮುಂಚೆ ಹೇಳಿದೆ ನೋಡಿ, ಒಂದು ಗಂಡವೇ ಬೇರೆ ಒಂದು ಹೆಂಗಸೊಟ್ಟಿಗೆ ಹೆಂಡತಿ ಇರುವಾಗಲೇ ಬೇರೆ ಒಂದು ಹೆಂಗಸೊಟ್ಟಿಗೆ ಇದು ಮಾಡ್ತಾನೆ, ಆಗ ಹೆಂಡತಿಯನ್ನು ಅವನೊಟ್ಟಿಗೆ ಇದು ಮಾಡಲಿಕ್ಕೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ತಲಾಖ್ ಕೊಡಲೇಬೇಕು. ಅಥವಾ ಒಂದು ಹೆಂಗಸು ಗಂಡನಿಗೆ ದ್ರೋಹ ಬಗೆದ್ದು ಅಲ್ಲಿ ಅವನು ಪರಪುರುಷನೊಟ್ಟಿಗೆ ಅವಳು ಗಂಡ ಇರುವಾಗಲೇ ಪರಪುರುಷನೊಟ್ಟಿಗೆ ಇದು ಮಾಡ್ತಾಳೆ, ಆಗ ಗಂಡ ಎಂತ ಮಾಡಬೇಕು ಹೇಳಿ? ತಲಾಖ್ ಅವಳೊಟ್ಟಿಗೆ 3 ವರ್ಷ ಜೈಲು ಶಿಕ್ಷೆ ಅಂತೇಳಿ ಅವಳೊಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಯಾಕಂತ ಹೇಳಿದರೆ ಇದರಲ್ಲಿ ತಿದ್ದುಪಡಿ ಉಂಟು. ಇವತ್ತು ನಾನು ನೋಡಿದಾಗ, ನಾನು ಮಾಧ್ಯಮದಲ್ಲಿ ನೋಡಿದೆ, ಅದರಲ್ಲಿ ತಿದ್ದುಪಡಿ ಪ್ರಕಾರ ಯಾವ್ಯಾವಾಗ ಅದಕ್ಕೆ ಅಲ್ಲಿ ನಾನು ನೋಡಿದ್ದೇನೆ, ಆ ಮಕ್ಕಳಿಗೆ ಜೀವನಾಂಶ ಕೊಡಬೇಕು. ಮತ್ತು ಅದಕ್ಕೆ ಕೋರ್ಟಲ್ಲಿ ಇತ್ಯರ್ಥ ಆಗ್ತದೆ. ಅದಕ್ಕೆ ಕಾನೂನು ಉಂಟು ಈಗ. ಯಾಕಂದೇಳಿ ಈಗ ತಲಾಖಾಗುವ ಹುಡುಗಿಯರು ಧೈರ್ಯದಲ್ಲಿ ಇವತ್ತು ಸ್ಟೇಷನ್ಗೆ ಹೋಗ್ಬೋದು. ಯಾಕಂದೇಳಿ ಸ್ಟೇಷನ್ನವರು ಜಮ್ಮತ್ತಲ್ಲಿ ಪರಿಹಾರ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಮುಂಚೆ ಇಂಥ ನಾನೇ ಒಂದು 2-3 ಕೇಸ್ ಹ್ಯಾಂಡಲ್ ಮಾಡಿ ನಾನೇ ಸ್ಟೇಷನ್ಗೆ ಹೋದರೆ ನೀವು ಜಮ್ಮತ್ತಲ್ಲಿ ನೋಡಿ ಅಂತ ನನಗೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲೇ ಹೋಗಬೇಕು ಸ್ವಾಮಿ? ಜಮ್ಮತ್ನವರು ಅದಕ್ಕೆ ಯಾವುದೊಂದು ಇತ್ಯರ್ಥ ಮಾಡಿದರೆ ಇಂಥ ಒಂದು ಕಾನೂನು ಬಂದು ನೋಡಿ. ಅದರಲ್ಲಿ ನಾನು ಒಂದು ವಿಷಯ ಹೇಳಿದ್ದೇನೆ ನೋಡಿ, ನಾನು ಕೂಡ ಒಬ್ಬ ಮುಸಲ್ಮಾನ. ಅದರಲ್ಲಿ ಯಾವುದೇ ಒಂದು ನಮ್ಮ ಇಸ್ಲಾಮಿಗೆ ಆಗ್ಬೋದು ಶರಿಯತ್ ಪ್ರಕಾರಕ್ಕೆ ಆ ಕಾನೂನಲ್ಲಿ ಇದ್ದಿದ್ದು ನಾನು ಖಂಡಿತವಾಗಿ ವಿರೋಧ ಮಾಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಧರ್ಮಕ್ಕೆ ಒಂದು ವೇಳೆ ತಲಾಖನಲ್ಲಿ ಒಂದು ವಿರೋಧ ಇದ್ದರೆ ಖಂಡಿತವಾಗಿ ನಾನು ಅದಕ್ಕೆ ವಿರೋಧ ಮಾಡ್ತೇನೆ. ಯಾಕಂತ ಹೇಳಿದರೆ ನಾನು ಒಂದು ಪಕ್ಷದಲ್ಲಿ ಇದ್ದಂತೇಳಿ ನಾನು ಅದಕ್ಕೆ ಎಲ್ಲವನ್ನು ಕೂಡ ಒಪ್ಪಲಿಕ್ಕೆ ಆಗೋದಿಲ್ಲ. ಆ ಪ್ರಕಾರ ಏನು ನಮ್ಮ ಶರಿಯತ್ ಮತ್ತು ಕಾನೂನಲ್ಲಿ ಏನುಂಟು ಅದರ ಪಕ್ಕ ನಾವು ಸಹ ನಡಿಬೇಕಾಗ್ತದೆ. ಯಾಕಂದರೆ ಆಗ ಇವರು ಅನಂತ್ ಕುಮಾರ್ ಹೆಗಡೆ ಬಗ್ಗೆ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿ ನೋಡಿ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ 3.5-4 ವರ್ಷ ಆಡಳಿತ ಮಾಡ್ತಾ ಬಂದರು. ಎಲ್ಲಿ ಕೂಡ ಅವರು ನೋಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಾನು ಈ ತಲಾಖ್ನ ವಿಷಯದಲ್ಲಿ ನಾನು ಈಗ ಆ ಮಾತು ಯಾಕೆ ಆಗ ಭಂಡಾರ್ಕರ್ ಅವರೊಂದು ವಿಷಯ ಹೇಳಿದರು. ನಾನೀಗ ಯಾಕೆ ಅದು ಮಾತನ್ನು ಉಲ್ಲೇಖ ಮಾಡ್ತಾ ಅಂತ ಹೇಳಿದರೆ, 4 ವರ್ಷದಲ್ಲಿ ಕೂಡ ನರೇಂದ್ರ ಮೋದಿಯವರು ಎಲ್ಲಿ ಕೂಡ ರಾಮ ಮಂದಿರ ಕಟ್ಟಿ ಮಸೀದಿ ಕಟ್ಟಿ ಅಂತ ಅವರು ಹೇಳಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇವತ್ತು ಅಭಿವೃದ್ಧಿ. ಈ ವಿಚಾರವಾಗಿ ಮತ್ತಷ್ಟು ಮಾತನಾಡೋ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇನ್ನು ಚರ್ಚೆ ಆಗ್ತದೆ ತ್ರಿವಳಿ ತಲಾಖ್ನ ಇವತ್ತು ಏನು ಬೆಳೆಸ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್, ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನನ್ನ ಇವತ್ತು ಏನು ಅಲ್ಲಿ ಚರ್ಚೆ ಆಗ್ತಾ ಇದೆ, ಅಲ್ಲಿ ಹೇಳ್ತಾ ಇದ್ದಾರೆ ಇಸ್ಲಾಮಿನ ಶರಿಯತ್ತಿನಲ್ಲಿ ಈ ರೀತಿ ಹೇಳಿದೆ ಅಥವಾ ನಮ್ಮ ಇವತ್ತು ತಂದಂತಹ ಬಿಲ್ ನಲ್ಲಿ ಯಾವ ರೀತಿಯ ವ್ಯಾಖ್ಯಾನ ಇದೆ. ಒಂದು ನನ್ನ ಪ್ರಶ್ನೆ ಯಾವುದೇ ಇದು ಸೆಕ್ಯುಲರ್ ರಾಷ್ಟ್ರ, ಈಗ ನಮ್ಮ ಮಾಧ್ಯಮಗಳು ಒಪ್ಪಿಕೊಳ್ತದೆ ಅಲ್ವಾ? ಇಲ್ಲಿ ಇರ್ತಕ್ಕಂಥದ್ದು ಯಾವ ವ್ಯಕ್ತಿ ಹೇಳ್ತಾ ಇದ್ರು, ಒಬ್ಬ ಹೆಂಗಸು ಮತ್ತೊಬ್ಬರೊಟ್ಟಿಗೆ ಸಂಪರ್ಕ ಕೊಳ್ತಾರೆ, ಅದು ಬೇರೆ ವಿಚಾರ.
ಏನು ಶಾಬಾನ್ ಎನ್ನುವಂತ 1984 ಅಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಸಿಕ್ಕಂತಹ ನ್ಯಾಯವನ್ನ ಕಸಿದುಕೊಳ್ಳಲಾಯಿತು. ಇವತ್ತು ಅದಕ್ಕೆ ನ್ಯಾಯ ಸಿಗ್ತಾ ಇದೆ. ನನ್ನ ವಿನಂತಿ ಏನಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ಈ ದೇಶದಲ್ಲಿ ಒಂದೇ ಕಾನೂನು. ಇದನ್ನ ಇವತ್ತು ಕೇಂದ್ರ ಸರ್ಕಾರ ಅಥವಾ ಮಾಧ್ಯಮದ ಮುಖಾಂತರ ಅಥವಾ ಕೋರ್ಟ್ ಮುಖಾಂತರ ಯಾವ್ದು ಇವತ್ತು ಚಾಲ್ತಿಯಲ್ಲಿ ಬರ್ತಾ ಇದೆ. ಇದನ್ನು ಎಲ್ಲ ಇಲ್ಲಿ ಮಾಧ್ಯಮ ಇರಬಹುದು ಅಥವಾ ಪಾರ್ಟಿಗಳಿರ್ಬಹುದು, ಸಮಾಜ ಇರಬಹುದು. ಇವತ್ತು ದುರುಪಯೋಗ ಆಗುತ್ತೆ. ಯಾವುದೇ ಕಾನೂನು ದುರುಪಯೋಗ ಆಗ್ತಾ ಇದೆ. ಇದು ದೌರಿ ಕಾನೂನು ದುರುಪಯೋಗ ಆಗ್ತಾ ಇದೆ. ಎಲ್ಲ ಕಾನೂನು ದುರುಪಯೋಗ ಆಗ್ತದೆ. ಅದನ್ನು ಒಂದು ಸಬೂಬನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಳ್ತಾ ಇದ್ದೇನೆ, ಹಾಗಾದ್ರೆ ಸಿವಿಲ್ ಅಲ್ಲಿ ಕೆಲವು ಕ್ರಿಮಿನಲ್ ಇದೆ. ಒಬ್ಬ ಮುಸ್ಲಿಂ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನ ಕಣ್ಣು ಕೀಳ್ಬೇಕು, ಅವನ ಕೈ ಕತ್ತರಿಸ್ಬೇಕು, ಈ ರೀತಿ ಕೂಡ ಇದೆ. ಅದನ್ನು ಒಪ್ಕೊಳ್ಬೋದಲ್ಲ ಇವರು? ಹೇಳಿ, ಅದಕ್ಕೆ ಉತ್ತರ ಕೊಡಿ ಅವರು. ಆರಿಫ್ ಕಲಟ್ ಅವರು ಇದಕ್ಕೇನು ಹೇಳ್ತೀರಾ? ಎಸ್, ಬಹುಶಃ ಮತ್ತೆ ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಕಾನೂನುಗಳು ಕೈ ಕತ್ತರಿಸುವಂಥದ್ದು, ಕಾಲು ಕತ್ತರಿಸುವಂಥ ಕಾನೂನುಗಳಿದೆ. ಸೊ ಅದಕ್ಕೇನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿ. ನೋಡಿ, ನಮ್ಮ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಅಂಥ ಕಾನೂನು ಇಟ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಕಾನೂನು ಉಂಟು. ಅದಕ್ಕೆ ನಾವು ನೋಡಿರ್ಬೋದು, ಸೌದಿಯಲ್ಲಿ ಆಗ್ಬೋದು, ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಾನೂನುಂಟು. ಯಾಕಂತ ಹೇಳಿದರೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ. ಒಂದು ಸಣ್ಣ ತಪ್ಪಿಗೆ ಒಂದು ಬೆರಳು ತೆಗೆಯೋದು, ಎರಡನೇ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದಾದ ಅವನ ಕೈಯೇ ಕಡಿಯೋದು. ಅವ ಅಂಥದ್ದು ಘೋರ ಅನ್ಯಾಯ ಮಾಡಿದರೆ ಅವನ ರುಂಡವನ್ನೇ ಕಡಿಯುವಂಥದ್ದು ಇದುಂಟು, ಕಾನೂನುಂಟು. ಅದು ನಮ್ಮ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲವನ್ನು ತರಲಿಕ್ಕೆ ಆಗುದಿಲ್ಲ. ನೀವು ನಮ್ಮ ದೇಶದ ನೀವು ಕಾನೂನು ನೋಡ್ಬೋದು. ಇವತ್ತು ಮರ್ಡರ್ ಮಾಡಿದ್ರೆ ನಾಳೆ ಅವ ತಿರುಗ್ತಾನೆ ಅಂತ ನಮ್ಮ ಈ ದೇಶದ ಕಾನೂನು. ಯಾಕಂದರೆ ನೀವು ಬೇರೆ ನೀವು ನೋಡಿ, ಅಲ್ಲಿ ಅಪರಾಧ ಎಲ್ಲಿ ಉಂಟು ಇವತ್ತು? ಈಗ ನಮ್ಮ ಇವರು ಈಗ ಕರೆ ಮಾಡಿದರು ಹೇಳಿದರು ನೋಡಿ, ಅಂಥ ಎಲ್ಲಿ ಇಂಥ ಕಾನೂನುಂಟು ಅಲ್ಲಿ ಅಪರಾಧ ಮಾಡಿ ನೀವು ಎಲ್ಲಿ ಬೇಕಾದ್ರೆ ಯಾವ ದೇಶಕ್ಕೆ ಹೋಗಿ ನೋಡುವ. ಒಂದು ಸಣ್ಣ ಒಂದು ರಸ್ತೆಯಲ್ಲಿ ಹುಡುಗಿ ಹೋಗ್ಬೋದಾದ್ರೆ ಒಂದು ಅವನ ಕೀಟಲೆ ಮಾಡುವಂಥದ್ದು ಒಂದು ಸಾಧ್ಯತೆ ಇಲ್ಲ. ನಮ್ಮ ದೇಶದಲ್ಲಿ ಅಂಥ ಕಾನೂನು ಇಲ್ಲ. ನಮ್ಮ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೆ ಅಂಥ ಕಾನೂನೇ ಇಲ್ಲ. ಇಲ್ಲಿ ಎಂತ ಮಾಡೋದು ನಡೀತದೆ ಅಂತೇಳಿ ಒಂದು ಜನರಿಗೆ ಗೊತ್ತುಂಟು. ಅದು ಕಾನೂನು ನಮಗೆ ತರಲಿಕ್ಕೆ ಆಗ್ತದೆ ಇಲ್ಲಿ? ಈಗ ಅಂತ ಕಾನೂನುಗಳು ಬೇಕು ಅಂತ ಹೇಳ್ತಿದ್ದೀರಾ ಹೇಗೆ ಅಂತ ನೋಡಿ. ನಾನೊಂದು ವಿಷಯ ಹೇಳ್ತಾನೆ ನೋಡಿ, ಕಾನೂನು ಅಂತ ಹೇಳಿದ್ರೆ ಅದು ಈಗವನ್ನು ತರಲಿಕ್ಕೆ ಅದು ಆಗುದಿಲ್ಲ. ಯಾಕಂದ್ರೆ ಅದಕ್ಕೆ ನಾವೇನು ದೊಡ್ಡ ವಿದ್ವಾಂಸ ಅಲ್ಲ, ನಾನು ಇದಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದೊಂದು ಸಿವಿಲ್ ಕೇಸ್ ಇರ್ತದೆ ನೋಡಿ, ಒಂದು ಸಣ್ಣ ಪುಟ್ಟ ಕೇಸ್ ಆದರೆ. ಯಾಕಂತ ಹೇಳಿದರೆ ನಮ್ಮದು ಈ ನಾನು ಹೇಳಿದಾಗೆ ಅಂಥ ಕಾನೂನೇ ನಮ್ಮ ದೇಶದಲ್ಲಿಲ್ಲ. ಜನರಿಗೆ ಅಪರಾಧ ಮಾಡುವವರಿಗೆ ಇದರಿಂದ ತುಂಬ ಒಂದು ಒಳ್ಳೆಯ ದಾರಿ. ಕಾನೂನೊಂದು ಗಟ್ಟಿ ತಂದರೆ, ಈಗ ನೋಡಿ ತಲಾಕ್ನ ಬಗ್ಗೆ ಒಂದು ಕಾನೂನು ಹೇಳಿ ನಾನು ಹೇಳಿದಲ್ಲ, ಒಂದು 3 ವರ್ಷ ಜೈಲು ಶಿಕ್ಷೆ ಅಂತೇಳಿ. ಯಾಕಂತ ಹೇಳಿದರೆ ಅವ ಅಲ್ಲಿ ಅವನು ತಪ್ಪು ಮಾಡಿದರೆ ಮಾತ್ರ ಅವನಿಗೆ 3 ವರ್ಷ ಶಿಕ್ಷೆ ಜೈಲಾಗಬೇಕು. ಯಾಕಂತ ಅವ ಅಲ್ಲಿ ತಪ್ಪೇ ಮಾಡದಿದ್ದರೆ ಅವ ತಲಾಕ್ ಕೊಟ್ಟು ಅವನಿಗೆ 3 ವರ್ಷ ಜೈಲು ಅಂತ ಹೇಳಿದರೆ ಅದು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಅಲ್ಲಿ ಅವನ ಹೆಂಡತಿ ಒಂದು ಪರಪುರುಷನೊಟ್ಟಿಗೆ ಒಂದು ಸಂಬಂಧ ಇಟ್ಕೊಂಡ್ರೆ ಅವ ಅಲ್ಲಿ 3 ವರ್ಷ ಜೈಲು ಶಿಕ್ಷೆ ಆಗ್ತದೆ ಅಂದರೆ ಅವ ಅವಳೊಟ್ಟಿಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೂಡ ತಿದ್ದುಪಡಿ ಉಂಟು, ಕೋರ್ಟ್ ಉಂಟು. ಅದಕ್ಕೆ ನೋಡ್ಬೇಕು. ಅದಕ್ಕೆ ನಾಳೆ ಈಗ ಯಾವ ಆರಿಫ್ ಕಲಟ್ ಇರುವ ಪ್ರಶ್ನೆ ಆ ತಿದ್ದುಪಡಿಗಳು ಏನೇ ಇರಲಿ, ಆದರೆ ನನ್ನ ಪ್ರಶ್ನೆ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ, ಒಬ್ಬ ಮುಸ್ಲಿಂ ಪುರುಷನಾಗಿ ನೀವು ನಿಕಾ ಹಲಾಲ್ ಬಗ್ಗೆ ಏನು ಹೇಳ್ತೀರಾ? ಅದು ಎಷ್ಟು ಮಟ್ಟಿಗೆ ಸರಿಯೋ, ಎಷ್ಟು ಮಟ್ಟಿಗೆ ತಪ್ಪು? ನೋಡಿ, ನಿಕಾ ಹಲಾಲ್ ಬಗ್ಗೆ ನಾನು ಅದೇ ಆಗಲೇ ಹೇಳಿದ್ದು ನೋಡಿ. ನಿಕಾ ಹಲಾಲ್ ಅಂತ ಹೇಳಿದರೆ ಯಾವ ಈ ನಮ್ಮನೆ ಘಟನೆ ನಡೀತದೆ, ನಾನು ಆಗಲೇ ನಿಮಗೆ ಹೇಳಿದ್ದೇನೆ ನೋಡಿ. ಎಲ್ಲ ಮದುವೆದ ಕೂಡಲೇ ಎಲ್ಲ ತಲಾಕ್ ಆಗೋದಿಲ್ಲ. ಎಲ್ಲ 100ರಲ್ಲಿ 1 ಘಟನೆ ಆಗ್ಬೋದು. ಆದರೆ ಎಲ್ಲವನ್ನು ನಾವು ಅದನ್ನು ಎಲ್ಲ ದೃಷ್ಟಿಕೋನದಲ್ಲಿ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಅದು ಎಲ್ಲ ಘಟನೆಯನ್ನು ನಾವು ಕೂಡ ದೃಷ್ಟಿಕೋನದಲ್ಲಿ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡುವ, ನಾಳೆ ಈಗ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಅದಕ್ಕೆ ನನಗೆ ಸಹ ಅದರ ಬಗ್ಗೆ ಜಾಸ್ತಿ ಈಗ ಇವತ್ತು ಮಂಡನೆ ಆಯಿತು. ಇವತ್ತು ಮತದಾನದ ಮುಖಾಂತರ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಯಿತು. ಅದಕ್ಕೆ ಯಾವ ನಮ್ಮನೆಯಲ್ಲಿ ಅಲ್ಲಿ ಇವತ್ತು ಒಂದು 2-3 ಪಕ್ಷದವರು ಅದಕ್ಕೆ ವಿರೋಧ ಮಾಡಿದ್ದಾರೆ. ಯಾವುದು ಬಿಜು ಜನತಾದಳ ಮತ್ತು ಇವರು ಬಿಹಾರದಲ್ಲೂ ಇವರದ್ದು OWC ಅವರು ಇದು ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಕೂಡ ನಾನು ಮಧ್ಯ ನೋಡಿದೆ, ಅದಕ್ಕೆ ಬೆಂಬಲವಾಗಿ ಇದು ಕೊಟ್ಟಿದ್ದಾರೆ. ಅದೇ ತಿದ್ದುಪಡಿ ತರಬೇಕಂತ ಹೇಳಿದ್ದಾರೆ. ಅದು ಯಾವ ನಮ್ಮನೆಯಲ್ಲಿ ಇವತ್ತು ತಿದ್ದುಪಡಿ ಅಂತೇಳಿ ಅದಕ್ಕೆ ಇವತ್ತು ನಮ್ಗೆ ಅದರ ಸರಿ ಮಾಹಿತಿ ಇಲ್ಲ. ಈಗ ನನ್ನ ಪ್ರಶ್ನೆ ಇರೋದು ಆರಿಫ್ ಕಲಟ್ ಅವರೇ, ನಿಕಾ ಹಲಾಲ್ ಸರಿ ಅಂತಿರೋ ತಪ್ಪಂತಿರೋ? ನಿಕಾ ಹಲಾಲ್ ಅಂತೇಳಿ ನನಗೆ ಅದು ನಿಮ್ಮ ಹಲಾಲ್ ಅಂತೇಳಿ ನನಗೆ ಅದು ಇದು ಗೊತ್ತಾಗ್ಲಿಲ್ಲ. ತಲಾಕ್ ಆದ ಮೇಲೆ ಮತ್ತೆ ಪುನಃ ಆಕೆ ತನ್ನ ಪತಿಯ ಜೊತೆ ಬರಬೇಕು ಅಂತಂದ್ರೆ ಬೇರೆ ಪುರುಷನ ಜೊತೆ ಮದುವೆ ಆಗಿ ಬರಬೇಕು ಅಂತಕ್ಕಂತ ಆಗ್ತಾನೆ ಜನಾರ್ದನ್ ಭಂಡಾರಕರ್ ಹೇಳಿದ್ರು ನೋಡಿ. ಒಂದು ಸಲ ಫೈನಲ್ ಆಯ್ತು. ಒಂದು ವೇಳೆ ಇಲ್ಲಿ ನಾನು ಒಂದು ವಿಷಯ ಕೇಳಿ, ಒಂದು ಸಲ ಆ ಗಂಡ ಹೆಂಡತಿದ್ದು ಫೈನಲ್ ಆಗಿ ತಲಾಕ್ ಆದ್ರೆ ಪುನಃ ಅವ ಬಂದು ಸೇರುವ ನಮ್ಮ ಧರ್ಮದಲ್ಲಿ ನಮ್ಮ ಇದರಲ್ಲಿ ಇಲ್ಲ.
ಯಾಕಂದ್ರೆ ನಾವು ಬೇರೆ ಮದುವೆ ಆಗಿರ್ಬೋದು ಅಥವಾ ಇವಳು ಮದುವೆ ಆಗಿ ಸಹ ಇರ್ಲಿಕ್ಕೆ ಸಾಕು, ಆಗದೆ ಇರ್ಲಿಕ್ಕೆ ಸಾಕು. ಯಾಕಂತ ಹೇಳಿದ್ರೆ ಮತ್ತೆ ಖಂಡಿತವಾಗಿ ಅದಕ್ಕೆ ನಮ್ಮ ಧರ್ಮದಲ್ಲಿ ಅದಕ್ಕೆ ರೈಟ್ಸ್ ಇಲ್ಲ, ನಿಕಾ ಹಲಾಲಿಗೆ ರೈಟ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸಲ ತಲಾಕ್ ಆಯಿತು ನೋಡಿ, ತಲಾಕ್ 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 ಅಂತೇಳಿ ನೀವು ಈಗ ಹೇಳಿದ್ ನೋಡಿ, ನಿಜವಾಗಿ ಆ ತಲಾಕ್ ತಲಾಕ್ ಅಂತ ಹೇಳಿದ್ರೆ ಅದು ಲಾಸ್ಟ್ ಮೂಮೆಂಟಿಗೆ ಬರುವಂಥದ್ದು ಒಂದು ಸೆಂಟೆನ್ಸ್. ಯಾಕಂತ ಹೇಳಿದ್ರೆ ಆ 3 ತಲಾಕ್ ಅವರಿಗೆ ಏನು ಒಂದು ಸುಧಾರಣೆ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಟ್ಟರು, ನಮ್ಮ ಧರ್ಮದಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರು 10 ಕೇಸಲ್ಲಿ 3 ಕೇಸ್ ಡ್ರಾಪ್ ಆಗಿರ್ಬೋದು, ಆದರೆ 7 ಕೇಸಲ್ಲಿ ಹೊಂದಾಣಿಕೆ ಆಗಿ ಇವತ್ತು ಸಹ ಅವರು ಜೀವನ ಮಾಡ್ತಾ ಇದ್ದಾರೆ. ಆರಿಫ್ ಕಲೋಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತಾನೆ, ಅದಕ್ಕೊಂದು ವಿರಾಮ ತಗೊಳ್ಳೋಣ. ವೀಕ್ಷಕರ, ಈ ವಿಚಾರವಾಗಿ ಮತ್ತಷ್ಟು ಮಾತನಾಡೋಣ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ, ಅದಕ್ಕೂ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ತ್ರಿವಳಿ ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಲಾಖ್ನ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಬಹುಶಃ ಜನಾರ್ದನ್ ಭಂಡಾರ್ಕರ್ ನಾವು ಕೂಡ ಮಾತಾಡ್ತೀವಿ. ನಿಕಾ ಹಲಾಲ್ ಇರಬಹುದು, ಬಹುಪತ್ನಿತ್ವ ಇರಬಹುದು. ತಲಾಖ್ ಅಂತ ಬಂದ ತಕ್ಷಣ ಅದ್ರ ಜೊತೆಗೆ ಇದರ ಲಿಂಕ್ ಆಗಿ ಬಿಡ್ತವೆ, ಬಹುಪತ್ನಿತ್ವ ಮತ್ತು ನಿಕಾ ಹಲಾಲ್ಗಳು ಲಿಂಕ್ ಆಗಿ ಬಿಡ್ತವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಬಹುಪತ್ನಿತ್ವದ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಬಹುಪತ್ನಿತ್ವ ಕೂಡ ನಾನು ಹಾಗೆ ಹೇಳಿದ ಹಾಗೆ, ಬಹುಪತ್ನಿತ್ವ ಮಾಡಿದ್ರೆ ಆತನಿಗೆ ಏನು ಆದಾಯ ಇದೆ, ಆದಾಯ ಅವನಿರ್ಬೇಕಲ್ವಾ. ಆದರೂ ಕೂಡ ನಾವು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದಾಗ 7-8 ಅರಬ್ ಪ್ರದೇಶಗಳಲ್ಲಿ 9, 20, 30, 25 ಮದುವೆ ಆದವರಿದ್ದಾರೆ, 150 ಮಕ್ಕಳು ಅಲ್ಲ. ಅವರಿಗೆಲ್ಲ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಇದೆ, ಪೆಟ್ರೋಲ್ ನಡೀತದೆ. ಆದರೆ ಭಾರತ ದೇಶದಲ್ಲಿ ಇವರು ಹೇಳಿದಾಗ ಉತ್ತರ ಪ್ರದೇಶ, ಬಿಹಾರದ ಪರಿಸ್ಥಿತಿಗಳನ್ನು ಹೇಳಿದರು. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುವುದೇ ಅದೇ ಕಾರಣ. ಇವತ್ತು ಧಾರ್ಮಿಕ ಏನು ಗುರುಗಳು ಏನು ಎಣಿಸ್ತಾರೆ, ಏನು ನಮ್ಮ ಧರ್ಮ ಪ್ರಚಾರ ಆಗಬೇಕು, ನಮ್ಮ ಧರ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಏನು ಸುದರ್ಶನ ಹೇಳ್ತಾರೆ, ಏನು ಭಾಗವತ ಹೇಳ್ತಾರೆ, ಇಲ್ಲಿ RSS ಹಿಂದೂಗಳು ಅದೇ ರೀತಿಯಲ್ಲಿ ಕೂಡ ಮುಸ್ಲಿಮರಲ್ಲಿ ಹೇಳ್ತಾರೆ. ಇದು ನಾವು ಮಾಡಬಾರ್ದು. ಇವತ್ತು ಇವರು ಹಾಗೆ ಹೇಳಿದರು, ಸಂವಿಧಾನದ ಬದಲಾವಣೆ ಆದರೆ ಅದು ಸ್ವರೂಪ ಹೇಗಿರ್ತದೆ, ಇವರು ಕೂಡ ನಾಳೆ ಹಿಂದೂ ಅಂತ ತಿರುಗಬೇಕಾಗ್ತದೆ. ಆ ಪರಿಸ್ಥಿತಿ ಭಾರತದಲ್ಲಿ ಇನ್ನೊಮ್ಮೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಖಂಡಿತ ಆಗ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು. ಅಲ್ಪಸಂಖ್ಯಾತರಂತಿಲ್ಲ, ಮತ್ತು SC ST ಇಲ್ಲ, ಮೀಸಲಾತಿ ಇಲ್ಲ, ಎಲ್ಲವೂ ಹೋಗ್ತದೆ. ಮುಂದಿನ ದಿನಗಳಲ್ಲಿ 400-350 ಸೀಟು ಬಂದರೆ ಮತ್ತೆ ಹಿಂತಿರುಗಿ ಮೋದಿ ನೋಡೋದಿಲ್ಲ. ಇದನ್ನು ಇವರು ಆಲೋಚನೆ ಮಾಡಬೇಕು. ಇದು ಹಿಂದುಳಿದ ವರ್ಗದವರು ನೋಡಬೇಕು. ಅದೇ ಮಾತುಗಳು ಬರುವುದು, ಅದೇ ಮಾತುಗಳು ಅವರ ಬಾಯಲ್ಲಿ ಇರ್ಬೋದು. ಸದಾನಂದ ಗೌಡರು ಅವರು ಹೇಳಿದ ತಪ್ಪೇನು ಅಂತ ಆ ರೀತಿಯ ಮಾತು ನಿಮಗೆ ಗೊತ್ತಿರ್ಬೋದು. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇದೇ ಭಾಗವತರವರು ಏನು ಹೇಳಿದ್ರು, SC ST ಅವರಿಗೆ ಮೀಸಲಾತಿಯನ್ನು ತೆಗಿಬೇಕಂತ ಹೇಳಿದ್ರು. ಏನಾಯಿತು ಚುನಾವಣೆಯಲ್ಲಿ ಆಗ ಬಿಹಾರದಲ್ಲಿ? ಅದು ಅಲ್ಲಿ ಪರಿಣಾಮ ಬೀಳಲಿಲ್ವೇ? ಅದು ಅವರ ಮನದ ಇಂಗಿತ. RSS ಮತ್ತು ಹಿಂದೂ ಸಂಘಟನೆಗಳ ಮನದ ಇಂಗಿತ ಇವರಿಗೆ ತಿಳಿಬೇಕು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ನೀವು ಹೆಚ್ಚೆಚ್ಚು ಅವರೊಂದಿಗೆ ಹೋದರೆ ಖಂಡಿತ ಹೆಚ್ಚೆಚ್ಚು ನಿಮ್ಮತನವನ್ನು, ನಿಮ್ಮ ಧರ್ಮವನ್ನು ನೀವು ಬಿಟ್ಟ ಹಾಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಖಂಡಿತವಾಗಿ ಮಾತಾಡುವ, ಅದನ್ನು ನಾಳೆ ಆಗುವುದನ್ನು ಇವತ್ತೇ ಹೇಳ್ತೇನೆ. ಈ ರೀತಿ ಖಂಡಿತ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟ. ಮತ್ತು ತಲಾಕ್ ಬಗ್ಗೆ, ತಲಾಕ್ ಆಗುವಾಗ ಕೂಡ ಹೆಣ್ಣು ಕೂಡ ತಲಾಕ್ ಗಂಡಿಗೆ ಕೊಡ್ಬೋದು, ಅವಳು ಕೂಡ ಹೇಳ್ಬೋದು ಗಂಡಿಗೆ. ಅಷ್ಟೇ ಅಲ್ಲ, ತಲಾಕ್ ಆಗುವಾಗ ಕೂಡ 2 ಜನ ಪುರುಷರು ಸಾಕ್ಷಿ ಹಾಕಬೇಕು. ಹೇಗೆ ಇವರ ಮದುವೆ ಆಗುವಾಗ ಇವರು ಹೇಳಿದರು 3 ಜನ ಸಾಕ್ಷಿ ಹಾಕಬೇಕು, ಅದು ಮದುವೆ ಆಗಿದೆ ಅಂತ ಪ್ರೂವ್ ಆಗ್ತದೆ ಅಲ್ವಾ, ಅದೇ ರೀತಿ ತಲಾಕಿಗೆ ಕೂಡ ಈ ಸಂದರ್ಭ ಉಂಟು. ಮತ್ತು ಈ ನಿಕಾ ಹಲಾಲ್ ಬಗ್ಗೆ ಇದೆಲ್ಲ ಕೂಡ ಬಹಳ ಒಂದು ಕ್ರೂರತೆಯಿಂದ ಸೇರಿದಂತ ಹೇಳ್ತೇನೆ. ಇವತ್ತು ಹೆಣ್ಣಿಗೆ ಆಕೆ ಏನು ಅಪ್ರಾಪ್ತಾವಸ್ಥೆ ವಯಸ್ಸಿಗೆ ಅಲ್ಲದಿದ್ದರೆ ಅಪ್ರಾಪ್ತ ಆದರೆ ಆಕೆಯ ಕನ್ಯಾಪುರೆ ಹೋಗಿದೆ ಅಂತ ಟೆಸ್ಟ್ ಮಾಡಬೇಕು. ಇದೆಲ್ಲವೂ ಕೂಡ ಹೆಣ್ಣಿಗೆ ಒಂದು ಅಗ್ನಿ ಪರೀಕ್ಷೆ, ಒಂದು ಬೆಂಕಿಯಲ್ಲಿ ಹಾಕಿದ ಪರಿಸ್ಥಿತಿ. ಇದೆಲ್ಲವನ್ನು ಕೂಡ ನಾವು ಮಾಧ್ಯಮದಲ್ಲಿ ಇದು ಹೇಳಲೇಬೇಕಾಗಿದೆ. ಇದೆಲ್ಲ ಆಗ್ತಾ ಇರೋದು, ಇದು ಯಾವುದೇ ಧರ್ಮ ಇರೋದು. ನಾನು ಯಾವುದೇ ಒಂದು ಧರ್ಮವನ್ನು ಹೇಳಿಕೆ ಇಷ್ಟಪಡೋದಿಲ್ಲ. ಯಾವುದೇ ಧರ್ಮದಲ್ಲಿ ಕೂಡ ಇವತ್ತು ರಜಪೂತರು ಇರುವಾಗ, ಈಗ ರಾಜಸ್ಥಾನದಲ್ಲಿ ಸತಿ ಸಹಗಮನ ಬಹಳ ಇತ್ತು, ಹಿಂದೂ ಧರ್ಮದಲ್ಲಿ ಕೂಡ ಇತ್ತು. ಇವತ್ತು ದಯಾನಂದ ಸರಸ್ವತಿ ಅಂತವರು ಸಮಾಜದ ಸುಧಾರಕರು ಬಂದು ಇದನ್ನ ಪ್ರಯತ್ನಗಳನ್ನು ಮಾಡಿದ್ರು. ಇತ್ತೀಚೆಗೆ ಅದು ಬಹಳ ಕಮ್ಮಿ ಆಯ್ತು. ಅಲ್ಲಿಯೋ ಇಲ್ಲಿಯೋ ಬಹಳ ಒಂದು ಅಪರೂಪದಲ್ಲಿ ನಡೆಯುವುದು ಇದೆ. ಆದರೆ ಇದೆಲ್ಲವೂ ಕೂಡ ಒಂದು ಕ್ರೌರ್ಯತೆ, ಒಂದು ಕ್ರೂರತೆ.
ಅಹಿಂಸೆಗೆ ಗಾಂಧಿಯ, ಬುದ್ಧನ, ಬಸವನ, ಅಂಬೇಡ್ಕರನ ಅಹಿಂಸೆಯ ವಿರುದ್ಧವಾಗಿದೆ. ಇದನ್ನು ಎಲ್ಲ ಧಾರ್ಮಿಕ ತಜ್ಞರು ತಿಳಿಬೇಕು. ಹಿಂದೂವಾಗಲಿ ಮುಸ್ಲಿಮರಾಗಲಿ ಇವತ್ತು ಏನು ಅತ್ತೆ ಸೊಸೆಗೆ ಕೊಡುವ ಕಾಟ ಇರ್ಬೋದು, ಗಂಡ ಹೆಂಡತಿಗೆ ಕೊಡುವ ಕಾಟ ಇರ್ಬೋದು, ಆತ ಹೊಡೆಯೋದಿರ್ಬೋದು, ಅದೆಲ್ಲವೂ ಸರಿಯಲ್ಲ. ಹೆಂಡತಿಗೆ ಕೈ ಎತ್ತುವವ ಅವ ನಿಜವಾಗಿ ಆತ ದುರ್ಬುದ್ಧಿ, ಅವ ಮೂರ್ಖ. ಆ ರೀತಿ ಮಾಡಲೇಬಾರದು. ಆಕೆಗೆ ಕೂಡ ರೈಟ್ಸ್ ಇದೆ. ಹೇಗೆ ಒಬ್ಬ ಗಂಡನಿಗೆ ಇಲ್ಲಿ ಈ ಧರ್ಮದ ಪುರುಷನನ್ನು ಮಾತ್ರ ಮಾತಾಡ್ತಾರೆ, ಇದು ಹೆಂಡತಿಗೆ ಮಾತ್ರ, ಸ್ತ್ರೀಯರಿಗೆ ಪುರುಷರಿಗೆ ಯಾವ ರೀತಿಯ ಕಾನೂನುಗಳಿವೆ ಅಂತ ನನಗೂ ಕೂಡ ಮುಸ್ಲಿಂ ಧರ್ಮದಲ್ಲಿ ಗೊತ್ತಿಲ್ಲ. ಆದರೆ ಒಂದು ಹೆಂಗಸನ್ನ ಆಕೆ ಸರಿ ಇಲ್ಲ ಎಂಬ ಒಂದು ತೀರ್ಮಾನ ಮಾಡೋದುಂಟಲ್ವ, ಆಕೆ ನಡತೆ ಸರಿ ಇಲ್ಲ ಅಂತ ತೀರ್ಮಾನ ಮಾಡೋದುಂಟಲ್ಲ, ಇದು ಬಹಳ ಕಷ್ಟದ ಪರಿಸ್ಥಿತಿ. ಇದೊಂದು ಅಗ್ನಿ ಪರೀಕ್ಷೆ. ಎಲ್ಲರೂ ಇದೇ ರೀತಿಯಲ್ಲಿ ಇರ್ತಾರೋ, ಎಲ್ಲೇ ಒಂದು 1000ಕ್ಕೆ ಒಂದು ಇರ್ಬೋದು, ಎಲ್ಲೇ 1,00,000ಕ್ಕೆ ಒಂದು ಇರ್ಬೋದು, ಎಲ್ಲರೂ ಈ ರೀತಿ. ಆದರೆ ಬಹುಪತ್ನಿತ್ವದ ಬಗ್ಗೆ ಇದನ್ನು ಧರ್ಮ ಪಂಡಿತರು, ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ಮುಸ್ಲಿಂ ಧರ್ಮ ಪಂಡಿತರ ಹತ್ರ, ದಯವಿಟ್ಟು ತಾವೆಲ್ಲವೂ ಕೂಡ ದೇಶಾದ್ಯಂತ ಒಟ್ಟುಗೂಡಿ ಈ ಬಗ್ಗೆ ಒಂದು ಕಾನೂನನ್ನು ತಾವೇ ತಂದರೆ ಒಳ್ಳೆಯದು. ಏಕೆಳಿದರೆ ಧರ್ಮದ ಬಗ್ಗೆ ಯಾವುದೇ ಒಂದು ಕಾನೂನು ಬರೋದಕ್ಕಿಂತ ಮೊದಲು ನಿಮ್ಮದೇ ಪರ್ಸನಲ್ ಲಾದಲ್ಲಿಯೇ ನೀವು ಇದನ್ನು ಸರಿಪಡಿಸ್ಕೊಳ್ಬೇಕು. ಅದು ಬೇರೆಯವ್ರು ಹೇಳ್ಬೋದು, ನಿಮ್ಮ ಏನು ಮುಸ್ಲಿಂ ರಾಷ್ಟ್ರಗಳು ಹೇಳ್ಬೋದು, ಏನು ಹೇಳಿದರೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತದೆ, ತೊಂದರೆ ಇಲ್ಲ. ಆ ಜನಸಂಖ್ಯೆಗೆ ನೀವು ಒಳ್ಳೆಯ ಶಿಕ್ಷಣ ಕೊಡಿ, ಒಳ್ಳೆಯ ಕುಟುಂಬ ಆಗಲಿ ಅವರು. ಎಸ್, ಜನಾರ್ದನ್ ಭಂಡಾರ್ಕರ್ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಲ್ಲಾಳದಿಂದ, ಉಲ್ಲಾಳ ಮಂಗಳೂರು ಕಡೆಯಿಂದ. ನಿಮ್ಮ ಹೆಸರು ಸರ್? ಇಸ್ಮಾಯಿಲ್ ಅಂತ. ಎಸ್, ಹೇಳಿ ಇಸ್ಮಾಯಿಲ್ ಅವರೇ, ತ್ರಿವಳಿ ತಲಾಖ್ ಬಗ್ಗೆ. ಕಾನೂನಿಗೆ ಇಸ್ಲಾಂ ಯಾವತ್ತೂ ಗೌರವ ಕೊಡುತ್ತೆ. ಯಾಕೆಂದ್ರೆ ಹೆಣ್ಣಿಗೆ 18 ವರ್ಷ, ಗಂಡಿಗೆ 21 ವರ್ಷ ಅಂತ ಹೇಳ್ತಾರೆ. ಅದು ಕುರ್ಆನ್ ನಲ್ಲಿಲ್ಲ, ಕುರ್ಆನ್ ನಲ್ಲಿ ಕಮ್ಮಿ ಇರುದು. ಆದರೂ ನಾವು ಕಾನೂನಿಗೆ ಗೌರವ ಕೊಡ್ತೇವೆ, ಮುಸಲ್ಮಾನರು ಕಾನೂನಿಗೆ ಗೌರವ ಕೊಡ್ತೇವೆ. ಆದ್ರೆ ಈ ತಲಾಖ್ ಪರ್ಸನಲ್ ವಿಷಯ, ಅದಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದ್ದು ದೊಡ್ಡ ತಪ್ಪಾಯ್ತು. ಯಾಕೆಂದ್ರೆ ಇದರಿಂದ ಒಳ್ಳೆಯವರಿಗೆ ಕಂಟಕವಿರುವುದು, ತಪ್ಪು ಮಾಡುವವನಿಗೆ ಕಂಟಕ ಏನು ಇರುವುದಿಲ್ಲ. ಅವನು ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ನಾನು ಹೇಳುದು ಅಂತ ಕಂಟಕವನ್ನು ಗಲ್ಲಿಗೇರಿಸಬಹುದು, ಅದಕ್ಕೆ ಬೇಕಾದ್ರೆ ಅವರು ಮಾಡಬಹುದಿತ್ತು. ಆದ್ರೆ ಅವ್ರಿಗೆ ತಲಾಖಿನ ಬಗ್ಗೆ ಕೈ ಹಾಕಿದ್ದು ತುಂಬಾ ತಪ್ಪಾಯ್ತು. ಅದು ಇದಕ್ಕೆ ಏನ್ ಹೇಳ್ತೀರಾ ಆರಿಫ್ ಕಲ್ಲೋಟ್ ಅವರೇ? ಅದೇ ತಪ್ಪಾಯ್ತು, ಕೇಂದ್ರ ಸರ್ಕಾರ ಮಾಡಿದ ತಪ್ಪು. ಅದು ನಮ್ಮ ವೈಯಕ್ತಿಕ ಇಸ್ಲಾಮಿನ ಒಂದು ಮೂಲ ಹಕ್ಕಾಗಿದೆ. ಅದನ್ನು 4 ಹೆಂಗಸರು ಬಂದು ಕೋರ್ಟಿಗೆ ಬಂದು ಹೇಳಿದ ತಕ್ಷಣ ಅದರ ಬಗ್ಗೆ ಮಾತಾಡಿದ ತಪ್ಪು ಅಂತ ನಾ ಹೇಳುದು. ಇಸ್ಮಾಯಿಲ್ ಅವರೇ, ಹೇಳಿ. ಅಸ್ಸಲಾಮು ಅಲೈಕುಂ. ಹೇಳಿ. ನೋಡಿ ಇಸ್ಮಾಯಿಲ್ ಅವರೇ, ಇವತ್ತು ಖಂಡಿತವಾಗಿಯೂ ನೀವು ಹೇಳಿದಿರಿ ನಾವು ಇದಕ್ಕೆ ಗೌರವ ಕೊಡ್ಬೇಕಂತೇಳಿ. ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಎಲ್ಲಿ ಕೂಡ ನಮ್ಮ ಶರಿಯತ್ ಬಗ್ಗೆ ಆಗ್ಬೋದು ಅಥವಾ ಇಸ್ಲಾಂ ಬಗ್ಗೆ ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಯಾವುದು. ಯಾಕಂತ ಹೇಳಿದರೆ ಇವತ್ತು ನಮ್ಮ ದೇಶದಲ್ಲಿ ಕೋಟಿಗೂ ಅಧಿಕ ಮಂದಿ ಹೆಂಗಸರು ಇವತ್ತು ತಲಾಖಾಗಿ ಮನೆಯಲ್ಲಿದ್ದಾರೆ. ನಾನು ಆಗಲೇ ವಿಷಯ ಉಲ್ಲೇಖ ಮಾಡಿದೆ. ಇವತ್ತು ಅಂಥವ್ರಿಗೆ ಯಾರು ಹೊಣೆ ಸ್ವಾಮಿ ಇವತ್ತು? ಇವತ್ತು ಇಲ್ಲಿ ಕೇಳಿ ಇಸ್ಮಾಯಿಲ್ ಅವರೇ, ಇಲ್ಲಿ ಕೇಳಿ, ನಾನು ಒಂದು ವಿಷಯ ಹೇಳ್ತೇನೆ ನೋಡಿ ತಲಾಖ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಶರಿಯತ್ ಬಗ್ಗೆ ಆಗ್ಲಿ ಇಸ್ಲಾಂ ಬಗ್ಗೆ ಆಗ್ಲಿ ವಿರೋಧವಾಗಿ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಮೆಟ್ಲೆ ಏರಿದವರು ನಮ್ಮ ಮುಸ್ಲಿಂ ಮಹಿಳೆಯರೇ, ಯಾರು ಕೂಡ ಹಿಂದೂಗಳಲ್ಲ. ಅಲ್ಲಿ ಮಹಿಳೆಯರು ಹೇಳ್ಬೇಕಾಗಿರೋದು ಅಷ್ಟೇ, ಅವರನ್ನು ಗಲ್ಲಿಗೇರಿಸಿ ಅಂತ, ನನ್ನ ಗಂಡನನ್ನು ನೀವು ಗಲ್ಲಿಗೇರಿಸಿ ಅಂತ ಹೇಳ್ಬೇಕು ಅಷ್ಟೇ. ನೋಡಿ ನಾನು ಒಂದು ವಿಷಯ ನೋಡಿ, ಯಾರಿಗೂ ಅಧಿಕಾರ ಇಲ್ಲ ರೀ ಸ್ವಾಮಿ. ನೋಡಿ ನಾವು ನೋಡಿ ಇಸ್ಮಾಯಿಲ್ ಭಾಯ್, ನಾನು ಒಂದು ವಿಷಯ ಹೇಳ್ತೇನೆ, ಅದನ್ನು ತಿದ್ದಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರಂದ್ರೆ ಇಸ್ಲಾಂ ಅಂದ್ರೆ ಮೇಲೆ ಆಕಾಶದಿಂದ ಬಿದ್ದದ್ದಲ್ಲ. ದೇವರು 1 ಲಕ್ಷ ಚಿಲ್ಲರ ಅಂಬೆ ಮುಸ್ಲಿಂಗಳನ್ನು ಕಲಿಸಿದ್ದು ನಾವು ಜನರಿಗೆ ಕಲಿಸಲಿಕ್ಕೋಸ್ಕರ. ಇದು ಯಾವ್ದೋ ಒಬ್ಬ ನೂತನವಾದಿಗಳು ಇದರ ಬಗ್ಗೆ ಸಪೋರ್ಟ್ ಮಾಡಬಹುದು. ಯಾಕೆಂದ್ರೆ ಇದು ಮೌಲವಿಗಳು ಮಾಡಿದ್ದಂತ, ಮೌಲವ ದುಡ್ಡು ಮಾಡ್ಲಿಕ್ಕೆ ಮಾಡಿದಂತ, ಅದು ತುಂಬಾ ತಪ್ಪು ಅಂತ ಅನ್ಸ್ಕೊಂಡಿರುತ್ತೆ. ಯಾಕೆಂದ್ರೆ ತಪ್ಪು ಮಾತನ್ನು ಗಲ್ಲಿಗೇರಿಸಿ, ಅದಕ್ಕೆ ಬೇಕಾದ್ರೆ ಅವ್ರು ಫೈಟ್ ಮಾಡ್ಲಿ. ಅದು ಬಿಟ್ಟು ತಲಾಖಿನ ಬಗ್ಗೆ ಕೈ ಹಾಕೋದು ತಪ್ಪಲ್ಲ ರೀ. ನೋಡಿ ತಲಾಖ್ನ ಬಗ್ಗೆ ಅಂತ ಹೇಳಿದ್ರೆ ಅದಕ್ಕೆ ತಿದ್ದುಪಡಿ ಉಂಟು ಇಸ್ಮಾಯಿಲ್ ಭಾಯ್ ಅವರೇ. ನೋಡಿ ನನ್ನ ಮಾತು ಕರೆಕ್ಟ್ ಕೇಳಿ. ನೋಡಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅದು ಅಂಗೀಕಾರ ಆಗಿದೆ. ಅದಕ್ಕೆ ನಾಳೆ ನಮಗೆ ಪತ್ರಿಕೆ ಮುಖಾಂತರ ಅಥವಾ ಮಾಧ್ಯಮ ಮುಖಾಂತರ ನಮಗೆ ಅದರ ನನಗೆ ಕರೆಕ್ಟ್ ಕೂಡ ಡೀಟೇಲ್ಸ್ ಈಗ ಇಲ್ಲ. ಈಗ ಕೂಡ ಅಲ್ಲಿ ಪಾರ್ಲಿಮೆಂಟಲ್ಲಿ ಈಗ ಜಸ್ಟ್ ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಈಗ ಅಂಗೀಕಾರ ಆಗಿ. ನಾಳೆ ರಾಜ್ಯಸಭೆಯಲ್ಲಿ ಕೂಡ ಅದು ಅಂಗೀಕಾರ ಆಗ್ತದೆ. ಯಾಕಂತ ಹೇಳಿದರೆ ಆ ತಲಾಖ್ ಅಂತ ಹೇಳಿದರೆ ಅದರಲ್ಲಿ ಯಾವ ನಮ್ಮನೆ ತಿದ್ದುಪಡಿ ಉಂಟಂತೇಳಿ ಅದಕ್ಕೆ 19 ತಿದ್ದುಪಡಿ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಲಿಮೆಂಟಲ್ಲಿ ಬೇರೆ ಪಕ್ಷದವರು. ಅದನ್ನು ಕೂಡ ಅದು ನಾಳೆ ಅದರ ಬಗ್ಗೆ ನಮಗೆ ಇವತ್ತು ಸ್ಪಷ್ಟ ಮಾಹಿತಿ ಇಲ್ಲ. ನಾಳೆ ಪತ್ರಿಕೆ ಮುಖಾಂತರ ನೋಡಿದಕ್ಕೆ ಗೊತ್ತಾಗ್ಬೋದು. ಯಾಕಂತ ಹೇಳಿದರೆ
ಇವತ್ತು ಇಸ್ಮಾಲ್ ಬಾಯಿ ನೋಡಿ, ನಾವು ನೋಡಿ ಒಂದು ತಲಾಕ್ನ ಬಗ್ಗೆ ನಾವಿವತ್ತು ಗಂಡಾಗಿ ನೋಡ್ಲಿಕ್ಕೆ ಆಗುದಿಲ್ಲ, ನಾವಿವತ್ತು ಅಪ್ಪಾಗಿ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಮನೆಯ ತಂಗಿಯ ಅಥವಾ ನಮ್ಮ ಮನೆಯ ಒಂದು ಮಗಳಾಗಿದ್ರೆ ನಮ್ಗೆ ಅದು ರೋದನೆ ಆಗ್ತದೆ ಇಸ್ಮಾಲ್ ಬಾಯಿ. ಯಾಕಂತ ಹೇಳಿದ್ರೆ ನೋಡಿ, ನಾವು ನಮ್ಮ ಧರ್ಮ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಮ ಇಸ್ಲಾಂ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಶರೀಯತ್ ಪ್ರಕಾರ ಏನುಂಟು ಇವತ್ತು ನಮಗೆ ಧರ್ಮಗುರುಗಳು ಏನು ಇವತ್ತು ಕಲಿಸಿದ್ದಾರೆ ಆ ಮುಖಾಂತರ ಹೋಗ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಪುನಃ ನಾನು ರಿಪೀಟ್ ಮಾಡ್ತೇನೆ. ಇವತ್ತು ನಮ್ಮ ಮುಸ್ಲಿಂ ಮಹಿಳೆಯರು ಇವತ್ತು ಆ ಜಮಾತನ್ನವರೇ ಅದಕ್ಕೆ ಒಂದು ಪರಿಹಾರ ಮಾಡ್ತಿದ್ರೆ ಇವತ್ತು ನಮ್ಮ ಮುಸ್ಲಿಂ ಮಹಿಳೆಯರಲ್ಲಿ ಹೋಗುವ ಅವಶ್ಯಕತೆ ಇರಲಿಲ್ಲಲ್ಲ, ಹೈಕೋರ್ಟಿಗಾಗಲಿ ಸುಪ್ರೀಂ ಕೋರ್ಟಿಗಾಗಲಿ. ಇವತ್ತು ನೋಡಿ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ, ಮೋದಿ ಅವ್ರಿಗೆ ನೋಡಿ ನಮ್ಮ ಮುಸ್ಲಿಂ ಧರ್ಮದ ಬಗ್ಗೆ ಅವ್ರಿಗೆ ಕೈ ಹಾಕಲಿಕ್ಕೆ ಅವರಿಗೆ ಬೇಕಾದಷ್ಟು ಅವರದ್ದೇ ಆದಂಥ ಜ್ವಲಂತ ಸಮಸ್ಯೆ ಉಂಟು. ನಿನ್ನೆ ನೋಡಿರ್ಬೋದು, ಪಾಕಿಸ್ತಾನಕ್ಕೆ ನಮ್ಮ ಮೇಲೆ ದಾಳಿ ಮಾಡಿದ ನಮ್ಮ ಯೋಧರ ಮೇಲೆ, ಅಲ್ಲಿ ಜಾಧವ್ ಅವರ ಅವರ ಹೆಂಡತಿಗೆ ಮತ್ತು ಅವರ ತಾಯಿಗೆ ಯಾವ ನಮ್ಮನೆದು ನಿನ್ನೆ ಅವರು ಅಪಮಾನ ಮಾಡಿದ್ದಾರೆ. ಅಂಥದ್ದು ನೂರಾರು ಸಮಸ್ಯೆ ಉಂಟು. ಯಾಕಂತ ಹೇಳಿದರೆ ಅವರು ನಮ್ಮ ಧರ್ಮಕ್ಕೆ ಆಗಲಿ ನಮ್ಮ ಇಸ್ಲಾಮಿಗೆ ಆಗಲಿ ನಮ್ಮ ಶರೀಯತಿಗೆ ವಿರೋಧವಾಗಿ ಅವರು ಎಲ್ಲಿ ಕೂಡ ಅವರು ಮಾತಾಡಲಿಲ್ಲ. ಆಗ ಭಂಡಾರ್ಕರ್ ಅವರು ಒಂದು ವಿಷಯ ಹೇಳಿದರು ನೋಡಿ, ಅನಂತ್ ಕುಮಾರ್ ಹೆಗ್ಡೆ ಆಗ್ಬೋದು ಅಥವಾ ಈಶ್ವರಪ್ಪನವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ, ಅವರಿಗೆ ಖಂಡಿತವಾಗಿ ಅವರನ್ನು ಮೊನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೋಡಿ, ನಮಗೆ ನೋಡಿ ಈ ದೇಶದಲ್ಲಿ ನಮಗೆ ಕೇವಲ ಅಭಿವೃದ್ಧಿ ಮಂತ್ರ ಮಾತ್ರ ನಮಗೆ ನೋಡಿ, ಮುಸಲ್ಮಾನರಾಗ್ಬೋದು, ಹಿಂದೂಗಳಾಗ್ಬೋದು, ಕ್ರೈಸ್ತರಾಗ್ಬೋದು. ಇವತ್ತು ನೀವು ನೋಡಿರ್ಬೋದು, ಮುಸ್ಲಿಂ ರಾಷ್ಟ್ರಗಳಲ್ಲಿ ಮುಸಲ್ಮಾನರು ಸುರಕ್ಷಿತರಿಲ್ಲ, ಕ್ರೈಸ್ತ ದೇಶಗಳಲ್ಲಿ ಕ್ರೈಸ್ತರು ಸುರಕ್ಷಿತರಿಲ್ಲ. ಇವತ್ತು ಕ್ರೈಸ್ತರು ಮತ್ತು ಮುಸಲ್ಮಾನರು ಸುರಕ್ಷಿತರೆ, ಅದು ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ ಇವತ್ತು ನಮ್ಮಲ್ಲಿ ಕೆಲವು ಭಿನ್ನಾಭಿಪ್ರಾಯ ಉಂಟು. ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಲ್ವಾ? ನಾವು ಯಾವುದನ್ನು ನೋಡಿ ಕೇವಲ ಗಲಾಟೆ ಪೆಟ್ಟಲ್ಲಿ ಯಾವುದು ಆಗುದಿಲ್ಲ. ಯಾವುದೇ ಒಂದು ವಿಷಯ ಉಂಟಲ್ಲ, ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೊಡೋದ್ರೆ, ಮೊನ್ನೆ ಕದ್ರಿ ದೇವಸ್ಥಾನ ಒಂದು ವಿಷಯ ಆಯಿತು ನೋಡಿ, ಅವರು ಹಿಂದೂ ಮತ್ತು ಕ್ರೈಸ್ತರು ಒಂದು ಕುತ್ಕೊಂಡು ಒಂದು ಅಲ್ಲಿ ಇಶ್ಯೂ ಸಾಲ್ವ್ ಮಾಡಿದ್ರಿಂದ ಅಲ್ಲಿ ನೋಡಿ ಅಲ್ಲಿಗೆ ಅದು ಮುಕ್ತ ಆಯ್ತಲ್ವಾ? ಹಾಗೆ ನೋಡಿ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇತ್ತು ನೋಡಿ, ಈ ತಾಲೂಕಿನ ಬಗ್ಗೆ ಹೇಳ್ತಾನೆ ನೋಡಿ, ನನಗೆ ಕೂಡ ಅದರಲ್ಲಿ ನಾನು ಖಂಡಿತವಾಗಿ ಹೇಳ್ತೇನೆ ನೋಡಿ, ನಾನೊಂದು ಪಕ್ಷ ಆಗಿದ್ರೆ ಸಹ ಎಲ್ಲವನ್ನು ನಾನು ಪಕ್ಷ ಹೇಳಿದನ್ನು ನಾನು ಕೇಳಲಿಕ್ಕೆ ಸಹ ಆಗೋದಿಲ್ಲ. ನನಗೆ ಕೂಡ ನನ್ನ ಈಮಾನ್, ನನ್ನ ಧರ್ಮ, ನನ್ನ ಶರೀಯತ್ ಪ್ರಕಾರ ನಾನು ನಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದೆ, ನಾನು ಒಳ್ಳೆ ಕಾರ್ಯ ಮಾಡಿದರೆ ಖಂಡಿತವಾಗಿ ನಾನು ಮೋದಿ ಅವರಿಗೆ ಅಭಿನಂದಿಸ್ತೇನೆ. ಒಂದು ವೇಳೆ ಅಲ್ಲಿ ಯಾವುದೇ ಒಂದು ನಮ್ಮ ಧರ್ಮಕ್ಕೆ ಒಂದು ಸಣ್ಣ ಪುಟ್ಟ ತೊಂದರೆ ಆದರೆ ನಾವಲ್ಲಿ ವಿರೋಧ ಮಾಡಬೇಕಾಗ್ತದಲ್ವಾ? ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಒಂದು ಹೆಣ್ಣು ಗಂಡನಿಗೆ ತಪ್ಪು ಮಾಡ್ತಾನೆ, ಉದಾಹರಣೆ ಒಂದು ಹೆಣ್ಣು ಗಂಡನಿಗೆ ತಪ್ಪು ಮಾಡ್ತಾನೆ, ಅವಾಗ ತಲಾಖ್ ಕೊಡ್ಬಾರ್ದ? ನೋಡಿ ಇಸ್ಮಾಲ್ ಬಾಯಿ, ನೀವು ಈಗ ಟಿವಿ ನೋಡುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ ಅಂತ ನಂಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈ ವಿಷಯವನ್ನು ನಾನು ಉಲ್ಲೇಖ ಮಾಡೇನೆ. ಯಾಕಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ, ಒಂದು ಹೆಂಡತಿಗೆ ಪರಪುರುಷನ ಒಟ್ಟಿಗೆ ಅಕ್ರಮ ಸಂಬಂಧ ಇರ್ತಾರೆ. ನೀವು ಕರೆಕ್ಟ್ ಕೇಳಿ, ಸರಿಯಾ ವಿಷಯ? ಆಗ ಅವೇನು ಕೋರ್ಟಿಗೆ ಅಥವಾ ಜೈಲಿಗೆ ಹೆದರಿಗೆ ಅವಳೊಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲಲ್ವಾ? ನೋಡಿ ಅದಕ್ಕೆ ಕೂಡ ಒಂದು ತಲಾಖಲ್ಲಿ ತಿದ್ದುಪಡಿ ಉಂಟು ನೋಡಿ. ಖಂಡಿತವಾಗಿ ನಾನು ಇಸ್ಮಾಲ್ ಬಾಯಿ ನಿಮ್ಮಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ ನೋಡಿ, ನೀವು ಅದರಲ್ಲಿ ಏನು ಒಂದು ಸಣ್ಣ ಪುಟ್ಟ ತಪ್ಪಿದ್ರೆ ನೀವು ವಿರೋಧ ಮಾಡಿ. ಅದಕ್ಕೆ ಒಳ್ಳೇದು, ನಮ್ಮ ಧರ್ಮಕ್ಕೆ ಅದು ಒಳ್ಳೇದು ಆಗುದಿದ್ರೆ, ನಮ್ಮ ಹೆಣ್ಮಕ್ಕಳು ಆಗಲಿ ನಮ್ಮ ಯಾರೇ ಆಗಲಿ ಅದರಿಂದ ನಮ್ಗೆ ಏನಾದ್ರು ಇವತ್ತು ಒಳ್ಳೇದು ಆಗುದಿದ್ರೆ ನೀವು ಅದಕ್ಕೆ ನೀವು ಇವತ್ತು ಬೆಂಬಲ ಕೊಡ್ಬೇಕು. ನೀವು ಖಂಡಿತವಾಗಿ ಅದ್ರಲ್ಲಿ ತಪ್ಪಿದ್ರೆ ನೀವು ವಿರೋಧ ಮಾಡಿ ನೋಡಿ. ಆಗ ನೋಡಿ ನಾನು ಅದೇ ಹೇಳಿದ್ದು ನೋಡಿ, ನೀವು ಕಾಲ್ ಮಾಡೋ ಮುಂಚೆ ಬೇರೆಯವರು ಸಹ ಹೀಗೆ ಹೇಳಿದ್ದು ನೋಡಿ. ನಮ್ಮಲ್ಲಿ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದೇ ಅಂತ ನಾನಾಗ ಹೇಳಿದ್ದು ನೋಡಿ, ಗಲ್ಫ್ ರಾಷ್ಟ್ರಕ್ಕೆ ಹೋಗಿ ಒಂದು ಸಣ್ಣ ಪುಟ್ಟ ಒಂದಿದ್ದ ಮೇಲೆ ಫಸ್ಟಿಗೆ ಬೆರಳು ರಟ್ಟಿಸ್ತಾರೆ, ಅವನಿಗೆ ಒಂದು ಸಣ್ಣ ಒಂದು ಶಿಕ್ಷೆ ಅದು. ಎಸ್, ಧನ್ಯವಾದಗಳು ಇಸ್ಮಾಯಿಲ್ ಅವರೇ. ಬಹುತೇಕ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಬಹುಶಃ ಈ ವಿಚಾರವಾಗಿ ಮತ್ತಷ್ಟು ಮಾತಾಡೋದಕ್ಕಿದೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಎಲ್ಲೋ ಒಂದು ಕಡೆ ಈ ತರಹದ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇರುವಂತಹದ್ದು, ಈ ಧಾರ್ಮಿಕ ಚಿಂತನೆಗಳು, ಧಾರ್ಮಿಕ ನಿಯಮಗಳ ಜೊತೆಗೆ ಕಾನೂನುಗಳು ಒಂದಾಗ್ತಾ ಹೋಗ್ತಂತ ಸಂದರ್ಭದಲ್ಲಿ ಇದರ ಜಟಿಲತೆ ಜಾಸ್ತಿ ಆಗೋದಿಲ್ವಾ ಅಂತ? ಅದೇ ಇವತ್ತು ಮೂಲಭೂತವಾದಿಗಳು ಸಂಪ್ರದಾಯಸ್ಥರಂತ ಒಂದು ಕಡೆಯಲ್ಲಿ ಅದೇ ಪುರೋಹಿತಶಾಹಿಗಳು, ಇನ್ನೊಂದು ಕಡೆಯಲ್ಲಿ ಪ್ರಗತಿಪರರು, ಇನ್ನೊಂದು ಕಡೆಯಲ್ಲಿ ಜಾತ್ಯತೀತರು, ಈ ರೀತಿಯ ಒಂದು ಬೇರೆ ಬೇರೆ ಪಂಗಡಗಳು ನಮ್ಮಲ್ಲಿವೆ. ಇವತ್ತು ಜಾತ್ಯತೀತರಿಗೆ ಅವರಿಗೆ ಅಪ್ಪಮ್ಮ ಯಾರು ಅಂತ ಅನಂತ್ ಕುಮಾರ್ ಕೇಳಿದ್ದಾರೆ. ಈ ರೀತಿಯ ಮಾತುಗಳು ಬರ್ತಾ ಇರುವಾಗ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅದನ್ನು ಆರಿಫ್ ಕಲ್ಲೋಟೆ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಜನಾರ್ದನ್ ಭಂಡಾರ್ಕರ್, ಮತ್ತಷ್ಟು ಮಾತನಾಡೋಣ, ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಈ ವಿಚಾರವಾಗಿ ಮತ್ತಷ್ಟು ಮಾತನಾಡ್ತೇನೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ರಾಮನ ಬಳಿಕ ಮತ್ತೊಮ್ಮೆ ತ್ರಿವಳಿ ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತ್ರಿವಳಿ ತಲಾಖ್ನ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಇದ್ವಿ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಜನಾರ್ದನ್ ಭಂಡಾರ್ಕರ್ ನಾವಾಗ ಮಾತಾಡಿದ್ವಿ. ಬಹುಶಃ ಬಹುಪತ್ನಿತ್ವದ ವಿಚಾರಕ್ಕೆ ಬಂದಾಗ ಕೂಡ ಮುಸ್ಲಿಂ ವೈಯಕ್ತಿಕ ಕಾನೂನನ್ನ ಪರಿಪಾಲನೆ ಮಾಡಬೇಕು ಅಥವಾ ಬಹುಪತ್ನಿತ್ವ ಬೇಡ ಅಂತಕ್ಕಂಥ ನಿಯಮಗಳನ್ನು ತಗೊಳ್ಬೇಕು ಅನ್ನುವಂಥ ಗೊಂದಲ ಮುಸ್ಲಿಮರಲ್ಲೇ ಇದೆ ಅಂತ. ಬಹುಶಃ ಅದಕ್ಕೇನು ಹೇಳ್ತೀರಾ ಅಂತ? ಅದೇ ಆ ಗೊಂದಲಗಳ ಬಗ್ಗೆ ಅವರೇ ಆ ತೀರ್ಮಾನಗಳನ್ನು ಮಾಡಬೇಕಾಗ್ತದೆ. ನಾವು ಕಾನೂನು ಮಾಡಿದ ಕೂಡಲೇ ಸುಪ್ರೀಂ ಕೋರ್ಟು ನ್ಯಾಯಪೀಠ ಕೊಡ್ತದೆ, ಅದೇ ಮತ್ತೆ ಕಾನೂನು ಮಾಡ್ತೇವೆ, ಅದನ್ನು ನಾವು ಹೇರಿದಂತೆ ಆಗಬಾರ್ದು. ಈ ಮಣ್ಣಿನ ಕಾನೂನನ್ನು ನಾವು ಪಾಲಿಸಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ಅದು ಯಾವ ಧರ್ಮದವರೇ ಇರಲಿ. ವಿವಿಧತೆಯಲ್ಲಿ ಏಕತೆ. ಹಲವು ಜನಾಂಗದ ಹಲವು ಭಾಷೆ ಮಾತಾಡುವ ಒಂದು ಪ್ರಜಾಪ್ರಭುತ್ವ ದೇಶ ಇದ್ದರೆ, ವಿವಿಧತೆಯಲ್ಲಿ ಏಕತೆ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಇವತ್ತು ನೀವು ಯಾವುದೇ ದೇಶ ತಗೊಳ್ಳಿ, ಅಮೇರಿಕ ತಗೊಳ್ಳಿ, ಯಾವುದೇ ತಗೊಳ್ಳಿ, ಒಂದು ಪ್ರಾಮಿನೆಂಟ್ ಆದ ಒಂದು ಇದಿರ್ತದೆ, ಯಾವುದು ಧರ್ಮ ಇರ್ತದೆ ಇದೇ ಅಂತ. ಆ ರೂಲಿಂಗ್ನಲ್ಲಿ ಕೂಡ ಇವತ್ತು ಮುಸ್ಲಿಂ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳು ಒಂದು ಧರ್ಮದ ನೆಲೆಯಲ್ಲಿ, ಪಾಕಿಸ್ತಾನದಲ್ಲಿ ಕೂಡ ಒಂದು ಧರ್ಮದ ನೆಲೆಯಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಇವತ್ತು ಪಾಕಿಸ್ತಾನದಲ್ಲಿ ಮುಸ್ಲಿಂ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅದು ಆರಿಫ್ ಕಲ್ಲೋಟರಿಗೆ ಗೊತ್ತುಂಟು. ಆದರೆ ಅವರು ಹೇಳಿದ ಹಾಗೆ ಭಾರತ ನಿಜವಾಗಿ ಮುಸ್ಲಿಮರಿಗೆ ನಂದನವನ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತದಲ್ಲಿ ಮುಸ್ಲಿಮರು ಅರಬ್ ರಾಷ್ಟ್ರಗಳ, ಗಲ್ಫ್ ರಾಷ್ಟ್ರಗಳ ಮುಸ್ಲಿಮರಿಗಿಂತ ಎಷ್ಟೋ ಮೇಲಲ್ಲಿದ್ದಾರೆ. ಇಲ್ಲಿ ಕೂಡ ಹಿಂದೂಗಳು ಮುಸ್ಲಿಂ ಮಹಿಳೆಯರನ್ನು ನಾವು ಕೂಡ ಸಣ್ಣದಿಂದ ಮುಸ್ಲಿಮರ ಬಗ್ಗೆ ನಮಗೆ ಗೊತ್ತು, ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ನಾವು ಅರಿತಿದ್ದೇವೆ. ಅವರ ಏನು ಸ್ತ್ರೀಯರು ನಮ್ಮನ್ನು ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ. ನಾವು ಕೂಡ ಅವರನ್ನು ನಮ್ಮ ಮನೆಯವರಾಗಿ ಕಾಣ್ತೇವೆ. ನಾನು ಕೂಡ ನನ್ನ ಕ್ಲಾಸ್ಮೇಟ್ಗಳು ಮುಸ್ಲಿಮರು ಕೆಲವರು, ನಮ್ಮ ಮನೆ ಹತ್ರ ಕೂಡ ಸಣ್ಣದಿರುವಾಗ ಕೂಡ 3-4 ಮುಸ್ಲಿಂ ಮನೆಯವರಿದ್ರು. ಅವರೆಲ್ಲರೂ ಕೂಡ ನಮ್ಮ ಸಹಪಾಠ, ಅವರು ಕೂಡ ದೇವಸ್ಥಾನಕ್ಕೆ ಕೂಡ ಬರ್ತಾ ಇದ್ರು. ನಾವು ಕೂಡ ಮಸೀದಿಗೆ ಹೋಗ್ತೇವೆ. ಒಂದು ಯಾರು ಮುಸ್ಲಿಮರು ಸತ್ತರೆ ನಮಗೆ ಅವಕಾಶ ಇದ್ದರೆ ನಾವು ಅವರ ಕಬರ್ಸ್ಥಾನಕ್ಕೆ ತನಕ ಹೋಗಿ ಅಲ್ಲಿ ಕೂಡ ಅವರು ಪ್ರಾರ್ಥನೆ ಮಾಡುವಾಗ ಅವರೊಟ್ಟಿಗೆ ನಿಂತು ಪ್ರಾರ್ಥನೆ ಮಾಡಿ ಬರ್ತೇವೆ. ಎಸ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗುಲ್ಬರ್ಗಾಯಿಂದ ಮೇಡಮ್. ನಿಮ್ಮ ಹೆಸರು ಸರ್? ಗುರುರಾಜ್. ಎಸ್, ಹೇಳಿ ಗುರುರಾಜ್ ಅವರೇ. ಮೇಡಮ್, ಇದು ತಲಾಖ್ ನೋಡ್ತಾ ಇದ್ದೆ ನಾನು. ಆಮೇಲೆ ಇವತ್ತು ಮಂಡನೆ ಮಾಡಿದ್ದಾರೆ. ಎಲ್ರು ಕೂಡ ಸ್ವಾಗತಿಸುವಂತ ಒಂದು ಕೆಲಸ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ ದೇಶದಾದ್ಯಂತ ಏನಾಗ್ತಾ ಇದೆ ಅಂದ್ರೆ ಓಲೈಕ್ಯ ರಾಜಕಾರಣ ಆಗ್ತಾ ಇದೆ. ಕೇವಲ ಒಂದು ಧರ್ಮದ ಓಲೈಕ್ಯ ರಾಜಕೀಯ ಆಗ್ತಾ ಇದೆ. ಆಕ್ಚುಲಿ ಪ್ರಧಾನಮಂತ್ರಿ ಅವರಿಗೆ ಗೊತ್ತಿದೆ ಇದು ಮಾಡೋದ್ರಿಂದ ಎಷ್ಟು ಲಾಸ್ ಆಗುತ್ತೆ, ಓಟ್ ಬೀಳಲ್ಲ ಅಂತ. ಆಕ್ಚುಲಿ ಅವ್ರನ್ನ ಅಭಿನಂದಿಸ್ಬೇಕು ಅವ್ರು ಈ ವಿಚಾರದಲ್ಲಿ. ಯಾಕಂದ್ರೆ ಎಲ್ರು ಓಟ್ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ವರ್ಕ್ ಮಾಡ್ತಾರ್ರಿ. ಅಂತದ್ರಲ್ಲಿ ಅವರು ಆದ್ರೂ ಪರವಾಗಿಲ್ಲ ಅಂದು ಒಂದು ಮುಸ್ಲಿಂ ಮಹಿಳೆಯರ ಪರ ಅವ್ರು ಕಣ್ಣೀರು ಒರೆಸ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ನಮ್ಗೆ ಯಾವ್ದು ದ್ವೇಷ ಇಲ್ಲ ಮೇಡಮ್. ಮಾತು ಏನ್ ಆಡ್ತಿದೀನಿ ಅಂದ್ರೆ ತಲಾಖ್ ಅನ್ನೋದು ಮೇಡಮ್ ಕೆಲವು ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಲ್ಲದೇ ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ದು. ನಾನೇನು ಓದಲ್ಲಿ ನೋಡಿಲ್ಲ. ಪಕ್ಕದ ಪಾಕಿಸ್ತಾನ ಹಿಡ್ಕೊಂಡು ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ತಲಾಖ್ ಇಲ್ಲ. ಆಮೇಲೆ ಅಂತದ್ರಲ್ಲಿ ಭಾರತದಲ್ಲಿ ಏನು ಅದು ನೆಸಸರಿ? ಯಾಕಂದ್ರೆ ನೋಡಿ ಮೇಡಮ್, ಏನಾಗ್ತಾ ಇದೆ, ಹೆಣ್ಮಕ್ಳು ಅಂದ್ರೆ ಎಲ್ಲಾ ಧರ್ಮದಲ್ಲಿ ಕೂಡ ಅವ್ರಿಗೆ ವಿಶೇಷತೆ, ಈ ದೇಶದಲ್ಲಿ ಬಹಳ ವಿಶೇಷವಾದಂತ ಒಂದು ಸ್ಥಾನಮಾನ ಈ ದೇಶದಲ್ಲಿ ಕೊಡ್ತಾ ಇದೀವಿ. ಅವ್ರು ಯಾವ್ದೇ ವರ್ಗ ಇರ್ಲಿ, ಯಾವ್ದೇ ಜಾತಿ ಇರ್ಲಿ, ನಾವ್ ಕೊಡ್ತಾ ಇದೀವಿ. ನನ್ನ ಪ್ರಕಾರನೇ ನಾನು ನನ್ನ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಮೇಡಮ್, ಇತ್ತೀಚೆಗೆ ನಾನ್ ನೋಡ್ತಾ ಇದ್ದೆ, ಯಾರೋ ಏನೋ ಟ್ವಿಟರ್ ನಲ್ಲಿ ಎಲ್ಲೋ ಕುಂತು ಟ್ವಿಟರ್ ನಲ್ಲಿ ತಲಾಖ್ ಹೇಳ್ತಾರೆ, ಕಾಲ್ ಮಾಡಿ ತಲಾಖ್ ಹೇಳ್ತಾರೆ, ಮೆಸೇಜ್ ಮಾಡಿ ತಲಾಖ್ ಹೇಳ್ತಾರೆ. ಏನ್ ಮೇಡಮ್ ಅರ್ಥ ಇಲ್ವಾ? ಹೌದಲ್ವಾ? ನೀವು ಕೂಡ ಒಬ್ರು ಹೆಣ್ಮಕ್ಳು. ಯಾಕಂದ್ರೆ ಒಂದು ಹೆಣ್ಣಿನ ನೋವು ಏನನ್ನೋದು ಪ್ರಧಾನಮಂತ್ರಿ ಕಣ್ಣೀರು ಒರೆಸ್ತಕ್ಕಂತ ಕೆಲಸ ಇದಾಗಲ್ಲ. ಬಹಳ ಸ್ವಾಗತ, ವೆಲ್ಕಮ್ ಮಾಡ್ಬೇಕ್ರಿ ಮುಸ್ಲಿಂ ಬಂದವರು. ಇನ್ನೊಂದ್ ಏನಂದ್ರೆ ತಲಾಖ್ ಈಗ ಆಯ್ತು ಅಂದ್ರೆ ಒಮ್ಮಲ್ಗೆ ಹೀಗೆ ಆಗಲ್ರಿ. ಅದ್ರ ಬಾಧ್ಯತೆಗಳು ನೋಡ್ತಾರ್ರಿ. ಅವ್ರು ನೋಡಿದ್ಮೇಲೆ ಅವ್ರು ವಿಚಾರ ಮಾಡ್ಬೇಕು. ಒಮ್ಮಲ್ಗೆ ಇದು ಒಪ್ಪೋದು ಬಿಡೋದು ಒಪ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಒಳ್ಳೆ ವಿಚಾರನ ಬೇಕು, ಅದು ಅವ್ರವ್ರಿಗೆ ಬಿಟ್ಟು ವಿಚಾರ. ಇಷ್ಟೇ ನಾನು ಹೇಳಕ್. ಎಸ್, ಧನ್ಯವಾದಗಳು ಸರ್. ಎಸ್, ಬಹುಶಃ ಆರಿಫ್ ಕಲಟರ್ ಈ ವಿಚಾರದಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಶ್ನೆ ಇದ್ದಂಥದ್ದೇ ಮೆಸೇಜ್ಗಳಲ್ಲಿ, ಸ್ಕೈಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ, ಮೆಸೆಂಜರ್ನಲ್ಲಿ ತಲಾಖ್ ಅಂತ ಹೇಳಿದ್ರೆ ಮುಗಿದು ಹೋಯ್ತು, ಅಲ್ಲಿಗೆ 3 ಬಾರಿ ಒಂದು ಇಡೀ ಸಂಬಂಧವೇ ಕಡ್ದು ಹೋಯ್ತು ಅಂತಕ್ಕಂಥ ಯೋಚನೆಗಳು, ಅಂತ ಪ್ರಯತ್ನಗಳು ಕೂಡ ಆಗಿವೆ ಅಂತ ನೋಡ. ಅಂತ 1-2 ಘಟನೆ ಆಗ್ಬೋದು. ಯಾಕಂತ ಹೇಳಿದ್ರೆ ಹೊರ ರಾಷ್ಟ್ರದಲ್ಲಿ ಹುಡುಗ ಇರ್ತಾನೆ, ಅವನಿಗೆ ಊರಿಗೆ ಬರಲಿಕ್ಕೆ ಅಲ್ಲಿ ಅವನಿಗೆ ರಜೆ ಸಿಗೋದಿಲ್ಲ. ತಲಾಖ್ ಅಂತ ಹೇಳಿದ್ರೆ ಒಂದು ಫೋನಲ್ಲಿ ಮುಖಾಂತರ 1-2 ಘಟನೆ ಆಗುವುದು. ಯಾಕಂತ ಹೇಳಿದ್ರೆ ತಲಾಖ್ ಅಂತ ಹೇಳಿದರೆ ಆ 2 ಪಾರ್ಟಿಯವರನ್ನು ಸೇರಿಸಿ, ನಮ್ಮ ಮುಸ್ಲಿಂ ಜಮಾತಲ್ಲಿ 2 ಪಾರ್ಟಿಯನ್ನು ಸೇರಿಸಿ ಅದಕ್ಕೆ ಅಲ್ಲಿ ನಿರ್ಧಾರ ಮಾಡುವಂಥದ್ದು. ಯಾಕಂತ ಹೇಳಿದರೆ ಇವರು ಗುರುರಾಜ್ ಹೇಳಿದಾಗೆ
ಕೇವಲ ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಅಂಥದ್ದು ಒಂದೆರಡು ಘಟನೆ ಆಗ್ಬೋದು, ನಾನು ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ, ಆಗಿರ್ಬೋದು. ಆದರೆ ಅದಕ್ಕೆ ಇದುಂಟು, ನಮ್ಮ ಧರ್ಮದಲ್ಲಿ ಅದಕ್ಕೆ ಆದಂಥ ಅದಕ್ಕೆ ಕಾನೂನುಂಟು, ಇದುಂಟು ಧರ್ಮದ ಕಾನೂನುಂಟು. ಅದಕ್ಕೆ ಇದರಲ್ಲೇ ಆ ಪ್ರೊಸೀಜರ್ ಪ್ರಕಾರವೇ ಅದು ತಲಾಖ್ ಆಗಬೇಕು. ಯಾಕಂತ ಹೇಳಿದರೆ ಆ ತಲಾಖ್ ಅಂತ ಹೇಳುವಾಗ ಆ ಹುಡುಗಿಗೆ ಏನು ಜೀವನಾಂಶ ಬೇಕು, ನಾನು ಆಗಲೇ ನಿಮ್ಗೊಂದ್ಸಲ ಉಲ್ಲೇಖ ಮಾಡಿದೆ. ಆ ಮಕ್ಕಳಿದ್ದರೆ ಮಕ್ಕಳಿಗೆ ಎಜುಕೇಷನ್ ಆಗ್ಬೋದು, ಮತ್ತು ಆ ಹುಡುಗಿಗೆ ಎಷ್ಟು ಅವರು ಡಿಮಾಂಡ್ ಮಾಡ್ತಾರೆ, ಅವರು 50 ಲಕ್ಷ ಮಾಡ್ಬೋದು, 10 ಲಕ್ಷ ಮಾಡ್ಬೋದು, ತುಂಬ ಪಾಪದವರು 5 ಲಕ್ಷ ಮಾಡ್ತಾರೆ. ಅವರು ತಲಾಖ್ ಆಗಬೇಕಾದ್ರೆ ಅಲ್ಲಿ ಅವನಿಗೆ 5 ಲಕ್ಷ ಇಡಲೇಬೇಕವ, ಅದರ ನಂತರ ತಲಾಖ್ ಕೊಡೋದು. ಅದು ತಲಾಖ್ ಆಗದ್ದೇ ಅವ ಬೇರೆ ಮದುವೆ ಆಗಲಿಕ್ಕೆ ನಮ್ಮ ಧರ್ಮದಲ್ಲಿ ಇದಿಲ್ಲ. ಯಾಕಂತ ಹೇಳಿದರೆ ಈಗ ಬಹುಪತ್ನಿತ್ವ ಅಂತ ಒಂದು ವಿಷಯ ಬಂತು ನೋಡಿ, ಅದು ವಿಷಯ ನಾನು ಒಪ್ತೇನೆ, ಅದು ನಮ್ಮದಲ್ಲಿ ಉಂಟು. ಯಾಕಂತ ಹೇಳಿದರೆ ಈಗ ನಮಗೆ ಒಂದು ಮದುವೆ ಆಗಿದ್ದರೆ ನಮಗೆ ಆ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕು, ಅವರನ್ನು ಒಂದು 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 ಒಳ್ಳೆ ನೋಡಿ. ಇವತ್ತು ನಮ್ಮ ಮುಸಲ್ಮಾನ್ ಧರ್ಮದಲ್ಲಿ ನೋಡಿರ್ಬೋದು, ಇವತ್ತು ಡಾಕ್ಟರ್ ಎಷ್ಟು ಜನ ಇದ್ದಾರೆ, ಇಂಜಿನಿಯರ್ಸ್ ಎಷ್ಟು ಜನ ಇದ್ದಾರೆ. ಇವತ್ತು ನೀವು ನೋಡಿದರೆ ನಮಗೆ ನೋವಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಬೆಳಿಗ್ಗೆ ತೆಗೆದು ಪತ್ರಿಕೆಯಲ್ಲಿ ನೋಡಿದರೆ ಎಲ್ಲ ನಮ್ಮ ಮುಸಲ್ಮಾನರ ಹೆಸರು ಇರ್ತದೆ, ಕಳ್ಳತನ ಆಗ್ಬೋದು, ದರೋಡೆ ಆಗ್ಬೋದು, ಇನ್ನೊಂದು ಆಗ್ಬೋದು. ಯಾಕಂತ ಹೇಳಿದರೆ ನಿಜವಾಗಿ ಅಲ್ಲಿ ಅವರಿಗೆ ಈ ನಮ್ಮ ದೇಶದಲ್ಲಿ ನಾನು ನೋಡಿ ಈಗ ರಾಜಕೀಯಕ್ಕೆ ಬರ್ತದೆ, ತಲಾಖ್ ವಿಷಯ ಬಿಡ್ತಾನೆ. ಇವತ್ತು ಸ್ವಾತಂತ್ರ್ಯ ನಂತರ ಇವತ್ತು ಈ ದೇಶದಲ್ಲಿ ಏನು ಆಳ್ವಿಕೆ ಮಾಡಿದ್ರು ಇವರು, ಕೇವಲ ಈ ಕಾಂಗ್ರೆಸ್ನವರು ಈ ಮುಸಲ್ಮಾನರಿಗೆ ಕೇವಲ ಇವತ್ತು ತಲಾಖ್ ವಿಷಯ ಮಾತಾಡಿ, ಅದನ್ನೆಲ್ಲ ಮಾತಾಡೋದು ಬೇಡ. ನೀವು ಮಾತಾಡೋದು ತಲಾಖ್ ಬಗ್ಗೆ ಮಾತಾಡಿ, ನಾನು ಯಾವುದೇ ಸುಮ್ಮನೆ ಕೂತ್ಕೊಂಡಿದ್ದೇನೆ. ಉಲ್ಲೇಖ ಮಾಡಿದ್ರಿ, ತಲಾಖ್ ಬಿಡ್ತೇನೆ, ಪಾಲಿಟಿಕ್ಸ್ ಮಾತಾಡ್ತೇನೆ, ನಾನು ಕೂಡ ಗೊತ್ತು ಮಾತಾಡಿ. ಅದಕ್ಕೆ ನೀವು ಮತ್ತೆ ಮಾತಾಡಿ. ಯಾಕಂತ ಹೇಳಿದ್ರೆ ನಾನು ಆ ವಿಷಯ ಹೇಳ್ತೇನೆ. ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ಸರ್ಕಾರ ಇವತ್ತು ಏನು ಮಾಡಿದೆ, ಇವತ್ತು ನೀವು ನೋಡಬಹುದು ಎಲ್ಲೇ ನಮ್ಮ ಮುಸಲ್ಮಾನರಲ್ಲಿ IPS ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಬೇಡ ಅಂತ ಹೇಳಿದೇವಾ? ಅಲ್ಪಸಂಖ್ಯಾತರಿಗೆ ಕಲೀಲಿಕ್ಕೆ ಬೇರೆ ರೀತಿಯ ಲೋನ್ ಕೊಡ್ತೇವೆ, ಅಷ್ಟೇ ಇಲ್ಲ ಅವರಿಗೆ ಕಲಿಕೆ ಕೊಟ್ಟು ಎಲ್ಲ ಉಂಟು. ಯಾರೆಲ್ಲ ಹೇಳಿದೆ ಅದು ಕೊಟ್ಟುಕೊಳ್ಳೆ. ನೀವು ಹೇಳ್ತೀರಿ ಕಾಂಗ್ರೆಸ್ನವರು ತುಷ್ಟೀಕರಣ ಮಾಡಿದ್ರು ಅಲ್ಪಸಂಖ್ಯಾತರ ಅಂತ ನೀವು ಹೇಳ್ತೀರಿ. ಅದೇ ನಾವು ಶಾದಿ ಭಾಗ್ಯ ಮಾಡಿದ್ರೆ ಕರ್ನಾಟಕದಲ್ಲಿ ಅದು ನಿಮ್ಗೆ ಮುಸ್ಲಿಮರ ತುಷ್ಟೀಕರಣ. ಅದೇ ಶಾದಿ ಯಾರು ನರೇಂದ್ರ ಮೋದಿ ಮಾಡಿದ್ರೆ ಮುಸ್ಲಿಮರ ಅಭಿವೃದ್ಧಿ ನೋಡಿ. ನಾನು ದ್ವಿಮುಖ ನೀತಿ ಅದನ್ನು ಹೇಳಿ ನೀವು. ನೀವು ಮಾತಾಡಿಲ್ಲ, ನಾನು ಮಾತಾಡ್ತೇನೆ. ಅಲ್ಲ ಅದೇ ದ್ವಿಮುಖ ನೀತಿ ಹೇಳಿ ನೋಡಿ. ಚೈತ್ರ ಅವರೇ, ನಾನು ಒಂದು ವಿಷಯ ಹೇಳ್ತೇನೆ. ಇವತ್ತು ನಮ್ಮ ಧರ್ಮದಲ್ಲಿ ಅದೇ ನಾನು ಉಲ್ಲೇಖ ಮಾಡಿದ್ದೆ, ಇವತ್ತು ಈ ಪರಿಸ್ಥಿತಿ ಬರಲಿಕ್ಕೆ ನಮ್ಮ ಧರ್ಮದಲ್ಲಿ ಬರಲಿಕ್ಕೆ ಇವತ್ತು ಆಡಳಿತ ಮಾಡಿದಂಥ ಈ ಆಡಳಿತ ಮಾಡಿ ಕಾಂಗ್ರೆಸ್ನವರೇ ಕಾರಣ. ಆಗ ಇವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು, ಅನಂತ್ ಕುಮಾರ್ ಹೆಗ್ಡೆ ಅವರು ಸಂವಿಧಾನದ ಬಗ್ಗೆ ಮಾತಾಡಿ ಅಂತ ಹೇಳಿ. ಯಾಕಂದರೆ ಒಂದು ವಿಷಯ ಹೇಳ್ತಾನೆ, ಇವರು ಹೇಳಿದರು ಒಂದು ಮುಂದಿನ ದಿನಗಳಲ್ಲಿ ಇವರು ಜಾಸ್ತಿ ಸೀಟ್ ಬಂದರೆ ಒಂದೇ ಕಾನೂನು ಆಗ್ಬೋದು ಅಂತ. ನೋಡಿ ಇವರು 70 ವರ್ಷದಿಂದ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಇವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಇವತ್ತು ಗುಜರಾತಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ದೇವಸ್ಥಾನ ಸುತ್ತಿದ್ದಾರೆ. ಇವರಿಗೆ ಈಗ ಹಿಂದೂಗಳದ್ದು ದೇವಸ್ಥಾನಕ್ಕೆ ಇವತ್ತು ಈ ಕಾರಣ ಇವತ್ತು ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಇವತ್ತು ಒಂದು ವರ್ಗಕ್ಕೆ ಇವರು ವೈಯಕ್ತಿಕ ನಿಮ್ಮ ಹತ್ರ ಕೇಳಿ ಹೋಗ್ಬೇಕಂತಿಲ್ಲ. ನೋಡಿ ವೈಯಕ್ತಿಕ, ಅದು ಧರ್ಮ ವೈಯಕ್ತಿಕ. ದರ್ಗಾಗೂ ಹೋಗ್ತೇವೆ, ನಾ ಹೇಳಿದಲ್ಲ, ದರ್ಗಾಗೂ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ. ನೀವು ಯಾರು ಕೇಳೋರು ಅದನ್ನ? ವಿರೋಧ ಇಲ್ಲ. ನೀವು ಯಾರು ಕೇಳೋರು? ಅದು ಹಕ್ಕು, ಅದು ಸಂವಿಧಾನ ಕೊಟ್ಟ ಹಕ್ಕು. ಯಾವುದೇ ಧರ್ಮವನ್ನ ಆಚರಣೆ ಮಾಡೋದು ಇವತ್ತು ಇವರು ಮಸೀದಿ ಯಾಕಂದ್ರೆ ಇವರಿಗೆ ಅದರದ್ದು ಇವತ್ತು ಬಿಸಿ ಮುಟ್ಟಿದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಇವರು ಓಲೈಕೆ ಅಂತ ಹೇಳಿದ್ರಲ್ಲ. ಇವತ್ತು ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ, ನೀವು ಮತ್ತೆ ಮಾತಾಡಿ. ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ. ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು ಅಥವಾ ನಮ್ಮ ದೇಶದಲ್ಲಿ ವಾಜಪೇಯಿ ಅವರು ಇರುವಾಗಲೇ ಸಹ ಸರ್ಕಾರ ನಾವು ಮಾಡಿದ್ದೇವೆ. ಹಾಗಾದ್ರೆ ಯಾವುದೇ ಒಂದು ಯೋಜನೆ ಬಂದರೆ ಅಲ್ಲಿ ಆ ಧರ್ಮಕ್ಕೆ ಈ ಧರ್ಮಕ್ಕೆ ಅಂತ ಹೇಳಿ ಕೊಡಲಿಲ್ಲ. ಈಗ ಮೋದಿಯವರು ಬಂದಿದ್ದರು, ಅವರ ಒಂದು ಯೋಜನೆ ತಂದುಂಟಲ್ಲ, ಕೇವಲ ಹಿಂದೂಗಳಿಗೆ ಕೊಡಿ ಅಂತ ಹೇಳಿಲ್ಲ. ನೋಡಿ, ಅದರಲ್ಲಿ ಮುಸಲ್ಮಾನರಿಗೆ ಆಗ್ಬೋದು, ಕ್ರೈಸ್ತರು. ಇವತ್ತು ಇವರು ಏನು ಮಾಡಿದ್ದಾರೆ, ಇವತ್ತು ಇವರು ಓಲೈಕೆ ರಾಜ್ಯಕ್ಕೆ ಮಾಡಿ ಇವತ್ತು ಪರಿಸ್ಥಿತಿ ಇವ್ರದ್ದು ಎಂತಾಗಿದೆ ನೋಡಿ. ಇವರು ಕೇವಲ 2 ರಾಜ್ಯದಲ್ಲಿ ಮಾತಾಡಿ. ಈಗ ನೋಡಿ, ನಾಳ್ದು ಕರ್ನಾಟಕದಲ್ಲಿ ಚುನಾವಣೆ ಆದ್ರೆ ಇವರ ಹಣೆ ಬರಕ ಗೊತ್ತಾಗ್ತದೆ. ಈಗ ಮಾತಾಡಿದ್ರಿ ಏನ್ ಮಾಡಿದ್ರಿ ಗುಜರಾತ್ ನಲ್ಲಿ, ಸೂರತ್ ನಲ್ಲಿ 16 ಸೀಟ್ ಹೇಗೆ ಬಂತು? ಪುಡಿ ಮಾಡಿದ ಯಾರು? ಕೋಟಿಗೆ ಹೋಗ್ಕೊಳ್ಳೆ, ಅದೆಲ್ಲ ಮುಂದೆ ಗೊತ್ತಾಗ್ತದೆ. ಗೊತ್ತು ಮಾತಾಡಿದ್ರು ಮೊನ್ನೆ 80 ಸೀಟ್ ಬರುವಾಗ ಇವರು ಅದ್ರ ಬಗ್ಗೆ ಅವರು ಒಂದು ಉಲ್ಲೇಖ ಮಾಡ್ಲಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಇವರು ಹತ್ತಿರ ಬಂದಿದ್ದಾರೆ ಅಂತೇಳಿ. ಯಾಕೆ ಇವರು ಓಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ. ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ,
ಜನಾರ್ದನ್ ಬಂಡರ್ಕರ್ ಅವರೇ ನೋಡಿ, ಯಾರು ಓಲೈಕೆ ಮಾಡ್ಬೇಕಂತಿಲ್ಲ, ಒಳ್ಳೆಲ್ಲ ಓಲೈಕೆ ರಾಜ್ಯಕ್ಕೆ ಒಳ್ಳೆ ನೋಡಿ. ಎಲ್ಲರೂ ನೋಡಿ ನೋಡಿ ನಿಮ್ಮ ಪಾರ್ಟಿ, ನಾನು ಮತ್ತೆ ಮಾತಾಡ್ತೇನೆ, ನಮ್ಮ ಮೋದಿ ಅವರು ನೋಡಿ 4 ವರ್ಷ ಆಯ್ತು, ನಾನು ಆಗ್ಲೇ ನಿಮ್ಗೆ ಉಲ್ಲೇಖ ಮಾಡಿದೆ. ಇವತ್ತು 4 ವರ್ಷದಲ್ಲಿ ಅವರು ಎಲ್ಲಿ ಕೂಡ ರಾಮ ಮಂದಿರ ಮಾಡಿ ಅಥವಾ ಬಾಬ್ರಿ ಮಸೀದಿ ನಿರ್ಮಾಣ ಮಾಡಿ ಎಲ್ಲಿ ಅವ್ರು ಹೇಳಿಲ್ಲ. ಅದಕ್ಕೆ ಬೇರೆ ಬೇರೆ ಜನ ಇದ್ದಾರೆ ಹೇಳಲಿಕ್ಕೆ. ಇಲ್ಲ, ನಾನು ಮತ್ತೆ ನೀವು ಮಾತಾಡಿ, ನಿಮ್ಗೆ ಚಾನ್ಸ್ ಉಂಟು, ನೀವು ಮತ್ತೆ ಮಾತಾಡಿ. ಯಾಕಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಇವತ್ತು ಈ ದೇಶದ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಮಾಡುವಾಗ 7 ರಾಷ್ಟ್ರದ ಆ ದೇಶದ ಇವತ್ತು ಅಲ್ಲಿ ಅಧ್ಯಕ್ಷರು ಆಗ್ಬೋದು, ಪ್ರಧಾನಮಂತ್ರಿಯವರು ಬಂದರು. ಯಾಕೆ ಗೊತ್ತುಂಟ, ಇವತ್ತು ನಮ್ಮ ಮೋದಿಯವರು ಕೂಡ ಗೊತ್ತಾಗಿದೆ ನೋಡಿ, ನಮ್ಗೆ ಈ ದೇಶ ತುಂಬಾ ಹಿಂದುಳಿದಿದೆ. ಇದನ್ನು ನಾವು ಒಂದು ವಿಶ್ವಮಟ್ಟದಲ್ಲಿ ಇವತ್ತು ನಮ್ಮ ದೇಶವನ್ನು ಕೊಂಡೊಯ್ಯಬೇಕು. ನಾವಿಲ್ಲಿ ಮುಸಲ್ಮಾನ್ ಅಥವಾ ಹಿಂದೂ ಇನ್ನೊಂದು ಧರ್ಮ ಅಂತ ಹೇಳಿ ಹೊಡ್ಕೊಂಡ್ರೆ ನಮ್ಮ ದೇಶವು ಖಂಡಿತವಾಗಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಡೆವಲಪ್ಮೆಂಟ್ ಮುಖಾಂತರ ಹೋಗ್ಬೇಕು ನೋಡಿ. ಎಲ್ಲಿ ಸಹ ಚುನಾವಣೆ ಆಗ್ಬೋದು. ನಮ್ಮ ಕರ್ನಾಟಕಕ್ಕೂ ಮೋದಿಯವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಮೊನ್ನೆ ಈಶ್ವರಪ್ಪನವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ಅನಂತ್ ಕುಮಾರ್ ಅವರು ಹೇಳಿಕೊಟ್ಟು ನೋಡಿ, ಎಲ್ಲಿ ಕೂಡ ಯಾವುದೇ ಧರ್ಮದ ಬಗ್ಗೆ ಆಗಲಿ ಯಾವುದೇ ಜಾತಿ ಬಗ್ಗೆ ಆಗಲಿ ಮಾತಾಡಬಾರ್ದು ನೋಡಿ. ಕೇವಲ ಅಭಿವೃದ್ಧಿ, ಜನರಿಗೆ ಏನು ಇವತ್ತು ಮೂಲಭೂತ ಸೌಕರ್ಯ ಏನುಂಟು, ಮನೆ ಇಲ್ಲದವನಿಗೆ ಮನೆ ಆಗಬೇಕು, ಏನು ಎಜುಕೇಷನ್ ಇಲ್ಲದವನಿಗೆ ಎಜುಕೇಷನ್ ಆಗಬೇಕು ನೋಡಿ, ಅಂಥದ್ದನ್ನು ಒಳ್ಳೆ ಕೆಲಸ ಮಾಡಿ. ಯಾಕಂತೇಳಿ ನಾವು ಕೇವಲ ಓಲೈಕೆ ರಾಜ್ಯಕ್ಕೆ ಮಾಡಿದೆ ಉಂಟಲ್ಲ, ಯಾವುದೇ ಪಕ್ಷದಲ್ಲಿ ಲಾಭ ಇಲ್ಲ, ಹಾನಿಯ ಹೊರತು ಲಾಭ ಇಲ್ಲ ಅಂತ ಹೇಳ್ತೀನಿ. ಎಸ್, ಜನಾರ್ದನ್ ಬಂಡರ್ಕರ್ ಈ ವಿಚಾರವಾಗಿ ಏನು ಎಲ್ಲ ಒಂದು ಕಡೆ ಒಂದು ಧಾರ್ಮಿಕ ಚಿಂತನೆಗಳು, ಒಂದು ಧಾರ್ಮಿಕ ಯೋಜನೆಗಳು, ಕಾನೂನುಗಳು ರಾಜಕೀಯ ರೂಪ ಪಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇವ್ರು ಏನ್ ಮಾಡ್ಲಿಲ್ಲ ಕಾಂಗ್ರೆಸ್ ಹೇಳಿ ಅದು ಇವರು ತಲಾಕ್ ಬಿಟ್ಟು ರಾಜಕೀಯ ಮಾತಾಡ್ತೇನೆ ಹೇಳಿದ್ರು. ಅವರೇ ಮಾತಾಡಿದ್ದು, ನಾನೇ ತಲಾಕಿದ್ದು ಚರ್ಚೆ ರಾಜಕೀಯಕ್ಕೆ ಬಂದು ನಾನು ಆ ವಿಷಯಕ್ಕೆ ಉಲ್ಲೇಖ ಮಾಡಿ ಕೆಲವೆಲ್ಲ ಹೇಳಿದ ಅದಕ್ಕೆ ನೀವು ಮಾತಾಡಿ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ 30 ಕೋಟಿ ಜನ ಇತ್ತು ಜನಸಂಖ್ಯೆ, ಈಗ 125 ಕೋಟಿ ಜನಸಂಖ್ಯೆ ಇದೆ. ಒಂದು ಗುಂಡು ಸೂಜಿ ಕೂಡ ಈ ದೇಶದಲ್ಲಿ ಆಗ್ತಾ ಇರಲಿಲ್ಲ. ಇವತ್ತು ನಾವು ಏನು ಪಂಚತಂತ್ರ ಸೂತ್ರದಿಂದ ಇವತ್ತು ನವರತ್ನ ಕಂಪನಿಗಳನ್ನು ಪ್ರಾರಂಭಿಸಿದ ಮೂಲಕ ಜವಾಹರ್ಲಾಲ್ ರವರು ಪಂಚವಾರ್ಷಿಕ ಯೋಜನೆಯನ್ನು ತಂದು ಬಾಕ್ರಾನಂಗೆಲ್ಲ ಅಣೆಕಟ್ಟು ಇರ್ಬೋದು, ಇವತ್ತು ರೂರ್ಕೆಲ ಇರ್ಬೋದು, ಅಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳನ್ನು ಮಾಡಿ ಇರ್ಬೋದು. ಅದ ನಂತರ ಬಂದ ಇಂದಿರಾ ಗಾಂಧಿ 20 ಅಂಶ ಕಾರ್ಯಕ್ರಮ, ಇವತ್ತು ವೃದ್ಧಾಪ್ಯ ವೇತನ, ಇವತ್ತು ರೇಷನ್, ಪಡಿತರ ಪ್ರಾರಂಭ ಮಾಡಿದ ಯಾರು? ಇಂದಿರಾ ಗಾಂಧಿ. ಎಲ್ರಿಗೂ ಇತ್ತು ಪಡಿತರ. ಆಗ ಅಷ್ಟು ಕಷ್ಟದಲ್ಲಿದ್ರು ಜನ, ಎಲ್ರಿಗೂ ಪಡಿತರ ಕೊಟ್ಟರು. ಇದು ಕಾಂಗ್ರೆಸ್ ಮಾಡಿದ್ದು 20 ಅಂಶ ಕಾರ್ಯಕ್ರಮ. ಉಳುವವನೇ ಹೊಲದೊಡೆಯ, 1-2 ಕಾರ್ಯಕ್ರಮಗಳನ್ನು, ಆ ಕಾರ್ಯಕ್ರಮಗಳನ್ನು ತಂದು ಒಂದು ಗುಂಡು ಸೂಜಿ ಆಗದ ಈ ದೇಶದಲ್ಲಿ ಇವತ್ತು ರಾಕೆಟ್ ಉಡ್ಡಯನ ಮಾಡಬಹುದಿತ್ತು, ಉಪಗ್ರಹವನ್ನು ಉಡ್ಡಯನ ಮಾಡುವುದನ್ನ ಅಷ್ಟೇ ಅಲ್ಲ, ಪರಮಾಣು ಅಸ್ತ್ರ ಇರ್ಬೋದು, ಅದೇ ರೀತಿ ಅಣು ರಿಯಾಕ್ಟರ್ಗಳಿರ್ಬೋದು, ದೇಶದಲ್ಲಿ 8-9 ಅಣು ರಿಯಾಕ್ಟರ್ಗಳು, ಇದನ್ನೆಲ್ಲವನ್ನು ಕಾಂಗ್ರೆಸ್ ಮಾಡಿ ದೇಶವನ್ನು ಒಂದು ಸುಭದ್ರ ಸ್ಥಿತಿಗೆ ತಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡಬಾರದು ಈ ಸಂದರ್ಭ ಹೇಳ್ತೇನೆ. ಮತ್ತೆ ಯಾರನ್ನು ಓಲೈಕೆ ಮಾಡೋದು ಅಂತಲ್ಲ, ಇವತ್ತು ಏನು ಹಿಂದುಳಿದ ವರ್ಗ ಇದ್ದಾರೆ, ಹಿಂದುಳಿದ ವರ್ಗದವರಿಗೂ ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ. ಇವರಿಗೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ, ಹಿಂದುಳಿದ ಬಿ ವರ್ಗ ಅಷ್ಟೇ ಅಲ್ಲ, ಅದ ನಂತರ SC ST ವರ್ಗವರು ಕೂಡ ಅದನ್ನು ಪ್ರಥಮವಾಗಿ ಇವತ್ತು SC ST ವರ್ಗದವರಿಗೆ 24% ಮೀಸಲಾತಿ ಇದೆ. ಇವತ್ತು ಕೈಗಾರಿಕೆಗಳಲ್ಲಿ ಇರ್ಬೋದು, ಇವತ್ತು ನಮ್ಮ ನಗರಸಭೆ ಇರ್ಬೋದು, ನಗರಸಭೆ ಆದಾಯದಲ್ಲಿ 24% ಅವರಿಗೆ ಮೀಸಲಾತಿ. ಅಷ್ಟೇ ಅಲ್ಲ, ಇವತ್ತು ಕಾಮಗಾರಿ ಕೊಡುವುದರಲ್ಲಿ ಕೂಡ ಇವತ್ತು SC ST ಅವರಿಗೆ ಮೀಸಲಾತಿ ಇದೆ. ಏಕೆ? ಹಿಂದುಳಿದವರನ್ನು ಮುಂದೆ ತರುವ ಯೋಜನೆಗಳು ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಜಾತಿಗಿಲ್ಲ. ಕರ್ನಾಟಕ ಸರ್ಕಾರದ 34 ಇಲಾಖೆಗಳಲ್ಲಿ 650 ಯೋಜನೆಗಳಿವೆ. ಒಂದಲ್ಲ ಎರಡಲ್ಲ, ಎಲ್ಲ ಧರ್ಮದಲ್ಲಿದ್ದವರಿಗೂ, ಎಲ್ಲ ಜಾತಿಯವರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ, ದೊಡ್ಡವರಿಗೂ ಎಲ್ಲ ರೀತಿಯ ಯೋಜನೆಗಳು ಕರ್ನಾಟಕದಲ್ಲಿ ಇವೆ. ಆದ್ರಿಂದ ಇದೇ ನಮಗೆ ಜನರ ಶ್ರೀರಕ್ಷೆ. ಬೇಕಾದಷ್ಟು ಜನಪರ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಾವು ಖಂಡಿತವಾಗಿಯೂ ಜನರ ಒಂದು ಆಶೀರ್ವಾದದೊಂದಿಗೆ ಬರುವ ಕರ್ನಾಟಕದ ಚುನಾವಣೆಯಲ್ಲಿ, ಖಂಡಿತ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೇವೆ. ಆದ್ರೆ EVM ಅಲ್ಲ, ಮತಪತ್ರದ ಮೂಲಕ. ಎಸ್, ಜನಾರ್ದನ್ ಬಂಡರ್ಕರ್ ಬಹುಶಃ EVM ಮತ್ತು ಮತಪತ್ರಗಳ ವಿಚಾರದಲ್ಲಿ ಬಹುತೇಕ ಇವತ್ತಿಗೂ ಕೂಡ ಇದಾಗಲೇ EVM ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಕಾಂಗ್ರೆಸ್ನವರಿಂದಲೂ ಕೂಡ ಆಗ್ಲಿಲ್ಲ. ಚುನಾವಣಾ ಆಯೋಗವೇ ಎಲ್ಲಾ ಪಕ್ಷಗಳನ್ನು ಆಹ್ವಾನ ಮಾಡ್ತು, EVM ಅನ್ನ ಬನ್ನಿ ನೀವು ಸುಳ್ಳು ಅಂತ ಸಾಬೀತುಪಡಿಸಿ ಅಂತ. ಆಗ ಯಾವ ಪಕ್ಷಗಳಿಂದೂ ಆಗ್ಲಿಲ್ಲ. ಬಹುಶಃ ಹಿಂದಿನ ಮತಪತ್ರಗಳಿದ್ದಂತ ಸಂದರ್ಭವನ್ನು ನಾವು ನೋಡೋದಾದ್ರೆ ಎಷ್ಟು ನಕಲಿ ಮತಗಳು ಹೋಗ್ತಾ ಇದ್ವು. ಇವತ್ತು ಅಮೆರಿಕದಂತಹ ದೇಶ ತನ್ನದೇ ರಾಷ್ಟ್ರದ ಒಂದು ಚುನಾವಣೆಗೋಸ್ಕರ ಭಾರತದಿಂದ EVM ಮಿಷನ್ಗಳನ್ನ ತೆಗೆದುಕೊಂಡು ಹೋಗ್ತದೆ, ವಿದೇಶಿಗಳು ಅದನ್ನ ತರಿಸ್ಕೊಳ್ತವೆ ಅಂತ ಆದ್ಮೇಲೆ ಭಾರತದ EVMಗಳ ಮೇಲೆ ಭಾರತೀಯರಿಗೆ ಯಾಕೆ ನಂಬಿಕೆ ಇಲ್ಲ ಅಂತ. ಹಾಗಾದ್ರೆ ಪಂಜಾಬ್ನ ಸಂದರ್ಭಗಳಲ್ಲಿ ನೀವು ಆ ವಿಚಾರವಾಗಿ ಎತ್ತಲೇ ಇಲ್ಲ.
ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲ ಗೆದ್ದಿದೆಯೋ ಅಲ್ಲೆಲ್ಲ ಇವಿಎಂ ನ ಬಗ್ಗೆ ಪ್ರಶ್ನೆಯೇ ಮಾಡಲಿಲ್ಲ ಕಾಂಗ್ರೆಸ್. ಈಗ ಗೆಲ್ಲದೇ ಇದ್ದಂತ ಸಂದರ್ಭಗಳಲ್ಲಿ ಮಾತ್ರ ಪ್ರಶ್ನೆ ಮಾಡುತ್ತೆ, ಯಾಕೆ ಅಂತ ಅಲ್ಲ ಸಂಶಯವನ್ನ ವ್ಯಕ್ತಪಡಿಸಬಹುದು. ನಮ್ಮ ಚುನಾವಣಾ ಆಯೋಗ ಖುದ್ದು ಎಲ್ಲಾ ಪಕ್ಷಗಳನ್ನು ಕೂಡ ಆಹ್ವಾನ ಮಾಡಿದೆ. ನೀವ್ ಯಾಕೆ ಯಾರು ಸಂಶಯ ಪಡಿಸದೇ ಇದ್ದದ್ದಲ್ಲ. 2009ರಲ್ಲಿ ಏನು ಕಾಂಗ್ರೆಸ್ UPA ಅಧಿಕಾರಕ್ಕೆ ಬಂದಾಗ ಕೂಡ ಏನು ನಿತಿನ್ ಗಡ್ಕರಿ ಅದೇ ರೀತಿ LK ಅದ್ವಾನಿ ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂಶಯ ವ್ಯಕ್ತಪಡಿಸಿದ್ದಕ್ಕೆ ಅದಕ್ಕೆ ಸರಿಯಾದ ಇದನ್ನ ಏನು ಚುನಾವಣಾ ಆಯೋಗ ಕೂಡ ಅದಕ್ಕೆ ಅದು ಸರಿಯಾಗಿದೆ, 100ಕ್ಕೆ 100 ಸರಿಯಾಗಿದೆ ಎಂಬುದನ್ನು ಕೂಡ ಜನರಿಗೆ ತೋರಿಸುವ ಒಂದು ಇದು ಇದೆ, ಅವರದ್ದು ಕೂಡ ಜವಾಬ್ದಾರಿ ಇದೆ. ಅದನ್ನು ಮಾಡಬೇಕು, ಅದು ಚುನಾವಣಾ ಆಯೋಗ ಮಾಡಬೇಕು. ಹೇಳಿದ್ರೆ ಇವತ್ತು ನೋಡಿ, ಇವತ್ತು ಸೂರತ್ನ 16 ಕ್ಷೇತ್ರದಲ್ಲಿ ಇವತ್ತು EVM ಮಿಷನ್ ಇಂದ ಕೌಂಟಿಂಗ್ ನಲ್ಲಿ ಡಿಫರೆನ್ಸ್ ಗಳು ಬರ್ತಾ ಇವೆ. ಏನು ಮತದಾನ ಆಗಿದೆ ಅದಕ್ಕೂ EVM ನಲ್ಲಿ ಏನು ಇದೆ ದತ್ತಾಂಶಗಳಿವೆ ಅದಕ್ಕೂ ಹೊಂದಾಣಿಕೆ ಬರುವುದಿಲ್ಲ. ಹೊಂದಾಣಿಕೆ ಬರದಿದ್ದಾಗ ಗೆದ್ದಂತಹ ಊರುಗಳಲ್ಲಿ ಅಲ್ಲ ಸೂರತ್ ನಂತ ಪ್ರದೇಶದಲ್ಲಿ ಇವತ್ತು GSTಗೋಸ್ಕರ 1 ತಿಂಗಳು ಅಂಗಡಿ ಬಂದಾಗಿ ಇದ್ದ ಪ್ರದೇಶಗಳು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದು ಒಂದೊಂದೇ ಹೊರಗೆ ಬರ್ತದೆ. ಎಲ್ಲರೂ ಜನರಿಗೆ ಎಲ್ಲ ಜನರಿಗೆ ಗೊತ್ತಾಗ್ತದೆ. ನೋಡಿ ಇದು ಅಮಿತ್ ಶಾ ಏನು ಮಾಡ್ತಾರೆ, ಬೈ ಹುಕ್ ಆರ್ ಕ್ರೂಕ್ ಬರಲೇಬೇಕು. ಅದಕ್ಕೆ ಯಾವ ರೀತಿ ಇದೆಲ್ಲ ಆಗ್ತದೆ, ಎಲ್ಲ ರೀತಿಯ ಇದು ಇದರಿಂದ ಬೇರೆ ಮಾರ್ಗದಿಂದ ಬರುವ ಎಲ್ಲ ಪ್ರಯತ್ನಗಳು ಕೂಡ ಅಮಿತ್ ಶಾ ಮಾಡ್ತಾರೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ. ಎಸ್ ಆರಿಫ್ ಕಲೋಟ್ರೆ, ಬಹುತೇಕ ತಲಾಕ್ನ ವಿಚಾರಕ್ಕೆ ನಾವು ಬರೋದಾದ್ರೆ ಇವತ್ತು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಅಥವಾ ಒಂದು ಶರಿಯತ್ ಕಾನೂನನ್ನ ಪಾಲಿಸ್ತಕ್ಕಂತಹ ವ್ಯಕ್ತಿಯಾಗಿ ಬಹಳಷ್ಟು ಶರಿಯತ್ ಕಾನೂನುಗಳಲ್ಲಿ ಒಂದಷ್ಟು ಭಾರತಗಳಲ್ಲಿ ಇವತ್ತಿಗೂ ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಎಷ್ಟೋ ಮುಸ್ಲಿಂ ರಾಷ್ಟ್ರಗಳೇ ಇವತ್ತು ತ್ರಿವಳಿ ತಲಾಖನ್ನ ನಿರ್ಬಂಧ ಮಾಡಿದೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ಮುಸ್ಲಿಂ ಮೂಲಭೂತವಾದಿಗಳು ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಸೊ ಇದೆಷ್ಟರ ಮಟ್ಟಿಗೆ ಸರಿ? ಬಹುತೇಕ ನಮ್ಗೆ ಒಂದಷ್ಟು ಕಾಲರ್ಗಳು ಬಂದು ಮುಸ್ಲಿಂ ವೈಯಕ್ತಿಕ ಕಾನೂನುಗಳಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂತಹ ವಿಚಾರದಲ್ಲಿ ಇದನ್ನು ಹೇಗೆ ಜನಕ್ಕೆ ನಾವು ಅರ್ಥ ಮಾಡಿಸಬಹುದು ಅಂತ ನೋಡಿ. ನಾನು ಒಂದು ವಿಷಯ ಹೇಳಿ ಬರ್ತೇನೆ, ಈ ತಲಾಕ್ ಬಗ್ಗೆ ಇವತ್ತು ನಾನು ಹೇಳಿದೆ. ನಾವು ಮೊನ್ನೆ ಒಂದು ಕಾರ್ಯಕ್ರಮ ಸಭೆ ಮಾಡುವಾಗ ಒಂದು ಕಡೆ ನಾವು ಅವರಿಗೆ ಮನೆಯವರಿಗೆ ಇನ್ವೈಟ್ ಮಾಡುವಾಗ ಅವರು ಹೇಳ್ತಾರೆ, ನಮ್ಮ ಗಂಡ ಅವರು ಬೈತಾರೆ, ನಮ್ಮ ಹೆಂಗ್ಸು ಹೇಳುದು, ಆ ಮನೆದು ಹೆಂಗ್ಸು ಹೇಳುದು, ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ನಮ್ಮ ಗಂಡ ಅವರು ನಮಗೆ ಬೈತಾರಂತೆ. ಆಗ ನಾನು ಅವರಿಗೆ ಒಂದು ಮಾತನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನೋಡಿ ನೀವು ನಿಮ್ಮ ಗಂಡನಂತಲ್ಲಿ ಹೇಳಬೇಡಿ, ಆದರೆ ನೀವು ಒಂದು ತಾಯಿಯಾಗಿ ಅಥವಾ ನಿಮ್ಮ ಗಂಡನಿಗೆ ಒಂದು ಅಪ್ಪ ಆಗಿ ಒಂದು ಯೋಚನೆ ಮಾಡಲಿ. ಯಾಕಂತ ಹೇಳಿದರೆ ಇವತ್ತು ತಲಾಕ್ ಅಂತ ಹೇಳಿದರೆ ಯಾವುದೋ ಒಂದು ಹೆಣ್ಮಕ್ಳು ಒಂದು ತಲಾಕಾಗಿ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ಆ ಫ್ಯಾಮಿಲಿ ಇಡೀ ಒಂದು ಚಿತ್ರಹಿಂಸೆ ಅನುಭವಿಸ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ಒಂದು ಅಣ್ಣ ತಂಗಿಂದ್ರೆ ಅವರೆಲ್ಲ ಗಲ್ಫ್ ರಾಷ್ಟ್ರಗಳಿರ್ತಾರೆ, ಅವರಿಗೆ ಒಂದೇ ಯೋಚನೆ, ನಮ್ಮ ತಂಗಿ ಬಂದು ತಲಾಕಾಗಿ ಮನೆಯಲ್ಲಿ ಕೂತ್ಕೊಳ್ಳಲಿ, ಅವಳ ಸಂಸಾರ ಈ ನಮ್ಮನೆ ಆಯ್ತಂತೇಳಿ ಒಂದು ಅವರಿಗೆ ಸಹ ಒಂದು ಇದು ಶುರು ಆಗ್ತದೆ ಅಲ್ಲಿ. ನಾನು ಒಂದು ವಿಷಯ ನಿಮ್ಮ ಇವತ್ತು ಕಾರ್ಯಕ್ರಮ ಮುಖಾಂತರ ಹೇಳ್ತೇನೆ ನೋಡಿ, ಖಂಡಿತವಾಗಿ ಇವತ್ತು ಏನು ಮಂಡನೆ ಆಗಿದೆ ಅದರಲ್ಲಿ ಕೆಲವು ತಿದ್ದುಪಡಿ ಉಂಟು ಅಥವಾ ನಮಗೆ ಅದರಲ್ಲಿ ಪರ ವಿರೋಧ ಮಾತಾಡುವಂಥ ಇದು ಉಂಟು, ಅದು ಅವಕಾಶ ಉಂಟು. ಕೇವಲ ನಾನು ಆಗ ನಿಮಗೆ ಹೇಳಿದ್ದೇನೆ, ಒಂದು ತಲಾಕ್ ಅಂತ ಹೇಳಿದರೆ ಒಂದು ಪನಿಷ್ಮೆಂಟ್ ಕೊಡಲಿಕ್ಕೆ ಸಹ ಆಗೋದಿಲ್ಲ, ಸಾಧಕ ಬಾಧಕವನ್ನು ನೋಡಿ. ಯಾಕಂತ ಹೇಳಿದರೆ ಇವತ್ತು ಈ ತಲಾಕ್ನ ವಿಷಯದಲ್ಲಿ ಒಂದು ಅಪ್ಪಾಗಿ ನಾನು ಎಲ್ಲ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕಂತೇಳಿ ಒಂದು ಮಗಳದ್ದು ಒಂದು ತಲಾಕ್ನ ಮಗಳದ್ದು ಒಂದು ನೀವು ನೋಡಿ. ಯಾಕಂತೇಳಿ ನಾನು ನನ್ನ ಗಂಡ ಹೆಂಡತಿದ ವಿಷಯ ಬರೋದಿಲ್ಲ ಅಲ್ಲಿ. ಯಾಕಂತೇಳಿ ಇವತ್ತು ಒಂದು ಮನೆಯಲ್ಲಿ ನಾನು ಹೇಳಿದಾಗೆ ಅಲ್ಲಿ ನೋಡಿ ಒಂದು ಅಪ್ಪ ಒಂದು ಮಗಳದ ಬಗ್ಗೆ ಒಂದು ಯೋಚನೆ ಮಾಡಬೇಕು ಅವರು. ನನ್ನ ಮಗಳಿಗೆ ನಾಳೆ ತಲಾಕ್ ಆದರೆ ನನ್ನ ಪರಿಸ್ಥಿತಿ ಹೇಗಾಗ್ಬೋದು ಅಂತ ಯೋಚನೆ ಮಾಡಿದರೆ ಮಾತ್ರ ಅವರಿಗೆ ನಿಜವಾಗಿ ಅದರದ್ದು ಈ ತ್ರಿವಳಿ ತಲಾಕ್ ಇವತ್ತು ಏನು ಕಾನೂನು ಬಂದಿದೆ ಖಂಡಿತವಾಗಿ ಇವತ್ತು ನೋಡಿ, ಇವತ್ತು ದೇಶದಲ್ಲಿ ನೀವು ಎಲ್ಲಿ ಹೋದ್ರೆ ಕೂಡ ಎಲ್ಲ ಮುಸಲ್ಮಾನ ಹೆಂಗಸರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಕೇವಲ ವಿರೋಧ ಮಾಡ್ತಾ ಇದ್ದಾರೆ ನೋಡಿ. ಅವರಿಗೆ ವಿರೋಧ ಮಾಡೋರಿಗೆ ನೋಡಿ, ಅವರಿಗೆ ವಿರೋಧ ಮಾಡೋದೇ ಕೆಲಸ. ಈ ವಿಚಾರವಾಗಿ ಒಂದೊಮ್ಮೆ ತಲಾಕ್ ಎಲ್ಲೋ ಒಂದು ಕಡೆ ಸಮಾನ ನಾಗರಿಕ ಕಾಯ್ದೆಯನ್ನು ತರೋದಕ್ಕೆ ಒಂದು ಅಡಿಗಲ್ಲು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ? ನೋಡಿ, ಆಗ ಜನಾರ್ದನ್ ಬಂಡಾರ್ಕರ್ ಹೇಳಿದ್ರು ಇನ್ನು 350 ಸೀಟ್ ಬಂದ್ರೆ ನೋಡಿ, ಇವರು ನಾನು ಹೇಳಿದಲ್ಲ, ಇವರು ಅದನ್ನು ಸ್ವಾತಂತ್ರ್ಯ ಬಂದ ನಂತರ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ದೇಶದಲ್ಲಿ ರಾಷ್ಟ್ರೀಯ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ನಮ್ಮ ಇನ್ನೊಬ್ಬರು ಹಿರಿಯ ನಾಯಕರಾದ ಇವರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ಆ ನಾಯಕರು ಇರುವಾಗಲೇ ಇವರು ನಮಗೆ ಇವತ್ತು ಶುರು ಮಾಡಿದ್ದಾರೆ. ನಮಗೆ ಇವತ್ತು ಪಾರ್ಲಿಮೆಂಟಲ್ಲಿ ಕೇವಲ 2 ಸ್ಥಾನ ಮಾತ್ರ ಇವತ್ತು ಇದ್ದದ್ದು. 37 ವರ್ಷಗಳ ಕೆಳಗೆ ಕಾಂಗ್ರೆಸ್ನವರು ನಮಗೊಂದು ಗೇಲಿ ಮಾಡಿದರು, ಒಂದು ವ್ಯಕ್ತಿ ಸತ್ತರೆ 4 ಮಂದಿ ಹೆಗ್ಲು ಕೊಡಲಿಕ್ಕೆ ಜನ ಇಲ್ಲ ಅಂತೇಳಿ. ಇವತ್ತು ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ. ನಾನು ಸತ್ಯವಾಗಿ ನೋಡಿ, ಇವತ್ತು ಇವರು ಅರ್ಥ ಮಾಡ್ಕೊಳ್ಬೇಕು ನೋಡಿ. ಯಾವುದೇ ನಾನು ಆಗಲೇ ಹೇಳಿದೆ, ಓಲೈಕೆ ರಾಜ್ಯಕ್ಕೆ ಹೋದು ಯಾವುದೇ ಒಂದು ಧರ್ಮಕ್ಕೆ ನಾವು ಇದು ಮಾಡೋದೇ ಆಗಿಲ್ಲ. ಇದು ಈ ದೇಶದಲ್ಲಿ ಏನಂತ ಹೇಳಿದ್ರೆ ಅಭಿವೃದ್ಧಿ, ಎಲ್ಲರಿಗೆ ಒಂದು ಮೂಲಭೂತ ಸೌಕರ್ಯ ಸಿಗಬೇಕು. ಆಗ ಮಾತ್ರ ನಮಗೆ ನಾವು ಮಾಡಿದ ಕೆಲಸಕ್ಕೆ ನಮಗೆ ಅಭಿವೃದ್ಧಿ ಸಿಗ್ಲಿಕ್ಕೆ ಆಗ್ತದೆ.
ಎಸ್ ಜನಾರ್ದನ್ ಭಂಡಾರ್ಕರ್ ಅವರು ಎಲ್ಲೋ ಒಂದು ಕಡೆ ತ್ರಿವಳಿ ತಲಾಖ್ ಅನ್ನುವಂಥ ಸಮಾನ ನಾಗರಿಕ ಕಾಯ್ದೆಗೆ ಒಂದು ರೀತಿ ಅಡಿಗಲ್ಲು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ವಿಚಾರವಾಗಿ ನೀವೇನು ಹೇಳ್ತೀರಾ? 1992ರ ನಂತರ ಇದು ಜಾಸ್ತಿ ಆದದ್ದು. ಏನು ರಾಮ ಜನ್ಮಭೂಮಿಯ ರಥಯಾತ್ರೆ ಜನರ ನೆತ್ತರಿನ ಮೇಲೆ ಹೋದದಲ್ವಾ, ಅದ್ರ ನಂತರ ಎರಡಿದ್ದದ್ದು 180 ಬಂದದ್ದು ಗೊತ್ತಾಯ್ತಲ್ಲ. ಅದನ್ನ ನೆನಪು ಮಾಡ್ತೇನೆ. ಅದೇನೇ ಇರಲಿ, ಇವತ್ತು ತ್ರಿವಳಿ ತಲಾಖ್ ಬಗ್ಗೆ ನಾನು ಕೇಳೋದಿಷ್ಟೇ. ಇವತ್ತು ಕೆಲವರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಪಾಕಿಸ್ತಾನದಲ್ಲಿಯೂ ಇಲ್ಲ, ಬೇರೆ ಕಂಟ್ರಿಗಳಲ್ಲೂ ಇಲ್ಲ, ಮುಸ್ಲಿಂ ಕಂಟ್ರಿಗಳು ಇಲ್ಲ ಹೇಳ್ತಾರೆ. ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ತಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಇದು ಎಲ್ಲಿಯೂ ಇಲ್ಲದ ಕಾನೂನು ಭಾರತಕ್ಕೂ ಕೂಡ ಇದನ್ನು ಏಕೆ ಅನ್ವಯಿಸಬೇಕು ಅಂತ ಮುಸ್ಲಿಂ ಧರ್ಮಗುರುಗಳು ಹೇಳಬೇಕು. ಯಾಕೆಳಿದರೆ ನಾನು ಒಂದು ಧರ್ಮದವನಾಗಿದ್ದು ಕೂಡ ನಾನು ಜಾತ್ಯತೀತನಾಗಿದ್ದೇನೆ. ಎಲ್ಲ ಧರ್ಮದ ಏನು ಒಳಿತು ಕೆಡುಕುಗಳನ್ನು ಕೂಡ ನಾನು ಕಳೆದ ಹಲವು ವರ್ಷಗಳಿಂದ ಮಾತಾಡ್ತೇನೆ. ಇವತ್ತು ಕೂಡ ಮಾತಾಡಲಿಕ್ಕೆ ನಾಳೆ ಕೂಡ ಮಾತಾಡ್ತೇನೆ. ಆ ಲೆಕ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಹೇಳ್ತೇನೆ, ಎಲ್ಲ ಧರ್ಮಗುರುಗಳು ಒಟ್ಟಾಗಿ ದಯವಿಟ್ಟು ಈ ಬಗ್ಗೆ ನೀವು ಚಿಂತನೆ ಮಾಡಿ. ಇವತ್ತು ಮಹಿಳೆಯ ಪರಿಸ್ಥಿತಿಯನ್ನು ಕೂಡ, ಆಕೆ ಆರ್ಥಿಕ ಪರಿಸ್ಥಿತಿ, ಆಕೆ ಕೆಲಸ ಮಾಡದೆ ಮನೆಯಲ್ಲಿರ್ತಾಳೆ, ಆಕೆಯನ್ನೇ ನಮ್ಮಲ್ಲಿ ಹಾಗೆ ಅಲ್ಲ. ಇವತ್ತು ನಮ್ಮಲ್ಲಿ ಅದು ಆ ಪರಿಸ್ಥಿತಿ ಇಲ್ಲ. ಎಲ್ಲ ಕಡೆಯಲ್ಲಿ ಕೂಡ ಸ್ತ್ರೀಯರನ್ನೇ ಕೆಲಸಕ್ಕೆ ಹೋಗಬಾರ್ದು ಆ ರೀತಿಯ ಕಟ್ಟುಕಟ್ಟೆಗಳು ನಮ್ಮಲ್ಲಿ ಈ ಹಿಂದೆ ಇದ್ರೂ ಕೂಡ ಈಗ ಇಲ್ಲ. ಇವತ್ತು ಹೆಂಡತಿ ಮತ್ತು ಗಂಡ ಇಬ್ಬರು ಕೂಡ ದುಡಿಯುವುದರಿಂದ ಇವತ್ತು ಒಂದು ಸಂಸಾರವ ನೊಗವನ್ನು ಇಬ್ಬರು ಹಿಡಿಯುವುದರಿಂದ ಆ ಒಂದು ಸಂಸಾರ ಒಳ್ಳೆಯದಲ್ಲಿ ನಡೀತದೆ. ಇವತ್ತು ಒಳ್ಳೆಯ ಉನ್ನತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಆಗ್ತದೆ, ಅವರನ್ನು ಪ್ರಜ್ಞಾವಂತ ನಾಗರಿಕರಾಗಿ ಬೆಳೆಸಲಿಕ್ಕೆ ಆಗ್ತದೆ. ಇದನ್ನು ಮನಗಾಣಿ. ಹೆಚ್ಚು ಬಹುಪತ್ನಿತ್ವ ಕೂಡ ನಿಮಗೆ ಅದೊಂದು ಶಾಪವಾಗ್ತದೆ, ಅದು ವರ ಅಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಎಣಿಸಿರ್ಬೋದು 20 ಹೆಂಗಸರಿಗೆ ನಾನು ರಕ್ಷಣೆ ಕೊಟ್ಟಿದ್ದೇನೆ, ಅವರಿಗೆ ಆಸರೆ ಕೊಟ್ಟಿದ್ದೇನೆ, ಆದರೂ ಕೂಡ ಇದು ಸಾಧುವಲ್ಲ. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇದು ಸರಿ ಅಲ್ಲ. ಯಾವುದೇ ಧರ್ಮದವರು ಮಾಡಿದ್ರು ಕೂಡ, ನಾನು ಮುಸ್ಲಿಂ ಧರ್ಮದವರು ಹೇಳಿದಲ್ಲ ಅದು ಸರಿ ಅಲ್ಲ ಅಂತ ನಿಮ್ಮ ಕಾನೂನು ಹೇಳ್ಬೋದು, ನಿಮ್ಮ ಕುರಾನ್ ಹೇಳ್ಬೋದು. ಆದರೂ ಕೂಡ ಇತ್ತೀಚಿನ ದಿನಗಳ ಕೂಡ ಹೇಗೆ ಸಂವಿಧಾನಕ್ಕೆ ಆಗಾಗ ತಿದ್ದುಪಡಿಗಳು ಆಗ್ತವೆ, ಆಯಾ ಕಾಲಕ್ಕೆ ಸರಿಯಾಗಿ ಏನು ನಾವು 1947ರ ಅಂಬೇಡ್ಕರ್ ನಾಯಕತ್ವದಲ್ಲಿ ಏನು ನಾವು ಸಂವಿಧಾನವನ್ನು ಮಾಡಿದ್ದೇವೆ, ಆ ಸಂವಿಧಾನಕ್ಕೆ ತಿದ್ದುಪಡಿಗಳು ಆಗ್ತೇವೆ. ಅದೇ ರೀತಿಯಲ್ಲಿ ಕೂಡ ಈ ಒಂದು ಏನು ಧಾರ್ಮಿಕ ಗ್ರಂಥಗಳಿಗೂ ಕೂಡ ಕೆಲವು ಸಣ್ಣ ಪುಟ್ಟ ಈ ತಿದ್ದುಪಡಿಗಳು ಆಗಲೇಬೇಕಾದ ಒಂದು ಸಂದರ್ಭ, ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಎಣಿಸ್ಬೇಕು ಅಂತ ಎಣಿಸ್ತೇವೆ. ನಾವು ಹಿಂದೂ ಧರ್ಮಗಳಲ್ಲಿ ಕೂಡ ಇವತ್ತು ವಿಧವೆ ಆದರೆ ಮದುವೆ ಆಗಲಿಕ್ಕೆ ಇರಲಿಲ್ಲ, ಅವಳ ಕೇಶ ಮುಂಡನ ಮಾಡಲಿಕ್ಕಿತ್ತು ಇವತ್ತು ಪುರೋಹಿತ ಶಾಹಿಗಳಲ್ಲಿ. ಆದರೂ ಕೂಡ ಅದೆಲ್ಲವೂ ಕೂಡ ಇವತ್ತು ನಿಲ್ಲಿಕ್ಕೆ ಹೋಗಿದೆ. ವಿಧವೆಯರಿಗೆ ಏನು ಸರ್ಕಾರ ಕೂಡ ಮಾಶಾಸನ ಕೊಡ್ತದೆ, ಅವರಿಗೆ ಕೂಡ ಮದುವೆ ಆದರೆ 50,000 1 ಲಕ್ಷ ರೂಪಾಯಿ ಕೊಡ್ತದೆ. ಇವತ್ತು ಏನು ಒಂದು SC/ST ಹುಡುಗಿಯನ್ನ ಇನ್ನೊಂದು ಧರ್ಮದ ಜಾತಿಯ ಮದುವೆ ಆದರೂ ಕೂಡ ಆತನಿಗೆ ಮತ್ತು ಅವಳಿಗೆ ಕೂಡ ಸರ್ಕಾರ 2 ಲಕ್ಷದಿಂದ 3 ಲಕ್ಷ ಸಹಕಾರ ಕೊಡ್ತದೆ. ಇದೆಲ್ಲವೂ ಕೂಡ ಸಾಮಾಜಿಕವಾಗಿ ಜಾತೀಯತೆ ಹೋಗ್ಬೇಕಂತ ಸರ್ಕಾರಗಳು ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಧನ್ಯವಾದಗಳು ಜನಾರ್ದನ್ ಭಂಡಾರ್ಕರ್ ಅವರೇ, ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಾಗಿ ಧನ್ಯವಾದಗಳು. ಆರಿಫ್ ಕಲ್ಲಟೆ ಅವರ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ ತ್ರಿವಳಿ ತಲಾಖ್ನ ಕುರಿತಾಗಿ ಇನ್ನಷ್ಟು ಚರ್ಚೆಗಳು ದೇಶದಾದ್ಯಂತ ನಡೀತಾ ಇರುವಂಥದ್ದು. ಆದಷ್ಟು ಬೇಗ ಇದೊಂದು ತಹಬಂದಿಗೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.